ಗಾಯತ್ರಿ ದೇವಿಯ ಹಾಗೂ ಭಗವಾನ್ ಶ್ರೀ ನಿತ್ಯಾನಂದ ಗುರುದೇವರ ಪ್ರತಿಷ್ಠಾ ವರ್ಧಂತ್ಯೋತ್ಸವ ಹಾಗೂ 17ನೇ ವರ್ಷದ ಅಖಂಡ ಭಜನಾ ಸಪ್ತಾಹ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿಲ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಇಲ್ಲಿನ ಆನುವಂಶಿಕ ಪ್ರಧಾನ ಅರ್ಚಕರಾದಂಥ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಆಸರಣ ಕಮಲಾದೇವಿ ಪ್ರಸನ್ನ ಆಸರಣ ಮಾತೆಯ ವಿಶೇಷ ಪ್ರೀತ್ಯರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಯಾಗ ನಡೆದಾಡುವ ದೇವರಂದೇ ಎಲ್ಲರಿಂದ ಪೂಜಿಸಲ್ಪಟ್ಟಂಥ ವಿಶ್ವ ವಂದ್ಯರಾದಂಥ ಪರಮಪೂಜ್ಯ ಶ್ರೀಗಳು ಕೆಲವೇ ದಿನಗಳ ಹಿಂದೆ ನಮ್ಮನ್ನೆಲ್ಲ ಬಿಟ್ಟು ಸ್ಮರಣ ಕಾರ್ಯಕ್ರಮ ಇದೀಗ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಇದರ ಗಾಯತ್ರಿ ಮಂಟಪದಲ್ಲಿ ಬಂದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಸ್ವಾಮೀಜಿಯವರನ್ನು ಆಸರಣರವರನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಇದರ ಪರವಾಗಿ ಗೌರವಪೂರ್ವಕವಾದ ಆಧಾರದ ಸ್ವಾಗತವನ್ನು ಬಯಸ್ತಾ ಬಂದಂಥ ಎಲ್ಲ ಭಗವದ್ಭಕ್ತರನ್ನು ಕೂಡ ಧಾರ್ಮಿಕ ಸಭೆ ಮತ್ತು ಕೃಷ್ಣೈಕ್ಯ ಪೂಜ್ಯ ಪೇಜಾವರ ಶ್ರೀಗಳ ಸಂಸ್ಮರಣ ಕಾರ್ಯಕ್ರಮ ನಡೆಯಲಿದೆ. ಮೊದಲಿಗೆ ಪ್ರಾರ್ಥನೆ. ಗಜವದನ ಕರುಣಾ ಸದನ, ಗಜವದನ ಕರುಣಾ ಸದನ, ಶಂಕರ ಬಾಲ ಲಂಬೋದರ ಸುಂದರ, ಗಜವದನ ಕರುಣಾ ಸದನ, ಶಂಕರ ಬಾಲ ಲಂಬೋದರ ಸುಂದರ, ಗಜವದನ ಕರುಣಾ ಸದನ. ಅಜರಮರೇಂದ್ರನು ಮುನಿವರುಂ ಪಣಿಯೂ, ಅಜನಮರೇಂದ್ರನು ಮುನಿವರುಂ ಪಣಿಯೂ, ಅಜನಮರೇಂದ್ರನು ಮುನಿವರುಂ ಪಣಿಯುಂ ಪಂಕಜ ಚರಣ ಶರಣಂ ಶರಣಂ, ಪಂಕಜ ಚರಣ ಶರಣಂ ಶರಣಂ, ಶ್ರೀ ಗಜವದನ ಕರುಣಾ ಸದನ, ಶಂಕರ ಬಾಲ ಲಂಬೋದರ ಸುಂದರ, ಗಜವದನ ಕರುಣಾ ಸದನ, ಗಜವದನ ಕರುಣಾ ಸದನ, ಕರುಣಾ ಸದನ, ಕರುಣಾ ಸದನ. ಸಲ್ಲಿಸ್ತಾ ಅವರ ಇಕ್ಕೆಲಗಳಲ್ಲಿ ಕುಳಿತಂತಹ ಕಟೀಲು ಅಮ್ಮನ ಪ್ರತಿನಿಧಿಗಳಾಗಿ ಇಲ್ಲಿರುವಂತಹ ಅಸಣ್ಣದ್ವಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ ಮತ್ತು ಸೇರಿದಂಥ ವಿದ್ವಜ್ಜನರೇ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಇಲ್ಲಿಯ ಪ್ರತಿಷ್ಠಾ ವರ್ಧಂತಿ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಅದರೊಂದಿಗೆ ನಾಳೆಯಿಂದ ಅಖಂಡ ಭಜನಾ ಸಪ್ತಾಹ ಕೂಡ ಇಲ್ಲಿ ಜರಗಲಿಕ್ಕಿದೆ. ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಇರುವಂಥ ಈ ಸಭಾ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಲಿಕ್ಕಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಈ ವೇದಿಕೆಯನ್ನು ಅಲಂಕರಿಸಿರುವ, ಕರ್ಮದ ಮೂಲಕ ನಮಗೆ ಧರ್ಮವನ್ನು ಬೋಧಿಸ್ತಾ ಇರುವಂತಹ ಪರಮ ಪೂಜ್ಯರಾದಂತಹ ಯೋಗಿ ಕೌಸ್ತುಭ ಪರಮಹಂಸ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯವರು ಶ್ರೀಧಾಮ ಮಾಡಿಲ ಇವರಿಗೆ ಈ ಕ್ಷೇತ್ರದ ಎಲ್ಲ ಸದ್ಭಕ್ತ ಬಂಧುಗಳ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ರತ್ನಾಕರ ದಂಪತಿ ಭಟ್ಟಂಪಾರೆ ಇವರು ಬಂದು ನಮ್ಮೆಲ್ಲರ ಪರವಾಗಿ ಸ್ವಾಮೀಜಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಒಬ್ಬರು ಗುರುಗಳು ಕರ್ಮದ ಮೂಲಕ ಧರ್ಮವನ್ನು ಸಾರಿದರೆ, ಕೊಂಡೇವೂರು ಶ್ರೀಗಳು ಯಾಗದ ಮೂಲಕ ನಮಗೆಲ್ಲರಿಗೂ ತ್ಯಾಗವನ್ನು ಸಾರ್ತಾ ಇದ್ದಾರೆ. ಹೀಗೆ ನಮಗೆಲ್ಲರಿಗೂ
ಯಾಗದ ಮೂಲಕ ತ್ಯಾಗವನ್ನು ಸಾರ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯವರು, ಇವರಿಗೆ ಇಲ್ಲಿಯ ಎಲ್ಲ ಸದ್ಭಕ್ತ ಜನತೆಯ ಪರವಾಗಿ ಆತ್ಮೀಯವಾದಂತಹ ಹೃದಯಸ್ಪರ್ಶಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಬಾಲಕೃಷ್ಣ ಭಂಡಾರಿ ಇವರು ಬಂದು ನಮ್ಮೆಲ್ಲರ ಪರವಾಗಿಯೂ ಸ್ವಾಮೀಜಿಯವರನ್ನು ಗೌರವಿಸಬೇಕಾಗಿ ಮನಸ್ಸಿಕೊಳ್ಳುತ್ತಾ ಇದ್ದೇವೆ. ನಮಗೆ ಅಮ್ಮನ ನೆನಪಾದಾಗಲೆಲ್ಲ ಇಲ್ಲಿಗೆ ಓಡೋಡಿ ಬಂದು ಆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದವನ್ನು ತಂದು ನಮ್ಮೆಲ್ಲರನ್ನ ಸಂತೈಸಿ ಹರಸಿ ಹೋಗುವಂತಹ ಅಸ್ರಣ್ಣ ದ್ವಯರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ನಮ್ಮ ಎರಡು ಕಣ್ಣು ತುಂಬುವಂತೆ ಇಕ್ಕೆಲಗಳಲ್ಲಿ ಕುಳಿತಂಥ ಅಸ್ರಣ್ಣ ದ್ವಯರಲ್ಲಿ ಶ್ರೀಯುತ ಹರಿನಾರಾಯಣ ದಾಸ ಅಸ್ರಣ್ಣ ಇವರನ್ನು ಈ ನಿತ್ಯಾನಂದ ಯೋಗಾಶ್ರಮದ ಪ್ರತಿಷ್ಠಾವರ್ಧಂತಿಸುವ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಹೃದಯಂಗಮ ಸ್ವಾಗತವನ್ನು ಕೋರ್ತಾ ನಿತ್ಯಾನಂದ ಯೋಗಾಶ್ರಮದ ಹಿರಿಯ ಕಾರ್ಯಕರ್ತರಂತ ಜಯರಾಮ ಇವು ನಮ್ಮೆಲ್ಲರ ಪರವಾಗಿ ಗೌರವಿಸಬೇಕಾಗಿ ನೆನೆಸಿಕೊಳ್ಳುತ್ತಾ ಇದ್ದೇವೆ. ಕಟೀಲು ಅಮ್ಮನವರ ಬ್ರಹ್ಮಕಲಶವನ್ನು ಕಣ್ತುಂಬಿಕೊಂಡಾಗಲೆಲ್ಲ ಅಲ್ಲಿ ಕಾಣುವ ಇನ್ನೊಂದು ಮುಖ ನಮಗೆ ಕಮಲಾದೇವಿ ಪ್ರಸಾದ ಶರಣರ ಹಸನ್ಮುಖ. ಈ ಕ್ಷೇತ್ರದಲ್ಲೂ ಹಾಗೆ ಅವರು ಬಂದರು ಅಂದರೆ ನಮಗೆಲ್ಲ ಏನೋ ಸಂತಸ. ಕಮಲಾದೇವಿ ಪ್ರಸಾದ ಶರಣರನ್ನು ಈ ಸಂದರ್ಭದಲ್ಲಿ ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯರಾದಂಥ ಗೋಪಾಲ್ ಚೆಟ್ಟಿಯಾರ್ ಇವರು ನಮ್ಮೆಲ್ಲರ ಪರವಾಗಿ ಗೌರವಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂಥವರು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯವರು, ಇದರ ವಿಶ್ವಸ್ತರು, ಟ್ರಸ್ಟಿಗಳಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಈ ಕ್ಷೇತ್ರದ ಎಲ್ಲ ಆಗುಹೋಗುಗಳಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಂಡಂಥ ಶ್ರೀಯುತ ಮೋನಪ್ಪ ಭಂಡಾರಿ, ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ನಮ್ಮವರೇ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಯೋಗಾಶ್ರಮದ ಎಲ್ಲ ಭಕ್ತವೃಂದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ವಿಶ್ವಜಿತ್ ಅತಿರಾತ್ರ ಸೋಮಯಾಗದ ಸಂಪೂರ್ಣವಾದಂಥ ಒಂದು ಉಗ್ರಾಣದ ಜವಾಬ್ದಾರಿ ವಹಿಸಿದಂಥ ದಯಾನಂದ ಮಂಗಳೂರು ಇವರಿಂದ ಗೌರವಾರ್ಪಣೆ. ವಿನಯಾನಂದ ಮಂಗಳೂರು, ಕ್ಷಮಿಸಿ. ಹಾಗೆ ನಾವು ಇತ್ತೀಚೆಗೆ ಕೇಳಿ ಬರುತ್ತಾ ಇರುವಂತಹ ಒಂದು ಹೆಸರು, ನಮ್ಮೆಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸ್ತಾ ಕ್ಷೇತ್ರಗಳನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿರುವಂಥ ಅದಾನಿ ಪವರ್ ಲಿಮಿಟೆಡ್ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಂಥ ಶ್ರೀ ಕಿಶೋರ್ ಆಳ್ವ ಅವರು ಇವತ್ತು ಈ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯವ್ರನ್ನ ಈ ಮಣ್ಣಿನಲ್ಲಿ ಈ ಪುಣ್ಯಭೂಮಿಯ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಾರಾಯಣ್ ನಾಯ್ಕ್ ಕುಳ್ಳೂರು ಇವರಿಂದ ಗೌರವಾರ್ಪಣೆ. ಬ್ರಹ್ಮ ಬೈದರ್ಕಳ ಕ್ಷೇತ್ರ ಗರೋಡಿ ಇದರ ಅಧ್ಯಕ್ಷರು ಸದಾ ನಮ್ಮೊಡನಿರುವ ಶ್ರೀ ಚಿತ್ತರಂಜನ್ ಗರೋಡಿ ಇವರು ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಈ ಪ್ರತಿಷ್ಠಾವರ್ಧಂತಿ ಮಹೋತ್ಸವದ ಈ ಶುಭ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಿ ಗೋಕುಲ್ದಾಸ್ ಇವರಿಂದ ಸ್ವಾಗತ, ಗೌರವಾರ್ಪಣೆ. ಅಯ್ಯಪ್ಪನ ಹೆಸರು ಹೇಳಿದರೆ ಈ ಭಾಗದಲ್ಲೆಲ್ಲ ನಮಗದೇನೋ ಪುಳಕ. ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನು ಮುನ್ನಡೆಸ್ತಾ ಅದರ ಮೂಲಕ ಇತ್ತೀಚೆಗೆ ರಾಜ್ಯದಲ್ಲೆಲ್ಲ ಪಕ್ಕದ ರಾಜ್ಯಗಳು ಕೂಡ ಸಂಚಲನವನ್ನೇ ಉಂಟು ಮಾಡಿದಂತಹ ಅದರ ಅಯ್ಯಪ್ಪ ಸೇವಾ ಸಮಾಜದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಈರೋಡು ರಾಜನ್ ಕೋಜಿಕೋಡ್ ಇವರು ಈ ವೇದಿಕೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರತಿಷ್ಠಾವರ್ಧಿಸುವುದ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತಾ ವಿ ವೆಲ್ಕಮ್ ಯು ಸರ್. ವಿಶ್ವದಾದ್ಯಂತ ಅಯ್ಯಪ್ಪನ ಆಚಾರ ಅನುಷ್ಠಾನಕ್ಕೆ ಧಕ್ಕೆ ಬರುವಾಗ ಜನರನ್ನು ಸಂಘಟಿಸಿದಂಥ ಶ್ರೀ ನಮ್ಮ ಈರೋಡು ರಾಜನಿವರಿಗೆ PKN ಪಿಳ್ಳೆ ಅವರಿಂದ ಸ್ವಾಗತದ ಗೌರವಾರ್ಪಣೆ. ನಾವು
ನಾವು ಹಿಂದೂ ಬಾಂಧವರೆಲ್ಲ ತಾಯಿಯನ್ನು ಅತ್ಯುನ್ನತ ಸ್ಥಾನದಲ್ಲಿ ನೋಡ್ತೇವೆ. ಅಂತಹ ಮಹಿಳಾ ಮಣಿಯೊಬ್ಬರು ಉದ್ಯಮಿಯಾದಲ್ಲಿ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ವೇದಿಕೆಯಲ್ಲಿ ನಮ್ಮೊಂದಿಗಿರುವಂಥವರು ಶ್ರೀಮತಿ ಬಿಂದು ದಾಸ್ ಅವರು. ಕಿನ್ಫ್ರಾದಲ್ಲಿ ಸೀತಂಗೊಳ್ಳಿಯಲ್ಲಿ ಗ್ರಾನೈಟ್ ಉದ್ಯೋಗದಲ್ಲಿ ಉದ್ಯಮಿಯಾಗಿದ್ದುಕೊಂಡು ಈ ಕ್ಷೇತ್ರದ ಆಗುಹೋಗುಗಳಿಗೆ ಸದಾ ಹೆಗಲು ಕೊಡುವಂತಹ ಆತ್ಮೀಯರಾದಂತಹ ಶ್ರೀಮತಿ ಬಿಂದು ದಾಸ್ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾದಂತಹ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ವಾಣಿಶ್ರೀ ಸುರೇಶ್ ಆಚಾರ್ಯ ಇವರಿಂದ ಗೌರವ ಅರ್ಪಣೆ. ಇಲ್ಲೇ ಪಕ್ಕದ ಅಂಬಾರು ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂತಹ ಕೊರಗಪ್ಪ ಶೆಟ್ಟಿ ಸಣ್ಣ ಹಿತ್ತಲು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಯೋಗಾಶ್ರಮದ ಎಲ್ಲ ಭಕ್ತವೃಂದದ ಪರವಾದಂತಹ ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಾಲಕೃಷ್ಣ ಅಂಬಾರು ಇವರಿಂದ ಗೌರವ ಅರ್ಪಣೆ. ಶ್ರೀ ನಿತ್ಯಾನಂದ ಯೋಗಾಶ್ರಮಕ್ಕೂ ಮುಂಬೈಗೂ ಅದೆಷ್ಟೋ ಸಮಯದ ಒಂದು ಅವಿನಾಭಾವ ಸಂಬಂಧ ಇದೆ. ಮುಂಬೈಯಿಂದ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಯಾವತ್ತೂ ಬಂದು ಸದಾ ಸಹಕಾರವನ್ನು ನೀಡುತ್ತಾ ಇರುವಂತಹ ಒಂದು ದೊಡ್ಡ ತಂಡವೇ ಅಲ್ಲಿದೆ. ಆ ಮುಂಬೈ ಸಮಿತಿಯ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ಅಶೋಕ್ ಕೋಟ್ಯನ್ ಅವರು ಈ ಪ್ರತಿಷ್ಠಾ ವರ್ಧಂತಿಸುವಕ್ಕೆ ಇವತ್ತು ಆಗಮಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ಹೃದಯಂಗಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಕಮಲಾಕ್ಷ ಪಂಜ ಇವರಿಂದ ಸ್ವಾಗತದ ಗೌರವ ಅರ್ಪಣೆ. ಇನ್ನೊಬ್ಬರು ವಿಶೇಷ ವ್ಯಕ್ತಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ನಾನು ಮೊದಲಿಗೆ ಅವರನ್ನು ಸ್ವಾಗತಿಸಬೇಕಿತ್ತು, ಆದರೆ ಅವರು ಇವತ್ತಿಲ್ಲಿ ಇರುವಂತಹದ್ದು ಮತ್ತೊಂದು ವಿಶೇಷ ಪುಣ್ಯದ ಕೆಲಸಕ್ಕಾಗಿ. ರಾಷ್ಟ್ರ ಕಂಡ ಶ್ರೇಷ್ಠ ಸಂತ, ಪದೇ ಪದೇ ನಮಗೆ ನೆನಪಾಗುವಂತಹ ತ್ರಿವಿಕ್ರಮ ವ್ಯಕ್ತಿತ್ವದ ವಾಮನ ಮೂರ್ತಿ ಪೇಜಾವರ್ ಶ್ರೀಗಳು ಇಲ್ಲ ಎನ್ನುವುದನ್ನು ನೆನೆಸಿದಾಗ ನಮ್ಮೆಲ್ಲರ ಕಣ್ಣಾಲಿಗಳು ತುಂಬಿ ಬರ್ತವೆ. ಅಂತಹ ಸಂತರಿಗೆ ನಮ್ಮ ಈ ಭಾಗದಲ್ಲಿ ಹೃದಯಂಗಮವಾದ ಒಂದು ಸಂಸ್ಮರಣೆ ಆಗಿಲ್ಲ ಎನ್ನುವಂತಹ ಕಾಳಜಿಯನ್ನು ಮೊನ್ನೆ ತಾನೇ ನಮ್ಮ ಕೊಂಡೆಯೂರು ಶ್ರೀಗಳು ಇಲ್ಲಿ ವ್ಯಕ್ತಪಡಿಸಿದರು. ಅವರು ಇಲ್ಲಿ ಅದೆಷ್ಟು ಬಾರಿ ಪೇಜಾವರ ಶ್ರೀಗಳ ಕೊನೆಯ ಭಾಷಣವನ್ನು ಉಡುಪಿಯಲ್ಲಿ ಅವರು ರಾಜಾಂಗಣದಲ್ಲಿ ಮಾಡಿದ ಭಾಷಣವನ್ನು ನೆನಪಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರುವ ವಿಚಾರ. ಆ ಭಾಷಣದಲ್ಲಿದ್ದಂಥ ತಿರುಳನ್ನು ಅವರು ಯಾವತ್ತೂ ಪದೇ ಪದೇ ನಮಗೆ ಹೇಳ್ತಾ ಇರುವಂಥದ್ದು. ಅಂತಹ ಪೇಜಾವರ ಶ್ರೀಗಳ ಬಗ್ಗೆ ಈ ಕಾಸರಗೋಡು ಭಾಗದ ಇಲ್ಲಿ ಇವತ್ತು ಆಗುವಂತಹ ಸಂಸ್ಮರಣಾ ನುಡಿಲಿಕ್ಕಾಗಿ, ಆ ನುಡಿ ನಮನವನ್ನು ಸಲ್ಲಿಸಲಿಕ್ಕಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವವರು ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀಯುತ ಎಂ ಬಿ ಪುರಾಣಿಕ್ ಅವರು ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದುಕೊಂಡು ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ಸಮಸ್ತ ಹಿಂದೂ ಸಮಾಜವನ್ನು ಯಾವತ್ತೂ ಚಿಂತನೆಯತ್ತ ಸದಾ ಎಚ್ಚರದಲ್ಲಿರುವಂತೆ ಪ್ರೇರೇಪಿಸ್ತಾ ಇರುವಂಥವರು. ಈ ಭಾಗದಲ್ಲಿ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು ಶ್ರೀಯುತ ಎಂ ಬಿ ಪುರಾಣಿಕ್ ಪ್ರೊಫೆಸರ್ ಇವರನ್ನು ಈ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳಿಗೆ ನುಡಿ ನಮನವನ್ನು ಹೃದಯಂಗಮವಾಗಿ ಸಲ್ಲಿಸಿ ನಮ್ಮೆಲ್ಲರಿಗೆ ಅವರ ಬಗ್ಗೆ ಆ ನಮನಗಳನ್ನು ಸಲ್ಲಿಸುವಂಥ ಅವಕಾಶವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ಹೃದಯಂಗಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿತ್ಯಾನಂದ ಯೋಗಾಶ್ರಮದ ಹಿರಿಯ ಕಾರ್ಯಕರ್ತರಂತ ಮೋಹನ್ ದಾಸ್ ಕೊಂಡೇರು ಇವರಿಂದ ಸ್ವಾಗತದ ಗೌರವ ಅರ್ಪಣೆ. ನಿತ್ಯಾನಂದ ಯೋಗಾಶ್ರಮದ ಪ್ರತಿಷ್ಠಾ ವರ್ಧಂತಿಯ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮ. ಡಾಕ್ಟರ್ ಶ್ರೀಧರ ಭಟ್ ಉಪ್ಪಳ ಇವರಿಗೆ ಗೌರವಾರ್ಪಣೆ ಸನ್ಮಾನ. ಈ ಭಾಗದ ಅದೆಷ್ಟೋ ದೈವಸ್ಥಾನ ಭಜನಾ ಮಂದಿರಗಳು ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಿಗೆಲ್ಲ ನೇತರರಾಗಿದ್ದುಕೊಂಡು ಮುನ್ನಡೆಸ್ತಾ ಕರ್ತೃತ್ವ ಶಕ್ತಿಯಿಂದ ಅದನ್ನು ನಮ್ಮೆಲ್ಲರನ್ನ ಸೇರಿಸಿಕೊಂಡು ಕೊಂಡೋಗ್ತಾ ಇರುವಂಥವರು ಡಾಕ್ಟರ್ ಶ್ರೀಧರ ಭಟ್ ಅವರು. ಇಲ್ಲಿ ಕೂಡ ಆದಂತಹ ಎಲ್ಲ ಯಾಗಗಳಲ್ಲಿ, ಅದರಲ್ಲಂತೂ ಅತಿರಾತ್ರ ಸೋಮಯಾಗದ ಸಂದರ್ಭದಲ್ಲಿ ಅಥವಾ ಅದರ ಹಿಂದೆ ಆದಂತಹ
ಚತುರ್ವೇದ ಸಮೇತ ಯಾಗ ಬೃಹತ್ ಗಾಯತ್ರಿ ಕೃತ ಯಾಗದ ಸಂದರ್ಭದಲ್ಲಿರಲಿ ಅಥವಾ ಇವತ್ತು ಇಲ್ಲಿ ಆಗುವಂತಹ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಸದಾ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ಶ್ರೀಧರ್ ಭಟ್ ಅವರಿಗೆ ಇಲ್ಲೊಂದು ಸನ್ಮಾನ ಅಥವಾ ಗೌರವ ಸಲ್ಲಿಸಬೇಕು ಅಂತ ಹೇಳುವಂತಹ ಹೊರಪೂಜ್ಯ ಸ್ವಾಮೀಜಿಗಳವರ ಒಂದು ಆಶಯದಂತೆ ಇವತ್ತು ಇಲ್ಲಿ ಆ ಸನ್ಮಾನ ನಡೆಯಲಿಕ್ಕಿದೆ. ಅದಕ್ಕಾಗಿ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ನಾವು ಕೇಳ್ಕೊಂಡಾಗಿರುವಂತಹ ಡಾಕ್ಟರ್ ಶ್ರೀಧರ್ ಭಟ್ ಅವರನ್ನು ಈ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ನಿಮ್ಮ ಆತ್ಮೀಯ ಬಂಧುಗಳ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದತ್ತಪ್ರಸಾದ್ ನಾಗಬೇಕಾದ ಪೊಲೀಸ್ ಮೆಡಿಕಲ್ ಆಫೀಸರ್ಸ್ ಗೋವಾ ರಾಜ್ಯದಲ್ಲಿ ನಮ್ಮ ನಿತ್ಯಾನಂದ ಯೋಗಾಶ್ರಮದ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಪ್ರಧಾನ ಕಾರ್ಯಕರ್ತರು ತೊಡಗಿಸಿಕೊಂಡಂಥ ಅವರಿಂದ ಶ್ರೀಧರ್ ಭಟ್ ಅವರಿಗೆ ಗೌರವ. ಅವರೊಂದಿಗೆ ಅವರ ಮನೆಯವರು, ಕುಟುಂಬಸ್ಥರು ಮತ್ತು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕೊಂಡವರಲ್ಲಾಗುವ ಯಾವುದೇ ಕಾರ್ಯಕ್ರಮ ಇರಲಿ ಅದನ್ನೆಲ್ಲ ಕಣ್ತುಂಬಿಸಿಕೊಳ್ಳಿಕ್ಕೆ ಇಲ್ಲಿ ಸೇರಿದಂತಹ ಎಲ್ಲ ಸದ್ಭಕ್ತ ಬಂಧುಗಳು, ಶ್ರದ್ಧೆಯ ತಾಯಂದಿರು, ಮಕ್ಕಳು ಮತ್ತು ಪರವೂರಿಂದ ಬಂದಂತಹ ಎಲ್ಲ ನಮ್ಮ ಕೊಂಡೇವೂರಿನ ಭಕ್ತ ಜನತೆಯನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಪತ್ರಿಕಾ ಮಾಧ್ಯಮದವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ಹಾಗೆ ಇಲ್ಲಿಯ ಎಲ್ಲ ಪಂಚ ಯೋಜನೆಗಳಿರಲಿ ಅಥವಾ ಯಾವುದೇ ಆಶಯಗಳು ಸ್ವಾಮೀಜಿಯವರು ಇಟ್ಟದಿರಲಿ ಅದೆಲ್ಲವನ್ನು ಜನತೆಗೆ ತಿಳಿಯಪಡಿಸ್ತಾ ಇರುವಂಥ ಪತ್ರಿಕಾ ಮಾಧ್ಯಮವನ್ನು ಕೂಡ ಈ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಸ್ವಾಗತಿಸ್ತಾ, ಮುಂದಿನ ದಿವಸಗಳಲ್ಲಿ ಇಲ್ಲಿ ಈ ಹಿಂದೆ ನಾವು ಅದೆಷ್ಟೋ ಯಾಗಗಳನ್ನು ಕಣ್ತುಂಬಿಕೊಂಡಿದ್ದೇವೆ. ಇತ್ತೀಚೆಗೆ ಬಹುಶಃ ಶ್ರೀಧರ ಭಟ್ರಿದಂಥ ಒಂದು ವೇದಿಕೆಯಲ್ಲಿ ಪರಪೂಜ್ಯ ಶ್ರೀಗಳು ಕೊಂಡೇವರು ನಿತ್ಯಾನಂದ ಶ್ರೀಗಳಿಗೆ ಯಾಗರತ್ನಾಕರ ಅಂತ ಹೇಳುವಂಥ ಒಂದು ಬಿರುದನ್ನು ಕೂಡ ನಾವು ಕೊಟ್ಟದ್ದಿದೆ. ಹಾಗೆ ಇನ್ನು ಮುಂದೆ ಕೂಡ ನಮಗೆ ಅಂತಹ ಯಾಗಗಳನ್ನು ಕಾಣುವಂಥ ಯೋಗವನ್ನು ಅವರು ಮತ್ತು ಪರಪೂಜ್ಯ ಮಾನ್ಯ ಶ್ರೀಗಳು ಹಾಗೆ ಅಸ್ರಣ್ಣ ಶ್ರೇಷ್ಠರು ಕರುಣಿಸಲಿ ಅಂತ ಹೇಳ್ತಾ ಆ ಮಾತೆಗೆ ವೇದ ಮಾತೆ ಗಾಯತ್ರಿಯವರಿಗೆ ಮತ್ತೊಮ್ಮೆ ಕೊಡಮಾಡುತ್ತಾ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ. ದೀಪವನ್ನು ಪ್ರಜ್ವಲಿಸಿದ ಪೂಜ್ಯ ಪೇಜಾವರ ಶ್ರೀಗಳ ಸಂಸ್ಮರಣೆಯನ್ನು ಮಾಡಲಿದ್ದಾರೆ. ವಾಮನ, ಆಧುನಿಕ ವಾಮನ ಎಂಬುದಾಗಿ ಉತ್ಥಾನ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ನಾನು ಓದಿದೆ. ವಾಮನ ಮೂರ್ತಿಯಾಗಿ ವೈದಿಕ ಮನೆತನದಲ್ಲಿ ಹುಟ್ಟಿ ಕೇವಲ ಮಾತನಾಡಲಿಕ್ಕೆ ನಾನು ಏನೂ ಅಲ್ಲ, ಯಾವ ಯೋಗ್ಯತೆಯೂ ಇಲ್ಲ. ಆದರೆ ಬಾಲ್ಯದಿಂದಲೂ ಕೂಡ ಗುರುಗಳನ್ನು ಬಹಳ ಹತ್ತಿರ, ನನ್ನ ಊರು ಉಡುಪಿಯ ಬಳಿ ಕಾಪು, ನನ್ನ ಅಣ್ಣ ಪೇಜಾವರ ಮಠದಲ್ಲಿ ಇದ್ದುಕೊಂಡು ಸಂಸ್ಕೃತ ಶಾಲೆಯಲ್ಲಿ ಓದ್ತಾ ಇದ್ದ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಗುರುಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿ ಅವರ ಚಟುವಟಿಕೆಯನ್ನು ಗಮನಿಸಿ ಎಂದು ಒಂದೆರಡು ವಿಚಾರವನ್ನು ಹೇಳ್ತೇನೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಮಾತಿದೆ, ಪೇಜಾವರ ಶ್ರೀಗಳು ಬಹಳ, ನನಗೂ ಅವರಿಗೂ ಬಹಳ ನಿಕಟ ಸಂಬಂಧ, ನಾನು ಅವರಿಗೂ ನನ್ನ ಮೇಲೆ ಪ್ರೀತಿ ಎನ್ನುವುದಾಗಿ ಎಲ್ಲರೂ ಹೇಳ್ತಾರೆ. ಇವತ್ತಿನ ಅಭಿನಂದನೆಯನ್ನು ಮಾಡಲಿಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮಿಗಳು, ಹಿರಿಯರು, ವೇದಿಕೆಯ ಮುಂಭಾಗದಲ್ಲಿ ಕೂತಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಗುರುಗಳನ್ನು ಅತ್ಯಂತ ಸಮೀಪದಲ್ಲಿ ಕಂಡು ಅವರ ಬಗ್ಗೆ
ಖಂಡಿತ 4 ಮಾತನಾಡುವಂತಹ ಒಂದು ಅವಕಾಶ ಮತ್ತು ಸಾಮರ್ಥ್ಯ ಹೊಂದಿದ್ದವರು. ಏಕಂ ಸತ್ ವಿಪ್ರ ಬಹುಧಾವದಂತಿ ಅಂತನ್ನುವಂಥ ಒಂದು ಗಾದೆ ಇದೆ. ದೇವನೊಬ್ಬನೇ, ಜನ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ವಿವರಿಸ್ತಾರೆ. ಇಲ್ಲಿಯೂ ಕೂಡ ಅಷ್ಟೇ. ವಿಶ್ವೇಶತೀರ್ಥರು ಒಬ್ಬರೇ, ಅವರನ್ನು ಅವರವರ ಆಸಕ್ತಿಗೆ, ಅವರವರ ನಂಬಿಕೆಗೆ, ಅವರವರ ಶ್ರದ್ಧೆಗೆ, ಅವರವರ ಅನುಭೂತಿಗೆ ಸರಿಯಾಗಿ ಸ್ವಾಮಿಗಳನ್ನು ಕಂಡು ಅವರ ಬಗ್ಗೆ ಮಾತನಾಡುವಂತಹದ್ದು ಎಲ್ರಿಗೂ ಸಾಧ್ಯ ಇದೆ. ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಲು ಯಾವ ಉಪಕ್ರಮಗಳನ್ನು ಕೈಗೊಳ್ಳಲು ಕೂಡ ಪೇಜಾವರ ಶ್ರೀಗಳವರು ತಯಾರಿದ್ದರು. ನಿಷ್ಠೂರವಾದಂತಹ ನಡವಳಿಕೆ, ಮಾತು, ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ, ಇದಕ್ಕೆ ಒಂದಿಷ್ಟು ಚ್ಯುತಿ ಬಂದರೂ ಕೂಡ ಸ್ವಾಮಿಗಳು ಸಂದರ್ಭದಲ್ಲಿ ಎದ್ದು ತನ್ನ ಭಾವನೆಯನ್ನು, ತನ್ನ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದರು. ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಮಾತು ಏನು ಅಂತಂದರೆ, ಈ ಪುಣ್ಯ ಭೂಮಿಯಲ್ಲಿ ಸಾಧು ಸಂತರ ಕೆಲಸ ಏನು ಅಂತಂದರೆ ಧರ್ಮದ ರಕ್ಷಣೆಯನ್ನು ಮಾಡಬೇಕು, ಸಜ್ಜನರನ್ನು ಧರ್ಮ ಬೋಧನೆಯಿಂದ ಸರಿಯಾದ ಪಥದಲ್ಲಿ ನಡೆಸಬೇಕು ಅಂಥೇಳಿ ಅದು ಉದ್ದೇಶ. ಆ ಉದ್ದೇಶದ ಈಡೇರಿಕೆಗೆ ನಾನು ನನ್ನ ಜೀವನವನ್ನು, ನನ್ನ ಜೀವವನ್ನು ಸಮರ್ಪಣೆ ಮಾಡಿದ್ದೇನೆ ಎನ್ನುವುದಾಗಿ ಪರಮ ಪೂಜ್ಯ ಪೇಜಾವರ ಶ್ರೀಗಳವರು ಎಲ್ಲ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದರು. ಸ್ವಾಮಿಗಳ ಪೂರ್ವಾಶ್ರಮದ ವಿವರ ಹೀಗಿದೆ. ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಮಧ್ಯದಲ್ಲಿ ಉಪ್ಪಿನಂಗಡಿಯಿಂದ ಒಂದು 8 ಕಿಲೋಮೀಟರ್ ಪೂರ್ವಕ್ಕೆ ರಾಮಕುಂಜ ಎನ್ನತಕ್ಕಂಥ ಒಂದು ಪುಟ್ಟ ಹಳ್ಳಿ, ಪವಿತ್ರ ಕ್ಷೇತ್ರ, ರಾಮಕುಂಜೇಶ್ವರನ ಒಂದು ಸನ್ನಿಧಿ. ಅದರ ಬಳಿಯಲ್ಲಿ ದಿವಂಗತ ನಾರಾಯಣಾಚಾರ್ಯ ಮತ್ತು ಕಮಲಮ್ಮ ದಂಪತಿಗಳಿಗೆ 2ನೆಯ ಮಗುವಾಗಿ ಏಪ್ರಿಲ್ 27, 1931 ವೆಂಕಟರಮಣನ ಜನ್ಮ ಆಯಿತು. ಅವರಿಗೆ 2 ವರ್ಷದ ವಿದ್ಯಾಭ್ಯಾಸವನ್ನು ರಾಮಕುಂಜೇಶ್ವರ ಸಂಸ್ಕೃತ ಶಾಲೆ, ಆಗ ಸಂಸ್ಕೃತ ಪಾಠ ನಡೀತಾ ಇದ್ದಂಥದ್ದು ರಾಮಕುಂಜೇಶ್ವರ ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿ. ಅಲ್ಲಿ ಸಂಸ್ಕೃತದೊಟ್ಟಿಗೆ ಕನ್ನಡವನ್ನು ಕಲಿತರು. 7 ವರ್ಷದ ಮಗು ಇದ್ದಾಗ ತಂದೆ ಜೊತೆ, ನಾರಾಯಣಾಚಾರ್ಯ ಜೊತೆ ಉಡುಪಿಗೆ ಹೋಗುವಂಥ ಒಂದು ಸಂದರ್ಭ ಬಂತು. ಉಡುಪಿಯ ಆಗಿನ ಪೇಜಾವರ ಸ್ವಾಮಿಗಳು ವಿಶ್ವಮಾನ್ಯ ತೀರ್ಥರು ಅವರ ಪರ್ಯಾಯ. ಆ ಪರ್ಯಾಯದಲ್ಲಿ ಪುಟ್ಟ ಬಾಲಕನನ್ನು ತಂದೆ ನಾರಾಯಣಾಚಾರ್ಯ ಎತ್ತಿ ಕನಕ ಕಿಂಡಿಯಲ್ಲಿ, ನವಗ್ರಹ ಕಿಂಡಿಯಲ್ಲಿ ದೇವರ ದರ್ಶನವನ್ನು ಮಾಡ್ತಾ ಇದ್ದರು. ಹಾಗೆ ದರ್ಶನ ಮಾಡ್ತಾ ಇದ್ದಾಗ ಆಗಿನ ಇವರ ಗುರುಗಳು ದೇವರಿಗೆ ಪೂಜೆ ಮಾಡ್ತಾ ಇದ್ರು, ಅಲಂಕಾರ ಮಾಡಿ. ಆಗ 7 ವರ್ಷದ ತರುಣ ಬಾಲಕ ತಂದೆ ಹತ್ರ ಹೇಳಿದ, ಎಂಕ್ಲ ಪೂಜೆ ಅಂಪುಡಪ್ಪ ಅಂತ ಹೇಳಿದರು. ಕೃಷ್ಣನಿಗೆ ನನಗೂ ಪೂಜೆ ಮಾಡಬೇಕು ಅಂತ ಹೇಳಿದರು. ಮುಗ್ಧ ಮಗು. ಅನಂತರ ಮಂತ್ರಾಕ್ಷತೆಯನ್ನು ಸ್ವೀಕರಿಸಲಿಕ್ಕೆ ಅಂತೇಳಿ ಸರ್ವಜ್ಞ ಪೀಠಕ್ಕೆ ಹೋದಾಗ ಸ್ವಾಮಿಗಳು ವಿಶ್ವಮಾನ್ಯರು ಹೇಳಿದರು, ಈ ಸನ್ಯಾಸಿ ಆಪನ ಅಂತ ಕೇಳಿದರು. ಇವರು ಏನೂ ಗೊತ್ತಿಲ್ಲದ ಒಂದು ಮಗು ಏನು ಆಗ್ತೇನೆ ಅಂತ ಹೇಳಿದರು. ಅದು ಸರ್ವಜ್ಞ ಪೀಠದಲ್ಲಿ ಹೇಳಿದಂಥ ಮಾತು, ಮಧ್ವಾಚಾರ್ಯರು ಕೂತಂತಹ ಆ ಪವಿತ್ರ ಒಂದು ಪೀಠ. ಅದು ನಮ್ಮ ನಂಬಿಕೆ ಏನು ಅಂತಂದರೆ, ಅಷ್ಟಮಠಾಧೀಶರು, ಪರ್ಯಾಯ ಮಠಾಧೀಶರು ಸರ್ವಜ್ಞ ಪೀಠದಲ್ಲಿ ಆಸೀನರಾದಾಗ ಮಧ್ವಾಚಾರ್ಯರೇ ಅವರಲ್ಲಿ ಆವಿರ್ಭವಿಸಿ ಕೃಷ್ಣನ ಪೂಜೆಯನ್ನು ಮಾಡ್ತಾರೆ ಅನ್ನತಕ್ಕಂಥ ಒಂದು ಶ್ರದ್ಧಾ ನಂಬಿಕೆ. ಅದಾಗಿ 2 ತಿಂಗಳಿನ ಒಳಗಡೆ ಈ ಪುಟ್ಟ ಬಾಲಕನಿಗೆ ಹಂಪೆಯ ಮುಖ್ಯ ಪ್ರಾಣ ದೇವರ ಬಳಿಯಿಂದ ಅಲ್ಲಿದ್ದ ಒಂದು ಕರೆ ಬರ್ತದೆ ತಂದೆಗೆ, ಪುಟ್ಟ ಮಗನನ್ನು ವೆಂಕಟರಮಣನನ್ನು ಕರ್ಕೊಂಡು ನೀವು ಹಂಪಿಗೆ ಬರಬೇಕು ಅಂತೇಳಿ. ಇವರು ಹಂಪಿಗೆ ಕರ್ಕೊಂಡು ಹೋಗ್ತಾರೆ. ವಿಶ್ವಮಾನ್ಯರು 7 ವರ್ಷದ ಹಸುಳೆಗೆ ಶಿಷ್ಯ ಪಟ್ಟವನ್ನು ಕೊಟ್ಟು ವಿಶ್ವೇಶತೀರ್ಥ ಎನ್ನತಕ್ಕಂಥ ನಾಮಕರಣವನ್ನು ಮಾಡ್ತಾರೆ. ಕೆಲವೇ 2-3 ತಿಂಗಳು ಮಾತ್ರ
ಗುರುಗಳ ಸಾಮೀಪ್ಯದಲ್ಲಿ ವಿಶ್ವೇಶ ತೀರ್ಥರಿಗೆ ಇರುವಂತಹ ಅವಕಾಶ. ಅನಂತರ ಅವರು ವಿಧಿವಶರಾಗ್ತಾರೆ. ಭಗವಂತನ ಪಾದವನ್ನು ಗುರುಗಳು ಸೇರ್ತಾರೆ. ಆ ಕಿರಿಯ ಪ್ರಾಯದಲ್ಲಿ ವಿಶ್ವೇಶ ತೀರ್ಥರಿಗೆ ಶ್ರೀಮಠದ ಜವಾಬ್ದಾರಿ ಸಿಗ್ತದೆ. ನಮಗಾದರೆ ಈಗ 7-8 ವರ್ಷದ ಒಂದು ಮಗು ಇದ್ದರೆ ಮಗು ಅದಕ್ಕೆ ಏನೂ ಗೊತ್ತಿಲ್ಲ, ಆ ರೀತಿಯ ಒಂದು ಭಾವನೆ ನಾವು ತಂದೆ ತಾಯಿಗಳಿಗೆ ಆ ಎಳೆಯ ಪ್ರಾಯದಲ್ಲಿ ಅಷ್ಟಮಠಗಳಲ್ಲಿ ಒಂದಾದ ಮಧ್ವಾಚಾರ್ಯ ಪರಮೂಲೆಯಲ್ಲಿ ಬಂದಂತಹ ಈ ಪೇಜಾವರ ಮಠದ ಸ್ವಾಮಿಗಳಾಗಿ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಜವಾಬ್ದಾರಿ ಹೊಣೆಗಾರಿಕೆ ವಿಶ್ವೇಶ್ವರ ತೀರ್ಥರಿಗೆ 7ನೇ ವರ್ಷದಲ್ಲಿ ಬಂತು. ಅದರ ಮೊದಲು ಅವರಿಗೆ ಉಪನಯನ ಕೂಡ ಜರುಗಿತ್ತು 7ನೇ ವರ್ಷದಲ್ಲಿ. ಅದರ ನಂತರ ಸನ್ಯಾಸ ಸ್ವೀಕಾರ. ಇದೆಲ್ಲ ದೈವದ ಆಟ. ಒಂದು ಸಂದರ್ಭದಲ್ಲಿ ವಿದ್ಯಾಮಾನ್ಯರು ಎನ್ನುವಂಥ ಹೆಸರಿನಿಂದ ಭಂಡಾರಿಕೇರಿ ಮಠದ ಶ್ರೀಗಳವರು, ಭಂಡಾರಿಕೇರಿಯಲ್ಲಿ ಉಡುಪಿಯಲ್ಲಿಯೂ ಕೂಡ ಶಾಖಾ ಮಠ ಇದೆ, ಅಲ್ಲಿ ಪೂಜೆ ಪ್ರವಚನ ಪಾಠ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಪುಟ್ಟ ಬಾಲಕನ ಈ ಪುಟ್ಟ ಸ್ವಾಮಿಯ ಸಂಪರ್ಕ ಬಂತು. ಆಗ ತಂದೆ ನಾರಾಯಣಾಚಾರ್ಯರು ದೊಡ್ಡಪ್ಪ ಹೋಗಿ ವಿದ್ಯಾಮಾನ್ಯರಲ್ಲಿ ಕೇಳ್ಕೊಳ್ತಾರೆ, ಈ ಯುವ ಯತಿಗೆ ನೀವು ಪಾಠವನ್ನು ಮಾಡಬೇಕು, ಧರ್ಮ ಗ್ರಂಥಗಳ ಪರಿಚಯ ಬೋಧನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಒಂದು 2 ನಿಮಿಷ 5 ನಿಮಿಷ ಈ ಪುಟ್ಟ ಬಾಲ ಸನ್ಯಾಸಿಯ ಜೊತೆ ಸಂವಾದವನ್ನು ಮಾಡಿ ವಿದ್ಯಾಮಾನ್ಯರು ಅವರನ್ನು ಶಿಷ್ಯರಾಗಿ ಒಪ್ಪಿಕೊಳ್ತಾರೆ. ಒಂದು ಪಕ್ಷ ವಿದ್ಯಾಮಾನ್ಯರ ಶಿಷ್ಯರಾಗಿ ವಿಶ್ವೇಶ ತೀರ್ಥರು ಸೇರಿದ ಕಾರಣ ಅವರಿಗೆ ಈ ಪ್ರತಿಭೆ ಮತ್ತು ಈ ತಿಳುವಳಿಕೆ ಬಂತು ಎನ್ನುವುದನ್ನು ಗುರುಗಳೇ ವಿಶ್ವೇಶ ತೀರ್ಥರು ಹೇಳಿದ್ದಾರೆ. ಸುಮಾರು 8 ವರ್ಷದ ಅಧ್ಯಯನ ಅಲ್ಲಿ ಮಧ್ವ ತತ್ವಜ್ಞಾನ, ಭಾಗವತ, ರಾಮಾಯಣ, ಮಹಾಭಾರತ, ಅದೇ ರೀತಿ ಉಪನಿಷತ್ತುಗಳು, ಮಧ್ವಾಚಾರ್ಯರ ಬೇರೆ ಬೇರೆ ಗ್ರಂಥಗಳ ಪಾಠವನ್ನು ವಿದ್ಯಾಮಾನ್ಯರು ತನ್ನ ಶಿಷ್ಯನಿಗೆ ನೀಡಿದರು. ಬಂಧುಗಳೇ, ಈ ಶತಮಾನ ಕಂಡಂತಹ 2 ಅತ್ಯಂತ ಅದ್ಭುತ ವ್ಯಕ್ತಿಗಳು ನಮ್ಮ ಭೂಮಿಯಲ್ಲಿ ಇದ್ದವರು, ನಮ್ಮ ನಾಡಿನಲ್ಲಿದ್ದವರು ಅಂತಂದರೆ ಫಲಮಾರಿ ಮಠಾಧೀಶರಾದಂಥ ವಿದ್ಯಾಮಾನ್ಯ ತೀರ್ಥರು, ಪ್ರಖಂಡ ಪಂಡಿತರು, ಎಲ್ಲ ವೇದ ಶಾಸ್ತ್ರ ಪುರಾಣ ತತ್ವಜ್ಞಾನ ಎಲ್ಲವನ್ನ ತಿಳ್ಕೊಂಡಂತಹ ಒಬ್ಬ ಶ್ರೇಷ್ಠ ಯತಿ. ಕೇವಲ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಭಕ್ತಿಯಲ್ಲಿ, ಆಚರಣೆಯಲ್ಲಿ, ತತ್ವಬೋಧನೆಯಲ್ಲಿ ಫಲಿಮಾರು ಸ್ವಾಮಿಗಳಿಗೆ, ಆ ವಿದ್ಯಾಮಾನ್ಯರಿಗೆ ಸರಿದೂಗುವಂಥ ವ್ಯಕ್ತಿತ್ವ ಇನ್ನು ಉಡುಪಿಯಲ್ಲಿ ಇರಲಿಲ್ಲ. ಅವರ ಜೊತೆ ಅವರ ಒಂದು ಸಾಂಗತ್ಯದಿಂದ ಇವರಿಗೆ ಸಿಕ್ಕಿದ ಲಾಭ ಏನು ಅಂತಂದರೆ ಒಳ್ಳೆಯ ಪಾಠ, ಪ್ರವಚನ, ತತ್ವ ವಿಚಾರ ಸಿಕ್ಕಿತು. 1938ನೇ ವರ್ಷದಲ್ಲಿ ಅವರಿಗೆ 32ನೇ ಯತಿಗಳಾಗಿ ಸನ್ಯಾಸ ಸ್ವೀಕಾರ ಆದ ನಂತರ ಅವರ 12ನೇ ವರ್ಷದಲ್ಲಿ ಮಧ್ವ ಸಿದ್ಧಾಂತ ಸಂವರ್ಧನಿ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪೂಜ್ಯ ಗುರುಗಳಾದಂಥ ವಿದ್ಯಾಮಾನ್ಯರು, ಕೇವಲ 12 ವರ್ಷದ ಬಾಲಕ ವಿಶ್ವೇಶ ತೀರ್ಥರು, ಅವರಿಗೆ ಮಧ್ವ ಪ್ರಬೋಧಿನಿ ಒಂದು ಇದರಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತದೆ. 20ನೇ ವಯಸ್ಸಲ್ಲಿ ಅವರಿಗೆ ಅವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಮತ್ತು ಸಿದ್ಧಾಂತದ ಬಗ್ಗೆ ಪ್ರವಚನ ಮತ್ತು ಕಾರ್ಯವನ್ನು ಮಾಡುವಂತಹ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ 20ನೇ ವರ್ಷದಲ್ಲಿ ಅವರು ಸೇರ್ತಾರೆ. 1952ನೇ ಇಸ್ವಿಯಲ್ಲಿ ವಿಶ್ವೇಶ ತೀರ್ಥರ ಪ್ರಥಮ ಪರ್ಯಾಯ 20 ವರ್ಷ ಮಾತ್ರ ಅವರಿಗೆ ಎಲ್ಲವನ್ನು ಆಗಾಗಲೇ ಇಡೀ ಜಗತ್ತನ್ನು, ಈ ವಿದ್ವತ್ ಜನರನ್ನು ಆಕರ್ಷಿಸುವಂತಹ ವೈಶಿಷ್ಟ್ಯಪೂರ್ಣವಾದಂಥ ಒಂದು ವ್ಯಕ್ತಿತ್ವ ವಿಶ್ವೇಶ ತೀರ್ಥರಲ್ಲಿ ಸನ್ನಿಹಿತವಾಗಿತ್ತು. ತನ್ನ ಆ ಎಳೆಯ ವಯಸ್ಸಿನಲ್ಲಿ
ಹಿಂದೂ ಧರ್ಮದ ಸಾಧನೆಗಾಗಿ ಅವರು ಒಂದು ದೊಡ್ಡ ಸಮ್ಮೇಳನವನ್ನು ಉಡುಪಿಯಲ್ಲಿ ಜರುಗಿಸ್ತಾರೆ. ಆ ಸಮ್ಮೇಳನದಲ್ಲಿ ನೂರಾರು ಜನ ವಿದ್ವಾಂಸರನ್ನು, ಸಾಧುಗಳನ್ನೆಲ್ಲ ಕರೆಸ್ತಾರೆ. ಅನಂತರ ಎರಡನೆಯ ಪರ್ಯಾಯ 1969, ಅದಕ್ಕಿಂತ ಪೂರ್ವವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಆರಂಭ 1965ನೇ ಇಸ್ವಿಯಲ್ಲಿ ಮುಂಬಯಿಯ ಒಂದು ಆಶ್ರಮದಲ್ಲಿ ಮುಖ್ಯವಾಗಿ ವಿಶೇಷವಾದಂಥ ಒಂದು ಜಾಗದಲ್ಲಿ ಅವರ ವಿಶ್ವ ಹಿಂದೂ ಪರಿಷತ್ತಿನ ಆರಂಭ ಆಗ್ತದೆ. ಪರಮ ಪೂಜ್ಯ ಎರಡನೆಯ ಸರಸಂಘ ಚಾಲಕರಾದಂಥ ಗುರೂಜಿಯವರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಆರಂಭದ ಸದಸ್ಯರಾಗಿ, ಗುರುಗಳಾಗಿ ವಿಶ್ವೇಶ ತೀರ್ಥರು ಇದ್ದರು. ಆವತ್ತಿನಿಂದ ಇವತ್ತಿನವರೆಗೆ ವಿಶ್ವ ಹಿಂದೂ ಪರಿಷತ್ತಿನ ಅನ್ಯಾನ್ಯ ಕಾರ್ಯಕ್ರಮಗಳಿಗೆ ಚಿನ್ಮಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಆರಂಭವಾದಂಥ ಈ ಸಂಘಟನೆಗೆ ಸ್ವಾಮಿಗಳಿಂದ ವಿಶೇಷವಾದಂಥ ಮಾರ್ಗದರ್ಶನ ನಿರಂತರವಾಗಿ ಸಿಗ್ತಾ ಬಂತು. ನನಗೆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬೆಂಗಳೂರಿನಲ್ಲಿ ವಿರಾಟ್ ಹಿಂದೂ ಸಮಾಜೋತ್ಸವ ಆಗ್ತದೆ. ಆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳವರು ಹೇಳಿದಂಥ ಒಂದು ಮಾತನ್ನು ನಾನು ಇಲ್ಲಿ ಉದ್ಧರಿಸಬೇಕು. ಏನು ಅಂತಂದರೆ, ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಮನೆಯಲ್ಲಿ 3 ಜನ, ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ ದಂಪತಿಗಳಿಗೆ 3 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಚಿಕ್ಕವ ಬಹಳ ತುಂಟ, ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇರಲಿಲ್ಲ. ಅವನ ಬಗ್ಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಅವನ ತಂದೆ ತಾಯಿಗಳು ಆ ಮಗುವನ್ನು, ಎಳೆಯ ಮಗುವನ್ನು ಮನೆಯಿಂದ ಹೊರಗಿಡ್ತಾರೆ. ಉಳಿದ 2 ಮಕ್ಕಳು ಮತ್ತು ದಂಪತಿಗಳು ಮನೆ ಒಳಗಿಡ್ತಾರೆ. ಆ ಮಗು ಹೇಳ್ತದೆ, ಅಪ್ಪ ನಾನು ತಪ್ಪು ಮಾಡೋದಿಲ್ಲ, ಗೊತ್ತಿಲ್ಲದೆ ನಾನು ಮಾಡಿದ್ದೇನೆ, ನನ್ನನ್ನು ಹೊರಗೆ ಸೇರಿಸಿ, ನನಗೆ ಭಯ ಆಗ್ತದೆ. ಕಾಡಿನ ಸಮೀಪದಲ್ಲಿದ್ದಂಥ ಈ ಮನೆ, ಮಗು ಕೂಗ್ತಾ ಇದ್ದ ಹಾಗೆ ಹುಲಿ ಬಂದು ಆ ಮಗುವನ್ನು ಎತ್ತಿಕೊಂಡು ಹೋಗ್ತದಂತೆ. ಅನಂತರ ತಂದೆ ತಾಯಿಗಳು ನೋಡ್ತಾರೆ, ತನ್ನ ಮಗು ಇಲ್ಲ, ತನ್ನ ಮಗುವನ್ನು ಕೊಂದಾಗಿದೆ. ಆ ಮಗುವಿನ ದೇಹವನ್ನು ಹುಲಿ ಎಳ್ಕೊಂಡು ಹೋಗ್ತದೆ. ರೋದನವನ್ನು ಮಾಡ್ತಾರೆ, ಕೂಗ್ತಾರೆ. ಏನು ಮಾಡಿದರೂ ಕೂಡ ಆ ಮಗುವನ್ನು ಹಿಂದೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದೇ ಉದಾಹರಣೆಯನ್ನು ಪೇಜಾವರ ಸ್ವಾಮಿಗಳು ಹೇಳ್ತಾರೆ. ನಮ್ಮ ಸಮಾಜದಿಂದ ಬೇರೆ ಬೇರೆ ಕಾರಣದಿಂದ ಪರಿತ್ಯಕ್ತರಾದಂಥ ನಮ್ಮ ಬಂಧುಗಳನ್ನು ದೂರ ಇಡಬೇಡಿ. ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ ಅಂಟುಕೊಂಡಂಥ ಒಂದು ಜಾತ್ಯ, ಅದರ ವಿರುದ್ಧವಾಗಿ ಒಂದು ಸಂಗ್ರಾಮವನ್ನು ಸ್ವಾಮಿಗಳು ಸಾರಿದ್ರು. ಯಾವುದೇ ಒಂದು ಕಾರಣಕ್ಕೋಸ್ಕರ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಯನ್ನು ನಾವು ನಿರಾಕರಿಸಬಾರದು, ದೂರ ಇಡಬಾರದು. ಅದರಿಂದಾಗಿ ನಮ್ಮ ಧರ್ಮ ಶಿಥಿಲ ಆಗ್ತದೆ, ನಮ್ಮ ಧರ್ಮಕ್ಕೆ ನಷ್ಟ ಇದೆ ಎನ್ನುವುದನ್ನು ಬಹಳ ಹಿಂದೆ ಸ್ವಾಮಿಗಳು ಹೇಳಿದರು. ಅದಕ್ಕೋಸ್ಕರ ತಾನೊಬ್ಬ ಮಡಿವಂತ ಸಮಾಜದಲ್ಲಿ ಬಂದಂಥ ಉಡುಪಿಯ ಅಷ್ಟಮಠಾಧೀಶರು ಆದರೂ ಕೂಡ 1970ನೇ ಇಸ್ವಿಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೋಗಿ, ನಾನು ಆ ಮಾತನ್ನು ಹೇಳಬಾರ್ದು, ಆ ಹರಿಜನರು ಅಂತ ಅವರನ್ನು ಹೇಳುವಂಥದ್ದು ತಪ್ಪು, ನಮ್ಮ ಸಮಾಜದಿಂದ ಪರಿತ್ಯಕ್ತರ ದೂರ ಇಟ್ಟಂಥ ಬಂಧುಗಳ ಒಂದು ವಾಸಸ್ಥಾನಕ್ಕೆ ಹೋಗಿ ಮನೆ ಮನೆಗೆ ಭೇಟಿ ಕೊಡ್ತಾರೆ. ಮನೆ ಮನೆಗೆ ಭೇಟಿ ಕೊಟ್ಟು, ನೀವು ಭಗವಂತನ ಮಕ್ಕಳು, ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇಲ್ಲ, ಹಿಂದುವಾಗಿ ಹುಟ್ಟಿದವ ಎಲ್ಲರೂ ಸಹೋದರರೇ, ನೀವು ನಿಮ್ಮ ಮನೆಯಲ್ಲಿ ಬೇರೆ ಕ್ರಾಸು ಇದನ್ನು ಬೈಬಲನ್ನು ಇಡಬಾರ್ದು, ನಮಗೆ ಪವಿತ್ರವಾದಂತಹ ಭಗವದ್ಗೀತೆ ಇದೆ, ಕೃಷ್ಣನ ಪಟವನ್ನು ಕೊಡ್ತೇನೆ, ನಿತ್ಯ ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವಂಥ ಮೂಲ ಮಂತ್ರವನ್ನು ನೀವು ಜಪಿಸಿ ಅಂತೇಳಿ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಆ ಬಂಧುಗಳನ್ನು ಸಮಾಜದ ಮೂಲ ವಾಹಿನಿಗೆ ತರುವಲ್ಲಿ ಹೋರಾಟವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಡಿವಂತ ಸಮಾಜ ಪೇಜಾವರ ಶ್ರೀಗಳನ್ನು ತುಂಬ ಟೀಕೆ ಮಾಡ್ತದೆ. ಏಕೆ ವಿದ್ಯಾಮಾನ್ಯರಿಗೂ ಕೂಡ ಏನೋ ರೀತಿಯಲ್ಲಿ ಅವರಿಗೆ ಒಂದು ವಾರ್ತೆಯನ್ನು ಕೊಟ್ಟು
ಇವನು ಬ್ರಾಹ್ಮಣ್ಯವನ್ನು ಅಥವಾ ಈ ಗುರು ದೀಕ್ಷೆಯನ್ನು ಬಿಟ್ಟು ಕೇರಿಗೆ ಹೋಗಿ ತನ್ನ ಸನ್ಯಾಸ ಕ್ರಮವನ್ನು ಬಿಟ್ಟಿದ್ದಾನೆ ಎನ್ನುವ ದೃಷ್ಟಿಯಿಂದ ಇವರಿಗೆ ಹೇಳಿ ಕಳಿಸ್ತಾರೆ, ನೀನು ಈ ಕಾರ್ಯಕ್ರಮವನ್ನು ನಿಲ್ಲಿಸದಿದ್ದರೆ, ಹರಿಜನ ಕೇರಿಗೆ ನೀನು ಹೋಗುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇನೆ ಅಂತೇಳಿ ವಿದ್ಯಾಮಾನರು ಹೇಳ್ತಾರೆ. ಆಗ ವಿಶ್ವೇಶತೀರ್ಥರು ಹೇಳ್ತಾರೆ, ನೀವು ಉಪವಾಸ ಮಾಡಿದರೆ ನಾನು ಉಪವಾಸ ಮಾಡ್ತೇನೆ, ನಾನು ಉಪವಾಸ ಕೂತ್ಕೊಳ್ತೇನೆ. ನಾನು ನನ್ನ ಬ್ರಹ್ಮಚರ್ಯ ಅಥವಾ ಯತಿ ನಿಯಮವನ್ನು ನಾನು ಮೀರಲಿಲ್ಲ. ನನ್ನ ಅಂತರಾತ್ಮದಲ್ಲಿ ಹೇಳ್ತದೆ, ನಾನು ನನ್ನ ಸಮಾಜವನ್ನು, ಹಿಂದೂ ಸಮಾಜವನ್ನು ಈ ರೀತಿ ಮೇಲೆತ್ತುವಂಥ ಒಂದು ವೃತ ಸಂಕಲ್ಪವನ್ನು ಮಾಡಿದ್ದೇನೆ. ಗುರುಗಳಿಗೆ ನನ್ನಲ್ಲಿ ಅಷ್ಟು ಬೇಸರ ಇದ್ದರೆ ನಾನು ಪೀಠತ್ಯಾಗ ಮಾಡಿ ಈ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತೇನೆ ಎನ್ನುವ ಮಾತನ್ನು ಗುರುಗಳಿಗೆ ಹೇಳಿ ಕಳಿಸ್ತಾರೆ. ನೋಡಿ ಬಂಧುಗಳೇ, ಅಷ್ಟು ಪವಿತ್ರವಾದಂಥ ಅಷ್ಟಮಠದಲ್ಲಿ ಒಂದಾದಂಥ ಗುರುವಾಗಿದ್ದಂಥ ವಿಶ್ವೇಶತೀರ್ಥರು ತನ್ನ ಗುರುಗಳಿಗೆ ನನ್ನ ಚರ್ಯೆಯಿಂದ ನೋವಾಗಿದ್ದರೆ ನಾನು ನನ್ನ ಸನ್ಯಾಸ ದೀಕ್ಷೆಗೆ ಅಷ್ಟಮಠಕ್ಕೆ ಪೇಜಾವರ ಮಠಕ್ಕೆ ರಾಜೀನಾಮೆ ಕೊಡ್ತೇನೆ, ನಾನು ಸಮಾಜದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ದುಡಿತೇನೆ. ಈ ವಿಷಯವನ್ನು ಕೂಲಂಕುಷವಾಗಿ ಅರ್ಥ ಮಾಡಿದಂಥ ವಿದ್ಯಾಮಾನ್ಯರು ತನ್ನ ಶಿಷ್ಯನನ್ನು ಒಪ್ತಾರೆ, ಹೊಗಳ್ತಾರೆ. ಅನಂತರ ನೀನು ಮಾಡಿದ ಕೆಲಸ ಸರಿ ಎನ್ನುವ ಮಾತಿಗೆ ಬರ್ತಾರೆ. ಅಂದಿನಿಂದ ಇವತ್ತಿನವರೆಗೆ ವಿಶ್ವೇಶತೀರ್ಥ ಸ್ವಾಮಿಗಳು ಈ ದೇಶದಲ್ಲಿ ಏನೇ ಕ್ಷೋಭೆ, ಬರಗಾಲ ಬರಲಿ, ಭೂಕಂಪ ಆಗಲಿ, ನೆರೆ ಬರಲಿ, ಸುನಾಮಿ ಬರಲಿ, ಪ್ರತಿ ಸಂದರ್ಭದಲ್ಲಿಯೂ ಕೂಡ ಜನರ ಸಂಕಷ್ಟಕ್ಕೆ ಮಿಡಿಯುವ ಒಂದು ಮಾತೃ ಹೃದಯ. ಆದರೂ ಅಲ್ಲಲ್ಲಿ ಹೋಗಿ ಗಂಜಿ ಕೇಂದ್ರಗಳನ್ನು, ಆ ಮನೆ ಕಟ್ಟಿದವರಿಗೆ ಹೋದವರಿಗೆ ಮನೆಯನ್ನು, ಬೇರೆ ಬೇರೆ ರೀತಿಯಲ್ಲಿ ದೀನ ದಲಿತರ ಸೇವೆಗೆ ಮಧ್ವಾಚಾರ್ಯರ ಸಂಕಲ್ಪದಂತೆ ದೀನ ದಲಿತರ ಸೇವೆ ಭಗವಂತನಿಗೆ ಕೊಡುವಂತಹ ಒಂದು ಟ್ಯಾಕ್ಸ್, ಕರ. ಆ ರೀತಿಯಲ್ಲಿ ಪೇಜಾವರ ಶ್ರೀಗಳು ನಡ್ಕೊಂಡ್ರು. ದೇವರ ಪೂಜೆ, ತನ್ನ ವೈಯಕ್ತಿಕ ಜಪ ಸಾಧನೆಯ ಜೊತೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ, ಅದರ ಜೊತೆ ಸಂಕಷ್ಟದಲ್ಲಿ ಸಿಕ್ಕಿದಕ್ಕಂಥ ಅವರನ್ನು ಆಮಂತ್ರಿಸಿದಂಥ ಯಾವ ಒಬ್ಬ ಹಿಂದುವನ ಕೂಗಿಗೆ ಹೋಗೊಟ್ಟು ಹೋದರು. ಅವರ ಬಗ್ಗೆ ಒಂದು ಸಂದರ್ಭದಲ್ಲಿ ಒಂದು ಟೀಕೆ ಬಂತು. 1992 ಇಸ್ವಿಯಲ್ಲಿ ಆ ಬಾಬ್ರಿ ದಾಂಚ ಕೆಳಗೆ ಬೀಳುವ ಸಂದರ್ಭದಲ್ಲಿ ಅವರ ಜೊತೆ ನಾವು ಕೂಡ ಇದ್ದೆವು, ನಾನು ಕೂಡ ಇದ್ದೆ. 7 ದಿವಸ ಅವರ ಜೊತೆ ಅಯೋಧ್ಯೆಯಲ್ಲಿ ನಾನಿದ್ದೆ. ಆ ದಾಂಚ ಬೀಳುವ 1992 ಇಸವಿ 6ನೇ ತಾರೀಕಿನ ದಿವಸ ಆ ದಾಂಚ ಬೀಳುವಾಗ ಅದಕ್ಕಿಂತ ಮೊದಲು ಲಲಾನ ಒಂದು ಮೂರ್ತಿಯನ್ನು ಅಲ್ಲಿಯ ಕಾರ್ಯಕರ್ತರು ತಂದು ಪೇಜಾವರ ಶ್ರೀಗಳಿಗೆ ಕೊಟ್ಟರು. ತನ್ನ ಅಂಗವಸ್ತ್ರದಿಂದ ಅದನ್ನು ಒರೆಸಿ ಒಂದು ಪೆಟ್ಟಿಗೆಯಲ್ಲಿ ಅದನ್ನಿಟ್ಟು ಕಾರ್ಯಕರ್ತರಿಗೆ ಹಸ್ತಾಂತರಿಸಿದರು. 7ನೇ ತಾರೀಕು ಇಡೀ ಅಯೋಧ್ಯೆ ಮಿಲಿಟರಿ ಮತ್ತು ಪೊಲೀಸರಿಂದ ತುಂಬಿತ್ತು. ಅಲ್ಲಿ ಇದ್ದಂತಹ ಸಾರ್ವಜನಿಕರು ಅಂತಂದರೆ ಪೇಜಾವರ ಸ್ವಾಮಿಗಳು, ಅವರ ಒಟ್ಟಿಗಿದ್ದಂಥ 7 ಜನ ಉಳಿದ ಸ್ವಾಮಿಗಳು ಮಾತ್ರ. ಈಗ ಅವರ ಶಿಷ್ಯ ಕೂಡ ಇದ್ದರು, ನಾವೆಲ್ಲ ಇದ್ದು. 8ನೇ ತಾರೀಕಿಗೆ ಅನಿವಾರ್ಯವಾಗಿ ನಾವು ಅಲ್ಲಿ ಬಿಡಬೇಕಾಯ್ತು. ಯಾಕೆಂತಂದರೆ ಕೃಷ್ಣನ ಪೂಜೆಗೆ ಬೇಕಾದಂತಹ ನೈವೇದ್ಯಕ್ಕೆ ಅಕ್ಕಿ, ಅದೇ ರೀತಿಯಲ್ಲಿ ಅವರ ಭಿಕ್ಷೆಗೆ ಬೇಕಾದಂಥ ವಸ್ತು ಅಲ್ಲಿ ದೊರಕಲು ಸಾಧ್ಯ ಆಗಲಿಲ್ಲ. ಆ ದಿವಸ ಕೃಷ್ಣನ ಪೂಜೆಯನ್ನು ಮಾಡಿ ಹೊರಡ್ತಾರೆ. ನಾನು ಕೂಡ ಅವರ ಜೊತೆ ಇದ್ದೆ. ಅವರು ರಸ್ತೆಗೆ ಇಳಿದ ಕೂಡಲೇ ಅಲ್ಲಿಯ ಪೊಲೀಸ್ ಮಿಲಿಟರಿ ಅಧಿಕಾರಿಗಳಿಗೆ ಹೇಳ್ತಾರೆ, ನನಗೆ ರಾಮ ದರ್ಶನ ಆಗಬೇಕು ಅಂತೇಳಿ. ಅವ್ರು ಹೇಳ್ತಾರೆ, ಇಲ್ಲ, ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಸ್ಸಿನಿಂದ ಗುರುಗಳು ಇಳಿತಾರೆ, ರಸ್ತೆಗೆ ಅವರ ಅಂಗವಸ್ತ್ರವನ್ನು ಹರಡ್ತಾರೆ, ಅಲ್ಲಿ ಧರಣಿ ಕೂತ್ಕೊಳ್ತಾರೆ. ನಾನು ಕಂಡ ಸತ್ಯ ಇದು. ಅವರಲ್ಲಿ ಹೇಳ್ತಾರೆ, ನನಗೆ ರಾಮನಿಗೆ ಪೂಜೆ ನಡೀತದೆ, ಆ ಜಾಗದಲ್ಲಿ ರಾಮನ ಪುನರ್ ಪ್ರತಿಷ್ಠೆ ಆಗಿದೆ ಎನ್ನುವುದನ್ನು ಖಾತ್ರಿ ಮಾಡದ ಹೊರತು ನಾನು ಈ ಜಾಗದಿಂದ ಹೊರಡುವುದಿಲ್ಲ ಎನ್ನತಕ್ಕಂಥ ಸತ್ಯಾಗ್ರಹವನ್ನು ಹುಡ್ತಾರೆ. ಅರ್ಧ ಗಂಟೆ 1 ಗಂಟೆ ಆದರೂ ಇವರು ಅಲ್ಲಿ ಚಲಿಸುವಂಥದ್ದು ಕಾಣದೇ ಇದ್ದಾಗ ಅಲ್ಲಿಯ
ಮಿಲಿಟರಿ ಆಫೀಸರ್ಸ್, ಪೊಲೀಸ್ ಆಫೀಸರ್ ಸ್ವಾಮಿಗಳನ್ನು ಮತ್ತು ಒಬ್ಬ ಇವರನ್ನು ಸ್ವಯಂ ಸೇವಕ ಕರ್ಕೊಂಡು ಅಲ್ಲಿಗೆ ಹೋಗಿ ರಾಮನಿಗೆ ಪೂಜೆ ಆಗುವುದನ್ನು ನೋಡಿ ತಾನೇ ಪೂಜೆಯನ್ನು ಮಾಡಿ ಇಷ್ಟು ಸಕ್ಕರೆಯ ಕಲ್ಲು ಸಕ್ಕರೆಯ ಇದನ್ನು ತಂದು ನಮಗೆಲ್ಲರಿಗೆ ಹಂಚ್ತಾರೆ. ನಾನೀಗ ಯಾವುದೇ ರೀತಿಯ ಅಪಧೈರ್ಯ ನನ್ನಲ್ಲಿಲ್ಲ. ನನಗೆ ಖಾತ್ರಿ ಆಯಿತು, ರಾಮಲಾಲನ ಅಲ್ಲಿ ಒಂದು ತಾತ್ಕಾಲಿಕ ಒಂದು ಶೆಡ್ಡನ್ನು ಮಾಡಿ ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆ ಹೋಗುವ ಅಲ್ಲಿಂದ ಬೆಂಗಳೂರಿಗೆ ಬರುವಲ್ಲಿವರೆಗೂ ಕೂಡ ಇಡೀ ಎಲ್ಲ ಕಡೆ ಕರ್ಫ್ಯೂ ಎಲ್ಲ ಆಗ್ತದೆ. ಬಸ್ಸಿನಲ್ಲಿ ಬರುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಸ್ವಾಮಿ ನೀವು ಕಾವಿ ವಸ್ತ್ರ ಹಾಕಿ ಬಸ್ಸಿನ ಮುಂದೆ ಕೂತ್ಕೊಂಡಿದ್ದೀರಿ, ಹಿಂದೆ ಹೋಗಿ ನಾವು ಮುಂದೆ ಕೂತ್ಕೊಳ್ಳಿ. ಗುರುಗಳು ಒಪ್ಪಲಿಲ್ಲ. ಕಲ್ಲು ಬಿದ್ದರೆ ಬಿಡಲಿ, ರಾಮನಿಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸರಿ ಇದ್ದೇನೆ ಎನ್ನುವ ರೀತಿಯಲ್ಲಿ ವರ್ತಿಸಿದರು. ಅಂತಹ ಒಬ್ಬ ಯುಗ ಪುರುಷ, ಆ ಯುಗ ಪುರುಷನ ಕಾಲದಲ್ಲಿ ನಾವು ಬದುಕಿದ್ದೆವು ಎನ್ನುವಂಥದ್ದು ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ನಾನು ಕರೀತೇನೆ. ಯಾಕೆಂತಂದರೆ ಈ ಭಾಗ್ಯ ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರು ಅವರು ಬದುಕಿದ ಸಂದರ್ಭದಲ್ಲಿ ನಾವುಗಳು ಕೂಡ ಅವರ ಈ ಕಾರ್ಯಕ್ರಮಗಳನ್ನು ನೋಡುವಂತಹ ಭಾಗ್ಯ, 5 ಬಾರಿ ಶ್ರೀಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದ ಏಕಮೇವ ಉಡುಪಿ ಪರಂಪರೆಯಲ್ಲಿ ಬಂದಂತಹ ಸಂತ ಅಂತಂದರೆ ಅದು ವಿಶ್ವೇಶ ತೀರ್ಥ ಸ್ವಾಮಿಗಳು ಮಾತ್ರ. ವಾದರಾಜ ತೀರ್ಥರು 5 ಪರ್ಯಾಯವನ್ನು ಮಾಡಿದರು. 4 ಪರ್ಯಾಯವನ್ನು ಉಡುಪಿಯಲ್ಲಿ ಮಾಡಿ 5ನೇ ಪರ್ಯಾಯವನ್ನು ಸೋಂದಾ ಕ್ಷೇತ್ರದಲ್ಲಿ ಮಾಡಿದರು. ತನ್ನ ಶಿಷ್ಯನಿಗೆ ಅದನ್ನು ಆ ಜವಾಬ್ದಾರಿ ವಹಿಸಿಕೊಟ್ರು. ಆದರೆ ಪರಮ ಪೂಜ್ಯ ಪೇಜಾವರ ಶ್ರೀಗಳವರ ಶಿಷ್ಯ ವಿಶ್ವಪ್ರಸನ್ನ ತೀರ್ಥರು ಗುರುಗಳೇ ಈ ಪರ್ಯಾಯವನ್ನು ನಡೆಸಬೇಕು ಅಂತೇಳಿ ಆಗ್ರಹ ಮಾಡಿದ ಕಾರಣ, ಅವರು ತ್ಯಾಗ ಮಾಡಿದ ಕಾರಣ 2 ವರ್ಷದ ಹಿಂದೆ ನಡೆದಂಥ 5ನೇ ಪರ್ಯಾಯವನ್ನು ವಿಶೇಷ ತೀರ್ಥರು ಸಮರ್ಥವಾಗಿ ನಿರ್ವಹಿಸಿದರು. ಬಂಧುಗಳೇ, ಸಮಯ ಮೀರ್ತಾ ಇದೆ. ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಪುಸ್ತಕದ ಒಂದು ಇದನ್ನು ನಾವು ಪ್ರಮಾಣದಲ್ಲಿ ಮಾಡುವುದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಅವರ ಸಾಧನೆ, ಬೆಂಗಳೂರಿನಲ್ಲಿರುವಂತಹ ವಿದ್ಯಾಪೀಠವನ್ನು ಆರಂಭ ಮಾಡಿದರು. ಬಹಳ ಕಷ್ಟದ ಕಾಲದಲ್ಲಿ ಮನೆಯಿಂದ ಹಿಡಿ ಅಕ್ಕಿಯನ್ನು ಸಂಪಾದನೆ ಮಾಡಿ ಆ ವಿದ್ಯಾಕ್ಷೇತ್ರವನ್ನು ಬೆಳಗಿಸಿದ ಕಾರಣ ಇವತ್ತು ನಮ್ಮ ಸಮಾಜದಲ್ಲಿ ಪುರೋಹಿತರಿಗೆ, ವಿದ್ವಾಂಸರಿಗೆ, ಜ್ಯೋತಿಷ್ಯರಿಗೆ ಇವತ್ತು ಬರಗಾಲ ಇಲ್ಲ. ಅಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಅವರ ಮಠಗಳಲ್ಲಿ, ಅದೇ ಪಲಮಾರು ಮಠದಲ್ಲಿ ನಡೀತದೆ. ಬೇರೆ ಬೇರೆ ಅಷ್ಟಮಠದ ಅವರ ಅನುಕರಣೆಯನ್ನು ಮಾಡಿದಂಥ ಎಲ್ಲ ಸ್ವಾಮಿಗಳು ಕೂಡ ವಿದ್ವಾಂಸರಿಗೆ, ಪುರೋಹಿತರಿಗೆ ಈ ರೀತಿಯ ಒಂದು ಶಿಕ್ಷಣವನ್ನು 12 ವರ್ಷದ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ವಿದ್ಯಾಪೀಠದಲ್ಲಿ ಇವತ್ತು ಕೂಡ ನಡೀತಾ ಇದೆ. ಸ್ವಾಮಿಗಳು 69ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಉಡುಪಿಯಲ್ಲಿ ಕರೆದರು. ಅವರ 3ನೇ ಪರ್ಯಾಯದಲ್ಲಿ, 2ನೇ ಪರ್ಯಾಯದಲ್ಲಿ. ಆಗ ನಾನು ಸ್ವಯಂ ಸೇವಕನಾಗಿ ದುಡಿದಿದ್ದೆ. ನಾನು ಉಡುಪಿಯ ಬಳಿ ಶಿರ್ವದಲ್ಲಿ ಒಂದು ಲೆಕ್ಚರ್ ಆಗಿದ್ದೆ. 5 ದಿವಸದ ಆ ಸಂದರ್ಭದಲ್ಲಿ ನಾನು ನೋಡಿದಂಥ ದೃಶ್ಯ, ಪರಮಪೂಜ್ಯ ಗುರುಜಿಯವರಿದ್ದರು, ರಾಣ ಇವರಿದ್ದರು, ರಾಜರಿದ್ದರು, ತುಂಬ ಜನ, 600 ಜನ ಸಂತರು ಅಲ್ಲಿ ಸೇರಿದ್ದರು. ಅಲ್ಲಿಯವರೆಗೆ ಪ್ರತಿಯೊಂದು ಪೀಠಾಧಿಪತಿಯು ಹೇಳುವಂಥದ್ದು, ನಾನು ಜಗತ್ತಿಗೆ ನನ್ನದೊಂದು ಜಗತ್ತಿದೆ, ನಾನು ಅದಕ್ಕೆ ಪೀಠಾಧಿಪತಿ, ನಾನು ಸಾಮಾನ್ಯ ಆಸನದಲ್ಲಿ ನಾನು ಕೂತ್ಕೊಳ್ಳುವುದಿಲ್ಲ ಅಂತ. ಸ್ವಾಮೀಜಿಯವರ ಅದೇ ರೀತಿ ಕಾರ್ಯಕರ್ತರ ಸರಸಂಘ ಚಾಲಕ ಪ್ರಯತ್ನದಿಂದ ವೇದಿಕೆಯಲ್ಲಿ ಒಂದು 300 ಸ್ವಾಮಿಗಳನ್ನು ಕೇನ್ ಚೇರ್ನಲ್ಲಿ ಕೂತ್ಕೊಳ್ಳುವಂಥ ಒಂದು ಅವಕಾಶವನ್ನು ನಾವು ನೋಡಿದ್ದೇವೆ. ಅಲ್ಲಿಯವರೆಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಪೀಠ, ಅವರದ್ದೇ ಸಿಂಹಾಸನ ಇತ್ತು. ಅಲ್ಲಿ ಒಂದು ಘೋಷಣೆಯನ್ನು ಮಾಡಿದರು, ಹಿಂದವಹ ಸೋದರಃ ಸರ್ವೇ. ಪೇಜಾವರ ಸ್ವಾಮಿಗಳ ಘೋಷಣೆ 69ನೇ ಇಸ್ವಿಯಲ್ಲಿ ನಡೆದಂಥ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನದಲ್ಲಿ ಪ್ರತಿಯೊಬ್ಬ ಹಿಂದುವು ಕೂಡ ಸಹೋದರರು. ನ ಹಿಂದೂ ಪತಿತೋದ್ಭವೇ, ಹಿಂದೂ ಆದವನ ಪತಿತನಾಗುವುದಿಲ್ಲ. ಹಿಂದೂ ಎನ್ನುವಂಥ ಒಂದು ಪುಣ್ಯದ ಹೆಸರು ಅವನನ್ನು ಪಾವನ ಮಾಡ್ತದೆ. ಈ ಘೋಷವಾಕ್ಯವನ್ನು ಸಮಾಜಕ್ಕೆ ಕೊಟ್ಟಂತಹ ವಿಶೇಷ ಚೈತನ್ಯ ಪರಮ ಪೂಜ್ಯ ವಿಶ್ವೇಶ ತೀರ್ಥರು. ಎಷ್ಟು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಿದರು, ಛತ್ರಗಳನ್ನು ಕಟ್ಟಿಸಿದರು, ವಿದ್ಯಾರ್ಥಿಗಳಿಗೆ ಬೇಕಾದಂಥ ಹಾಸ್ಟೆಲನ್ನು ಮಾಡಿದರು. ಅದೇ ರೀತಿ
ದಾನ ಧರ್ಮ, ಕಷ್ಟದಲ್ಲಿದ್ದವರಿಗೆ, ನೊಂದವರಿಗೆ ಬೇರೆ ಬೇರೆ ಮೂಲದಿಂದ ತಂದು ದಾನ ಧರ್ಮಗಳನ್ನು ಮಾಡಿದರು. ಪರಮ ಪೂಜ್ಯ ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರಿಗೆ ವಿಶ್ವೇಶ ತೀರ್ಥರು ಅಂತಂದರೆ ಅತ್ಯಂತ ಗೌರವ. ತಾನೇ ನಡೆಸಿದಂಥ ಧಾರವಾಡದ ವಿದ್ಯಾ ಕೇಂದ್ರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ನಡೆಸಲಿಕ್ಕೆ ಕೊಟ್ಟರು. ಅದೇ ರೀತಿ ಸಮಾಜದ ಕೆಲಸದಲ್ಲಿ ಜೊತೆಯಾಗಿ ಕೆಲಸ ಮಾಡಿದರು. ಮೊನ್ನೆಯ ಕೊನೆಯ ದಿವಸದ ಒಂದು ಮಾತನ್ನು ನಾನು ಹೇಳ್ತೇನೆ. ಆ ಅನುಭವ ನನ್ನ ಮನಸ್ಸಿನ ಪಟಲದಲ್ಲಿ ಬಹಳ ಭದ್ರವಾಗಿದೆ. ತುಳು ಬ್ರಾಹ್ಮಣ ಸಮಾವೇಶ ಉಡುಪಿಯಲ್ಲಿ ಜರುಗಿತು. ಅದರ ಸಂಚಾಲಕನಾಗಿದೆ ಶಿವಳ್ಳಿ ಮಾಧ್ವ ತುಳು ಬ್ರಾಹ್ಮಣರ ಸಂಘಟನೆ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಆದ ನಂತರ ನಾನು ಮಂತ್ರಾಲಯಕ್ಕೆ ಹೋಗಬೇಕು, ಅಲ್ಲಿ ಒಂದು ದೊಡ್ಡ ಸಂಹಿತಾ ಯಾಗವನ್ನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಾಡ್ತಾರೆ, ನಾನು ಹೋಗ್ತೇನೆ, ಸಮಾರೋಪಕ್ಕೆ ನಾನು ಇಲ್ಲ ಅಂತ ಹೇಳಿದರು. ಮಂತ್ರಾಲಯಕ್ಕೆ ಹೋದರು, ಅದರಲ್ಲಿ ಭಾಗವಹಿಸಿದರು. ಅನಂತರ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನವನ್ನು ಮಾಡಿದರು. ತಿರುಪತಿಯಿಂದ ಬೆಂಗಳೂರಿಗೆ ಬಂದರು, ವಿದ್ಯಾಪೀಠದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅನಂತರ ನೇರ ತನ್ನ ಶಾಲೆ ರಾಮಕುಂಜಕ್ಕೆ ಬಂದರು. ರಾಮಕುಂಜಕ್ಕೆ ಬಂದಾಗ ಬೆಳಿಗ್ಗೆ ಹಾಸನದಿಂದ ನೇರ ರಾಮಕುಂಜಕ್ಕೆ ಬಂದಾಗ 102, 103 ಡಿಗ್ರಿ ಜ್ವರ ಇತ್ತು. ಅನಂತರ ಉಡುಪಿಗೆ ಬಂದು ಪಾಜಕದಲ್ಲಿ ಅವರದ್ದೇ ಒಂದು ವಿದ್ಯಾ ಸಂಸ್ಥೆ ಇದೆ, ಅಲ್ಲಿ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಉಡುಪಿಗೆ ಬಂದು ರಾಜಾಂಗಣದಲ್ಲಿ ಅವರ ಪ್ರವಚನ ಇತ್ತು. 40 ನಿಮಿಷದ ಭಾಗವತ ಪ್ರವಚನ. ಆ ಪ್ರವಚನದ ಕೊನೆಯ ತುಣುಕನ್ನು ಕೇಳುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಅಲ್ಲಿ ಭಾಗವತದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ರಾಜ ಭೂಮಿಯಿಂದ ಸ್ವರ್ಗಸ್ಥನಾಗಿ ಮೇಲೆ ಹೋಗ್ತಾನೆ. ಹೋಗಿ ಅಲ್ಲಿ ಹೇಳ್ತಾನೆ, ಯಮದೂತರು ಹೇಳ್ತಾನೆ, ನಾನು ತುಂಬ ಪುಣ್ಯವನ್ನು ಮಾಡಿ ಬಂದಿದ್ದೇನೆ, ನನ್ನ ರಾಜ್ಯದಲ್ಲಿ ಬಹಳಷ್ಟು ಜನಸಾಮಾನ್ಯರ ಸೇವೆ ಮಾಡಿ ಬಂದಿದ್ದೇನೆ ಅಂತ. ಆಗ ಯಮದೂತರು ಹೇಳ್ತಾರೆ, ನೀನು ಮತ್ತೊಮ್ಮೆ ಭೂಮಿಗೆ ಹೋಗಿ ನಿನ್ನ ಪರಿಚಯ ಇದ್ದವರು ಯಾರಾದರೂ ಇದ್ದರೆ ಅವರನ್ನು ಗುರುತಿಸು ಅಂತ ಭೂಮಿಗೆ ಕಳಿಸಿದ್ರು. ಭೂಮಿಗೆ ಬಂದು ಈ ರಾಜ ಹೇಳ್ತಾನೆ, ನನ್ನ ಪರಿಚಯ ಇದೆಯಾ ಅಂತ. ಯಾರೊಬ್ಬರು ಕೂಡ ಈ ರಾಜನ ಪರಿಚಯವನ್ನು ಹೇಳುವುದಿಲ್ಲ. ಕೊನೆಗೆ ಒಂದು ಸರೋವರದ ಬಳಿಗೆ ಹೋಗ್ತಾರೆ. ಆ ಸರೋವರದಲ್ಲಿ ಇರತಕ್ಕಂಥ ಒಂದು ಆಮೆ, ಸ್ವಾಮಿ ನಿಮ್ಮನ್ನು ನಾನು ಪರಿಚಯಿಸ್ತೇನೆ. ಹೇಗಪ್ಪ ಅಂತ ಕೇಳಿದರೆ, ನನ್ನ ಬದುಕಿಗೆ ದಾರಿ ಮಾಡಿಕೊಟ್ಟವರು ನೀವು. ಇಲ್ಲಿ ಅನಾವೃಷ್ಟಿ ಆದಾಗ ಒಂದು ದೊಡ್ಡ ಕೆರೆಯನ್ನು ಕಟ್ಟಿ ನಾನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿತ್ಯವೂ ಕೂಡ ನಿಮ್ಮ ಪುಣ್ಯ ಸ್ಮರಣೆಯನ್ನು ನಾನು ಮಾಡ್ತಾ ಇದ್ದೇನೆ, ನಿನ್ನನ್ನು ನಾನು ನೆನಪಿಸ್ತೇನೆ ಅಂತ ಒಂದು ಆಮೆ ಹೇಳಿದಂತೆ ಅವರು ಉದಾಹರಣೆ ಹೇಳ್ತಾರೆ. ಜೀವನದಲ್ಲಿ ನೀನು ವಿಫಲವಾದಂತಹ ಸಂಪತ್ತನ್ನು, ಸ್ಥಾನಮಾನವನ್ನು, ಅಧಿಕಾರವನ್ನು ಹೊಂದಿದರೆ ಅದು ಶಾಶ್ವತ ಅಲ್ಲ. ನಿನ್ನ ಜೀವನದಲ್ಲಿ ನೀನು ಮಾಡುವಂಥ ಸತ್ಕರ್ಮ ನಿನ್ನ ಜೊತೆ ಬರುವಂತಹದ್ದು ಎನ್ನುವ ಉದಾಹರಣೆಯನ್ನು ಕೊಟ್ಟರು. ರಾತ್ರಿ ಆಗ 40 ನಿಮಿಷದ ಅವರ ಉಪನ್ಯಾಸವನ್ನು 13 ಮಿನಿಟಿಗೆ ಅದನ್ನು ಸಂಕೀರ್ಣಗೊಳಿಸಿ ಮಠಕ್ಕೆ ಹೋದರು. ವೈದ್ಯರಲ್ಲಿ ಹೋಗಿ ತಮಾಸಣೆ ಮಾಡಿದಾಗ, ಸ್ವಾಮಿ ನೀವು ಇಲ್ಲೇ ಇರಬೇಕು ರಾತ್ರಿ ಅಂತ ಹೇಳಿದಾಗ, ಇಲ್ಲ ನನ್ನ ಜಪ ಪೂರ್ತಿ ಆಗಲಿಲ್ಲ, ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಮಠಕ್ಕೆ ಬೇಜಾವರ ಮಠಕ್ಕೆ ಬಂದಂಥ ಸಂತರನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೋಡುವಂಥ ಒಂದು ದೌರ್ಭಾಗ್ಯ ನಮಗೆಲ್ಲರಿಗೂ ಬಂತು. ಒಬ್ಬ ಮಾತೃ ಹೃದಯ, ಒಬ್ಬ ಸಂತ, ನಮ್ಮ ದೃಷ್ಟಿಯಲ್ಲಿ ಅವರೊಬ್ಬ ವಾಯುವಿನ ಅವತಾರ, ಹಾರಾಡುವ ದೇವರು, ಮಾತನಾಡುವ ದೇವರು ಎನ್ನುವ ರೀತಿಯಲ್ಲಿ ಬದುಕಿ ತನ್ನ ಜೀವನವನ್ನು ಸಾರ್ಥಕ ಮಾಡಿ ನಮಗೆ ಒಂದು ವಿಶೇಷ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಬದುಕು ನಮಗೆ ದಾರಿದೀಪವಾಗಬೇಕು. ಅವರ ನುಡಿ, ಅವರ ಸಾಧನೆ, ಅವರ ಕೈಂಕರ್ಯಗಳು ಎಲ್ಲ ನಮಗೆ ಮಾರ್ಗದರ್ಶನವಾಗಬೇಕು. ಅವರು ಬದುಕಿದ ಬಾಳಿನ ಒಂದಂಶವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಈ ರಾಷ್ಟ್ರದ, ಈ ದೇವರ, ಈ ಸಮಾಜದ, ಈ ಧರ್ಮದ ಸೇವೆಯನ್ನು ಮಾಡಲಿಕ್ಕೆ ನಾವು ಇವತ್ತು ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಹೇಳ್ತಾ, ಆ ದಿವ್ಯ ಆತ್ಮಕ್ಕೆ ಇಲ್ಲಿ ಸೇರಿದಂತಹ ಸಮಸ್ತ ಬಂಧುಗಳ ಪರವಾಗಿ ಸಾಷ್ಟಾಂಗ ವಂದನೆಯನ್ನು ಮಾಡುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ಜಂತೋ
ಸ್ವಸ್ಥೈಃ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯದುಃಖಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯಲ್ಲಿರತಕ್ಕಂತಹ ಯತಿದ್ವಯರಿಗೆ ವಂದಿಸ್ತಾ, ಎಲ್ಲ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರೇ, ಮಾನ್ಯರೇ, ಮುಂಭಾಗದಲ್ಲಿಯೂ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಅಂತ ಶಾಸ್ತ್ರ ಪ್ರಕಾರ ದೇವಸ್ಥಾನದಲ್ಲಿ ಅಥವಾ ಮನುಷ್ಯನ ಒಂದು ಆಚರಣೆಗಳು ನಡೆಯಬೇಕು ಅಂತ ಒಂದು ಕಲ್ಪನೆ. ಶಾಸನ ಅಂದರೆ ಬಗ್ಗು ಬಡಿಲಿಕ್ಕೆ ಇರತಕ್ಕಂತಹ ಒಂದು ವಸ್ತು ಎನ್ನುವಂತಹ ಕಲ್ಪನೆ. ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ ತೆಗೆದರೆ ಎರಡಕ್ಕೊಂದೇ ಅರ್ಥ. ಶಾಸ್ಯತೆ ಅನೇನ, ಶಾಸು ಅನುಶಿಷ್ಟ ಒಂದು ಧಾತು. ಶಾಸ್ಯತೆ ಅನೇನ ಇತಿ ಶಾಸನಂ, ಶಾಸ್ಯತೆ ಅನೇನ ಇತಿ ಶಾಸ್ತ್ರಂ, ಎರಡು ಒಂದೇ ಅರ್ಥ. ಒಂದು ಭಾವಾರ್ಥದಲ್ಲಿ ತ್ರಸಿಲ್ ಪ್ರತ್ಯಯ ಬರುವಾಗ ಶಾಸ್ತ್ರ ಅಂತ ಆಗ್ತದೆ. ಇನ್ನೊಂದು ಕರಣಾರ್ಥದಲ್ಲಿ ಯುನ್ ಪ್ರತ್ಯಯ ಬಂದು ಅದಕ್ಕೆ ಅನ ಅಂತ ಆದೇಶ ಬಂದಾಗ ಶಾಸನ ಅಂತ ಆಗ್ತದೆ. ಅದು ಎಲ್ಲರನ್ನೂ ಸಹ ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುತ್ತದೆ ಎನ್ನುವ ಒಂದೇ ಅರ್ಥ ಶಾಸ್ತ್ರಕ್ಕೂ ಶಾಸನಕ್ಕೂ. ಒಂದು ಭಾವಾರ್ಥದಲ್ಲಿ ಅದನ್ನು ಒಪ್ಪಿ ಮನಸಾರೆ ಅದಕ್ಕೆ ನಮಸ್ಕರಿಸಿ ಅದನ್ನು ಆಚರಣೆ ಮಾಡೋದು, ಮತ್ತೊಂದು ಸ್ವಲ್ಪ ಬಲವಂತವಾಗಿ ಮಾಡೋದು ಅಂತ ಅದಕ್ಕೆ ಕಲ್ಪನೆಯನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ಶಾಸ್ತ್ರ ಮತ್ತು ಶಾಸನ ಎರಡೂ ಸಹ ಒಂದೇ ಅರ್ಥದ್ದು. ಅದನ್ನು ಆ ರೀತಿಯಾಗಿಯೇ ನಾವು ನೋಡಬೇಕು ಎನ್ನುವುದನ್ನು ತನ್ನ ಜೀವನದಲ್ಲಿ ತೋರಿಸಿಕೊಟ್ಟಂತಹ ಮಹಾತ್ಮ ಇದ್ದರೆ ಅದು ಪೇಜಾರ ಶ್ರೀಗಳು. ಅವರಿಗೆ ಆ ದೃಷ್ಟಿಯಿಂದ ನಾನು ವಂದಿಸಬೇಕು. ಕೆಲವರು ಹೇಳ್ತಾರೆ ಸ್ವಾಮಿಗಳಿಗೆ ರಾಜಕೀಯ ಯಾಕೆ ಅಂತ. ಇದೊಂದು ಮಾತು ಎಲ್ಲರ ಬಾಯಲ್ಲಿರತಕ್ಕಂಥ ಒಂದು ಮಾತು, ಸ್ವಾಮಿಗಳಿಗೆ ರಾಜಕೀಯ ಯಾಕೆ. ರಾಜಕೀಯ ಹೇಳಿದರೆ ಹೊಲಸು ಎನ್ನುವಂತಹ ಕಲ್ಪನೆ ಬಂದುಬಿಟ್ಟಿದೆ. ರಾಜಕೀಯ ಯಾಕೆ ಹೇಳಿದರೆ, ರಾಜಕೀಯ ಹೇಳಿದರೆ ಬೇಡದ್ದು ಅಂತ ಹೇಳೋದು ಯಾರು? ರಾಜಕೀಯದವರು ಹೇಳು. ಕೆಲವರು, ಎಲ್ಲರನ್ನು ನಾನು ಹೇಳ್ತಾ ಇಲ್ಲ, ಕೆಲವರು. ರಾಜಕೀಯ ಎನ್ನುವುದು ಹೊಲಸಲ್ಲ. ಶಾಸ್ತ್ರಕ್ಕೆ ಸರಿಯಾಗಿ ಶಾಸನವನ್ನು ತರಬಲ್ಲವನೇ ರಾಜ. ಹಾಗಾಗಿ ರಾಜ ಕಾಲಸ್ಯ ಕಾರಣಂ ಅಂತ ತಿಳಿದವರು ಹೇಳಿದರು. ನೋಡಿ, ಒಂದು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಒಂದು ದೇಶದ, ಒಂದು ರಾಜ್ಯದ ಒಂದು ಭಾಗದಲ್ಲಿ ಒಂದು ಆಡಳಿತ ಇದ್ದರೆ, ಇನ್ನೊಂದು ಭಾಗದಲ್ಲಿ ಮತ್ತೊಂದು ಆಡಳಿತ ಇದ್ದರೆ ಅದರಲ್ಲಿ ನೈರಂತರ್ಯವನ್ನು ನಾವು ಕಂಡರೆ ಅಲ್ಲಿ ಜನರಲ್ಲೂ ಆ ಭಾವನೆ ಎದ್ದು ಕಾಣ್ತೇವೆ. ನಾನು ಉದ್ದೇಶಪೂರ್ವಕವಾಗಿ ಒಂದು ಜಾಗವನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಇದು ಸತ್ಯ, ಲೋಕದಲ್ಲಿ ಕಾಣತಕ್ಕದ್ದು. ಹಾಗಾಗಿ ಪೇಜಾವರ ಶ್ರೀಗಳು ಶಾಸನದ ವಿರುದ್ಧವೂ ಮಾತಾಡ್ತಾ ಇದ್ದರು. ಹೇಗೆ ಮಾತಾಡ್ತಾ ಇದ್ರು ಅಂದರೆ ಶಾಸ್ತ್ರಕ್ಕೆ ಸಮ್ಮತವಾಗಿ ಮಾತಾಡ್ತಾ ಇದ್ರು. ನಾನು ಅವರನ್ನು ಹತ್ತಿರದಲ್ಲಿ ಕಂಡವ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಅವರ 4ನೆಯ ಪರ್ಯಾಯಕ್ಕೆ ನಾನು ಉಡುಪಿಗೆ ಆಗಾಗ ಹೋಗ್ತಿದ್ದೆ, ನಮ್ಮ ಕಟೀಲಿನ ವಿಷಯದಲ್ಲಿ. 2 ಏಕಾದಶಿ ಎನ್ನುವುದು ಆಗ್ತಾ ಇತ್ತು. ಆಗ ಅತಿರಿಕ್ತೋಪವಾಸ ಎನ್ನುವ ಹೆಸರಲ್ಲಿ ಆಗ್ತಾಯಿತ್ತು. ಆದರೆ 150 ವರ್ಷಗಳ ಹಿಂದೆ ನಿರಂತರವಾಗಿ ಅಂತಹ ಏಕಾದಶಿಗಳು ಬಂದರೆ ಒಂದೇ ಏಕಾದಶಿ ಆಚರಣೆ ಮಾಡ್ತಾಯಿದ್ರು ಉಡುಪಿಯಲ್ಲಿ. ಆಮೇಲೆ ಹೇಗೋ ಒಂದು 2 ಏಕಾದಶಿ ಅಂತ ಆಯಿತು. ಆಗ ಪೇಜಾರ ಶ್ರೀಗಳು ಹೇಳಿದರು, ಮಂತ್ರಿನವ್ರಿಗೂ ಶಾಸ್ತ್ರದ ಬಗ್ಗೆ ತಿಳಿದವರು, ಹಾಗಾಗಿ 2 ಏಕಾದಶಿ ಅನ್ನೋದು ಇರಲಿಲ್ಲ, ಅದು ಏನೋ ಒಂದು ತಪ್ಪಿ ಬಂದದ್ದು, ಹಾಗಾಗಿ ಒಂದೇ ಏಕಾದಶಿ ಆಚರಣೆ ಮಾಡೋದು ಸೂಕ್ತ ಅಂಥೇಳಿ ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ನಮ್ಮ ಕಟೀಲ್ನವರೇ ನಾಗರಾಜರಾಯರು ಅಂತ ಅವರು ಒಂದು ಪೇಪರ್ನಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಸ್ವಾಮಿಗಳಿಗೆ ಉಪವಾಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಏನೋ, ಹಾಗಾಗಿ 2 ಏಕಾದಶಿ ಬೇಡ, ಒಂದೇ ಏಕಾದಶಿ ಅಂತ ಹೇಳಿದರು. ಹಾಗಾಗಿ 2 ಏಕಾದಶಿ ಮಾಡುವುದೇ ಸರಿ, ಯಾಕಂದರೆ ಅನಂತರ ಯಾವುದೋ ನಿರ್ಣಯ ಆಗಿರ್ಬೋದು, ಆಗಿದೆ ಅಂತ. ಮರುದಿವಸ ಪೇಜಾರ ಶ್ರೀಗಳ ಸ್ಟೇಟ್ಮೆಂಟ್, ಅಜಾರ ನಾಗರಾಜರಾಯರು ಹೇಳಿದ ಮಾತಿಗೆ ವಿರೋಧ ಹೇಳುವಂತಹ ಶಾಸ್ತ್ರ ಪ್ರಾಮಾಣ್ಯ ನನ್ನಲ್ಲಿಲ್ಲ, ಹಾಗಾಗಿ 2 ಏಕಾದಶಿಯನ್ನು ಆಚರಣೆ ಮಾಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಉಡುಪಿಗೆ ಹೋಗಿದ್ದೆ ಪೇಜಾರ ಸ್ವಾಮಿಗಳಲ್ಲಿ ನಮ್ಮ ವಿಷಯ ಮಾತಾಡಲಿಕ್ಕೆ. ಆಗ ಸಕ್ರಿ ರಾಘವೇಂದ್ರ ಉಪಾಧ್ಯಾಯ ನನ್ನ ಗುರುಗಳು, ಅವರು ಪೇಜಾರ ಸ್ವಾಮಿಗಳು, ಸ್ವಾಮಿ ನೀವು ಹಾಗೆ ಸ್ಟೇಟ್ಮೆಂಟ್ ಯಾಕೆ ಕೊಟ್ರಿ, ನಿಮ್ಮ ಗೌರವ ಕಡಿಮೆ ಆಗಲಿಲ್ಲ, ಆ ನಾಗರಾಜರಾಯರಾದರು ನಿಮ್ಮ ಗೌರವ ಯಾಕೆ ಕಡಿಮೆ ಆಗಬೇಕು ಅಂತ ಅವರು ಗುರುಗಳ ಮೇಲೆ ಪ್ರೀತಿಯಲ್ಲಿ ಹೇಳಿದ್ರು. ಆವಾಗ ತೆಗೆದು ಬಾಯಿಗೆ ಪೇಜಾರ ಶ್ರೀಗಳ ಒಂದು ಮಾತು, ನನ್ನ ಗೌರವಕ್ಕಿಂತ ಶಾಸ್ತ್ರ ದೊಡ್ಡದು, ಹಾಗಾಗಿ ನಾನು ಒಪ್ಪಿದೆ ಅಂತ.
ಆಮೇಲೆ ಅವರಿಗೆ ಪ್ರಮಾಣ ಸಿಕ್ಕಿತು. ಸಂಪೂರ್ಣ ಏಕಾದಶಿ ತ್ಯಾಜ್ಯ ಪರತೋ ಯತ್ರ ದ್ವಾದಶಿ ಅಂತ ಪ್ರಮಾಣ ಸಿಕ್ಕಿತು. ಈಗ ಪುನಃ ಒಂದೇ ಏಕಾದಶಿ ಅಂತ ಆಗಿದೆ ಈಗ ಶಾಸ್ತ್ರದ ಪ್ರಮಾಣ ಸಿಕ್ಕಿದ ಮೇಲೆ. ಹಾಗಾಗಿ ತನ್ನ ಗೌರವಕ್ಕಿಂತ ಶಾಸ್ತ್ರ ದೊಡ್ಡದು ಎನ್ನುವಂತಹ ನಿರ್ಣಯವನ್ನು ತೆಗೆದುಕೊಂಡಂತಹ ಮೂರ್ತ ಸ್ವರೂಪರು ಬೇಜಾರ ಶ್ರೀಗಳಾದ್ದರಿಂದ 20 ಮತ್ತು 21ನೇ ಶತಮಾನದ ಎಲ್ಲ ಶ್ರೀಪಾದರಿಗೂ ಅವರು ರಾಜರು, ಶ್ರೀಪಾದರಾಜರು ಬೇಜಾರ ಶ್ರೀಗಳು. ಅವರ ಸಂಸ್ಮರಣಾ ಭಾಷಣ ಇಲ್ಲಿ ಆಗುವುದರೊಂದಿಗೆ ನಾನಿಷ್ಟೇ ಹೇಳೋದು, ಈಗಲೂ ಯತಿಗಳಿದ್ದಾರೆ. ಈ ಕ್ಷೇತ್ರದಲ್ಲೇ 2 ಯತಿಗಳಿದ್ದಾರೆ. ಇಲ್ಲಿ ಕರ್ಮಣ್ಯೇವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಅಂತ ಭಗವದ್ಗೀತೆಯಲ್ಲಿ ವಾಕ್ಯ ಉಂಟು. ಕರ್ಮ ಪ್ರಪಂಚದಲ್ಲಿ ಇದ್ದುಕೊಂಡು ಒಂದಷ್ಟು ಅಂತಹ ಒಂದು ವಿಶೇಷವಾದ ಯಾಗಾನುಷ್ಠಾನಗಳನ್ನು ಮಾಡಿ ಅದರೊಂದಿಗೆ ಜ್ಞಾನವೃದ್ಧಿಯನ್ನು ಮಾಡಿ, ಯಾಕೆಂದರೆ ಅಷ್ಟರಲ್ಲಿ ನಿಲ್ಲಿಸಬಾರ್ದು. ಜನಕ ಮಹಾರಾಜ ಕಥೆಯಲ್ಲಿ ಬರ್ತದೆ, ಹೀಗೆ ಪ್ರವಚನವನ್ನು ಕೇಳ್ತಾ ಇರುವಾಗ ಅವನ ಅರಮನೆಗೆ ಬೆಂಕಿ ಬಿತ್ತಂತೆ. ಆವಾಗ ಅವರು ಹೇಳಿದಂತೆ, ಇಷ್ಟು ಜ್ಞಾನ ತೃಷೆಯನ್ನು ನೀಗಿಸುವವರು ನನಗೆ ಪ್ರವಚನ ಮಾಡ್ತಾ ಇದ್ದಾರೆ ಮುನಿಗಳು, ಅರಮನೆ ಹೋದರೆ ಹೋಗಲಿ ಮತ್ತೆ ಕಟ್ಟಿಸ್ತೇನೆ ಅಂತೇಳಿ ಪ್ರವಚನ ಕೇಳ್ತಾ ಕೂತ್ಕೊಂಡಂತೆ. ಅಂತಹ ಕರ್ಮ ಸಿದ್ಧಾಂತದೊಂದಿಗೆ ಜ್ಞಾನ ಸಿದ್ಧಾಂತವನ್ನು ಒಟ್ಟಿಗೆ ಸೇರಿಸಿ ಮೇಳೈಸಿಕೊಂಡು ಬೆಳೆಯತಕ್ಕಂತಹ ವಿಶಿಷ್ಟವಾದ ಕ್ಷೇತ್ರ ನಮ್ಮ ಕೊಂಡೆಯೂರಿನ ನಿತ್ಯಾನಂದ ಯೋಗಾಶ್ರಮ. ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಯಾಗ ಯಜ್ಞಾದಿಗಳನ್ನು ನಡೀತಾ ಇದೆ. ಅದರೊಂದಿಗೆ ಜ್ಞಾನ ಅರ್ಜನೆಗೂ ಒಂದಷ್ಟು ಕಾರ್ಯಕ್ರಮಗಳು ನಾಡ್ತಾ ಇದೆ. ಮತ್ತು ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಎಷ್ಟು ಸ ಆಚಾರ್ಯ ಇತೀರಿತಃ ಅಂತ ಒಂದು ಮಾತುಂಟು. ಒಂದು ಶಾಸ್ತ್ರಗಳನ್ನು ಮಾಡ್ತಾರೆ, ಮಾಡಿದ ಆ ಶಾಸ್ತ್ರದ ಆಚಾರದಿಂದಲೇ ಶಾಸ್ತ್ರದ ಆಚಾರ ಪ್ರಭವೋ ಧರ್ಮ ಅಂತ. ಆಚಾರ ಎನ್ನುವುದು ಧರ್ಮ ಎನ್ನುವುದು ಆಚಾರ ರೂಪವಾದದ್ದು. ಹಾಗಾಗಿ ಶಾಸ್ತ್ರವನ್ನು ಮಾಡಿ ಆಚಾರ ಅಂತ ನಿರ್ಣಯ ಮಾಡ್ತಾರೆ. ಆ ನಿರ್ಣಯದಲ್ಲಿ ಎಲ್ಲರನ್ನೂ ಆ ನಿರ್ಣಯಕ್ಕೆ ಬದ್ಧರಾಗುವ ಹಾಗೆ ಮಾಡ್ತಾರೆ, ತಾನೂ ಆಚರಿಸ್ತಾನೆ ಅಂಥವ ಆಚಾರ್ಯ. ಹಾಗಾಗಿ ಈ ಕೊಂಡೆಯೂರಿನ ಜನತೆ ಮತ್ತು ಇಲ್ಲಿಯ ಭಕ್ತರಿಗೊಂದು ವಿಶೇಷ ಹೇಳಿದರೆ, ಅಂತಹ ಪೂರ್ಣ ಗುಣವುಳ್ಳವರು ಕೊಂಡೆಯೂರು ಶ್ರೀಗಳು. ಅವರ ಗುರುಗಳಾದಂತಹ ಮಾಣಿಲ ಶ್ರೀಗಳು ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದ್ದುಕೊಂಡು ಅವರಿಗೆ ಅದಕ್ಕೆ ಪೂರ್ಣವಾಗಿ ಪ್ರೇರಣೆಯನ್ನು ಮತ್ತು ಪ್ರೋತ್ಸಾಹವನ್ನು ಕೊಡ್ತಾ ಮುಂದೆ ಸಾಗಲಿಕ್ಕೆ ಅನುವು ಮಾಡಿಕೊಡುವರು. ಪೇಜಾವರ ಶ್ರೀಗಳಿಗೆ ವಿದ್ಯಾಮಾನ್ಯವಿದ್ದ ಹಾಗೆ. ಹಾಗಾಗಿ ವಿದ್ಯಾಮಾನ್ಯರು ಮತ್ತು ಪೇಜಾವರ ಶ್ರೀಗಳ ಹೇಗೆ ಬಾಂಧವ್ಯ ಮತ್ತು ಲೋಕದ ಹಿತಕ್ಕಾಗಿ ತಮ್ಮ ನಡೆಯಿತು, ಅಂತಹ ನಡೆಯಲ್ಲೇ ನಡೆಯತಕ್ಕಂತಹ ಇಬ್ಬರು ಯತಿವರ್ಯರಿಂದ ಈ ಕ್ಷೇತ್ರದಲ್ಲಿ ಇಂತಹ ನಿರಂತರವಾದಂತಹ ಕಾರ್ಯಕ್ರಮಗಳು ನಡೀತಾ ಇರಲಿ. ಏನಾಗಲಿಲ್ಲ ಅಂತ ಕೇಳಿದರೆ ಯಾವುದೂ ಆಗಲಿಲ್ಲ ಅಂತ ಇಲ್ಲ. 4 ವೇದಗಳ ಇಲ್ಲಿ ಯಾಗ ಆಗಿದೆ. ಸಹಸ್ರ ಚಂಡಿಕಾ ಯಾಗಾದಿಗಳು, ಘೃತ ಸಂಪತ್ತು ಎಲ್ಲ ಯಾಗಗಳ ಹೆಸರು ಹೇಳ್ತಾ ಕೂತ್ಕೊಂಡ್ರೆ ನನಗಿಂತ ಹೆಚ್ಚು ನಿಮಗೆ ನೆನಪಿರುವಂಥದ್ದು. ಅಂತಹ ವಿಶಿಷ್ಟವಾದಂತಹ ಈ ಕ್ಷೇತ್ರದಲ್ಲಿ ಗಾಯತ್ರಿ ಎನ್ನುವುದು ಅಧಿಷ್ಠಾತ್ರ ದೇವತೆಯಾಗಿ ಎಲ್ಲರಿಗೂ ಸಹ ಆ ಧೀಶಕ್ತಿಯನ್ನು ಕೊಡಲಿ, ಆ ಮೂಲಕವಾಗಿ ಆ ಧೀಶಕ್ತಿಯನ್ನು ಕೊಡಲಿಕ್ಕೆ ಪ್ರಧಾನವಾಗಿ ಗುರುಗಳು ಬೇಕಂತೆ. ಅಂತಹ ಗುರುಗಳ ಸಾನ್ನಿಧ್ಯವೂ ಇಲ್ಲಿ ಉಂಟು. ಅವರ ಮೂಲಕವಾಗಿ ಆ ದೇವರ ನಮಗೆಲ್ಲರಿಗೂ ಅನುಗ್ರಹ ಆಗಲಿ. ಆ ಮೂಲಕ್ಕಾಗಿ ಈ ಎಲ್ಲ ಭೂಮಿಗಳಲ್ಲೂ ಸಹ ದೇವರ ಕುರಿತಾಗಿ ಚಿಂತನೆ ಮತ್ತು ಆ ಚಿಂತನೆಯಿಂದಲೇ ನಡೆ. ಯಾಕೆಂದರೆ ದೇವರ ಕುರಿತಾಗಿ ಚಿಂತನೆ ಇರ್ತದೆ, ಚಿಂತನೆ ಇದ್ದದ್ದು ನಡೆಗೆ ಬರುವುದಿಲ್ಲ. ಹಾಗಾಗಬಾರ್ದು. ಯಾಕೆಳಿದರೆ ಹಲವಾರು ಕ್ಷೋಭೆಗಳು ನಮ್ಮ ಭಾರತದಲ್ಲಿ ಹೀಗಾಗಿದೆ. ಪೇಜಾರ ಶ್ರೀಗಳು ಯಾವಾಗಲೂ ಹೇಳೋದು, ನಾನು ಅವರ ಹತ್ತಿರದಲ್ಲಿ ಕೇಳುವ ತ್ವಂ ಹಿ ದುರ್ಗಾ ದಶ ಪ್ರಹರಣಹಾರಿಣಿ ಅಂತ. ದೇಶವನ್ನು ಅವರೊಂದು ತಾಯಿ ಅಂತ, ದುರ್ಗೆ ಅಂತ ಕಂಡವರಲ್ಲಿ ನನ್ನಲ್ಲೇ ಹೇಳಿದಂತಹ ಮಾತು ಅವರು ನನಗೆ ಆಮೇಲೆ ಕಂಡದ್ದು. ಭಾರತ ಮಾತು ಹೇಳಿದರೆ ದುರ್ಗೆಯವರು. ಆ ರೀತಿಯಾಗಿ ಕಲ್ಪನೆ ಎಲ್ಲರಿಗೂ ಬೆಳೆಯಲಿ. ಯಾಕೆಂದರೆ ಅಂತಹ ಕ್ಷೋಭೆಗಳು ಹೀಗುಂಟು. ಆ ಕ್ಷೋಭೆಗಳನ್ನು ನಿವಾರಿಸುವಲ್ಲಿ ಅಂತಹ ವ್ಯಕ್ತಿತ್ವ ಮತ್ತು ಮನಸ್ಸು ಪ್ರತಿಯೊಬ್ಬರಿಗೆ ಬರಲಿ. ಆ ಕಾರ್ಯ ಈ ಕ್ಷೇತ್ರದಿಂದ ಆಗಲಿ ಅಂತ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲಿನ ದುರ್ಗಾ ಪರಮೇಶ್ವರಿಯಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣಮಸ್ತು. ಕುಚವರನಮಿತಾಂಗಿ ಸನ್ನಿಷಣ್ಣಾನಿ ಶಾಬ್ದೆ ನಿಜಕರ ಕಮಲೋದ್ಯತ ಲೇಖನೀ ಪುಸ್ತಕಶ್ರೀ ಸಕಲ ವಿಭವ ಸಿದ್ಧೈ ಪಾದವಾಗ್ದೇವದಾನ ಭವತಿ ಯದನುಭಾವಾತ್ ಏಡಮುಖೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌನಿ ಸಕಲ ವಚನಚೇತೋ ದೇವತಾ ಭಾರತೀಯ ಸ ಮಮ ವಚಸ್ಸಿ ನಿಧತ್ತಂ ಸನ್ನಿಧಿಂ ಮಾನಸ್ಯ ಚ.
ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ, ಇಲ್ಲಿ ಆರಾಧನೆಗೊಳ್ಳತಕ್ಕಂತಹ ಗಾಯತ್ರಿ ದೇವಿಯ ಸನ್ನಿಧಾನಕ್ಕೂ ಒಡಮಾಡುತ್ತಾ, ನಿತ್ಯಾನಂದ ಸ್ವಾಮಿಗಳಿಗೂ ವಂದಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಯತಿದ್ವಯರಿಗೂ ವಂದಿಸುತ್ತಾ, ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಎದುರುಗಡೆ ಇರತಕ್ಕಂತಹ ನನ್ನ ಅಧ್ಯಾತ್ಮ ಬಂಧುಗಳಿಗೂ ನಾನು ವಂದಿಸ್ತಾ, ಬಹಳ ಉತ್ತಮವಾದಂತಹ ವೇದಿಕೆ, ಇಬ್ಬರು ವರೇಣ್ಯರು, ನಮ್ಮ ಪುರಾಣಿಕರು ಹಾಗೂ ನನ್ನ ಸಹೋದರ ಹರಿನಾರಾಯಣ ಆಸರಣರು ಬಹಳ ಉತ್ತಮವಾಗಿ ಗುರುಗಳ ಬಗ್ಗೆ ಮಂಡನೆ ಮಾಡಿದರು. ಹಾಗಾಗಿ ಗುರುಗಳ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಬೇಕು ಅಂತ ಮನಸ್ಸಲ್ಲಿತ್ತು ನನಗೆ. ನನ್ನ ವಿಚಾರಗಳನ್ನೆಲ್ಲ ಅವರು ಹಂಚಿಕೊಂಡದ್ರಿಂದ ವಾಮನನ 2 ಪಾದಗಳು ಇಡೀ ಆಕ್ರಮಿಸಿಬಿಟ್ಟಿತ್ತು. ನನಗೆ ಅವಕಾಶ ಇಲ್ಲ. ಈಗ ನಾನು ವಾಮನ ಅವನ ಬಲಿ ಯಾವ ರೀತಿ ಆ 2 ವಾಮನ ತನ್ನ 2 ಕಾಲುಗಳಿಂದ 2 ಇದನ್ನು ಅಳೆಯುವಾಗ ಕೊನೆಯದನ್ನು ಎಲ್ಲಿ ಅಳೀತಾನೆ ಅಂತಂದರೆ ತನ್ನ ಆಂತರಿಕವಾಗಿ ಅಳೀತಾನೆ. ತನ್ನೊಳಗಿನ ದೇವರನ್ನು ಆ ಬಲಿ ಸ್ಥಾನ ಕೊಟ್ಟ ಹಾಗೆ ನಾನು ಒಳಗೆ ಏನು ಅಂತ ಹೇಳ್ತಾ ಹೇಳಿದ್ದನ್ನೇ ಮತ್ತೆ ಪುನರುಚ್ಚಾರ ಮಾಡುವುದಿಲ್ಲ, ಪುನರುಕ್ತಿಯನ್ನು ಮಾಡುವುದಿಲ್ಲ. ಮೊನ್ನೆ ಒಂದು ಕಡೆ ಭಾಷಣ ಮಾಡುವಾಗ ಅವರ ಗುರುಗಳು, ರಾಮಕೃಷ್ಣಾಶ್ರಮದ ಗುರುಗಳು ಹೇಳಿದರು, ಹಿಂದೂ ಅಂತ ಹೇಳುವುದಕ್ಕಿಂತ, ಹಿಂದೂಗಳು ಹೇಳುವುದಕ್ಕಿಂತ ಭಾರತೀಯರು ಹೇಳುವುದು ದೊಡ್ಡದು, ಒಂದು ಒಳ್ಳೆಯ ಮಾತಾಗ್ತದೆ ಅಂತ ಒಂದು ಹೇಳಿದರು. ಅವರ ಸರಿಯಾದ ಕಲ್ಪನೆ ಇರಬಹುದು. ಆದರೆ ನಾನು ನಂತರ ಭಾಷಣ ಮಾಡುವಾಗ ನಾನು ಹೇಳಿದೆ, ಅವರು ಹೇಳಿದರು ಅದಕ್ಕೆ ಸಮರ್ಥನೆ ಹೇಳೋದಂದರೆ, ಒಂದು ಹಿಂದೂ ಅಂತ ಹೇಳಿದರೆ ಒಂದು ಹಿಂದೆ ಅಂತ ಒಂದು ಭಾವ ಬರ್ತದೆ, ಇನ್ನೊಂದು ಹಿಂದೂ ಅಂದರೆ ಒಂದು ನದಿಯನ್ನು ಮಾತ್ರ, ನದಿಯ ನಾಗರಿಕತೆ, ಸಿಂಧೂ ನದಿಯ ನಾಗರಿಕತೆ ಮಾತ್ರ ಬರ್ತದೆ ಅಂತ ಅವರು ಹೇಳಿದರು. ಅದಕ್ಕೆ ಸಮರ್ಥನೆ ಕೊಟ್ಟರು. ಆಗ ನನಗೆ ತೋಚಿದ್ದನ್ನು ನಾನು ಮುಂದೆ ಭಾಷಣ ಮಾಡುವಾಗ ಹೇಳಿದೆ, ಹಿಂದೂ ಎಂಬ ಶಬ್ದ ಬಂದದ್ದು ಯಾವುದೋ ಹಿಂದೆ ಎಂಬಂತಹ ಭಾವವೂ ಅದಕ್ಕೆ ಸ್ಫುರಿಸುವುದಿಲ್ಲ, ಅಥವಾ ಕೇವಲ ಒಂದು ಸಿಂಧೂ ನದಿಯ ನಾಗರಿಕತೆ ಎಂಬುದಷ್ಟು ಮಾತ್ರ ಸ್ಫುರಿಸುವುದಿಲ್ಲ. ನಮ್ಮ ಸಂಸ್ಕೃತದಲ್ಲಿ ಹಿಂದೂ ಎಂಬ ಶಬ್ದಕ್ಕೆ, ನಮ್ಮ ಸಿಂಧು ಎಂಬ ಶಬ್ದಕ್ಕೆ ಸಮುದ್ರ ಅಂತ ಅರ್ಥ ಉಂಟು. ಬಿಂದು ಸಿಂಧು, ಸಮುದ್ರ ಅಂತ ಅರ್ಥ. ಸಿಂಧು ಎಂಬ ಶಬ್ದ ಸಮುದ್ರ ಎಂಬಂತಹ ಅರ್ಥವನ್ನು ಅದು ತೋರಿಸ್ತದೆ. ಹಾಗಾಗಿ ನಮ್ಮ ಈ ಹಿಂದೂಗಳ ಶಾಸ್ತ್ರವಾಗಲಿ, ಗ್ರಂಥವಾಗಲಿ, ಅಥವಾ ಸಂಸ್ಕೃತಿಯಾಗಲಿ, ಅಥವಾ ನಮ್ಮ ಚಿಂತನೆಯಾಗಲಿ, ಅದೆಲ್ಲವೂ ಸಮುದ್ರಕ್ಕೆ ಸರಿಯಾದದ್ದು. ಹಾಗಾಗಿ ನಾವು ಹಿಂದೂ ಅಂತ ಕರೀಬೇಕು. ಸಿಂಧುವೇ ಹಿಂದೂ ಆದದ್ದು ಅಂತ ನಾವು ತಿಳಿದುಕೊಂಡ್ರೆ ಯಾವ ರೀತಿಯಾದಂತಹ ಒಂದು ಕೀಳು ಭಾವ ನಮಗೆ ಬರುವುದಿಲ್ಲ. ಹಾಗಾಗಿ ನಾವೆಲ್ಲ ಹಿಂದೂಗಳು ಅಂತ ಹೇಳೋಣ, ಅದಕ್ಕೆ ಯಾವ ರೀತಿಯಾದಂತಹ ಇದು ಬೇಡ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಂತೋಷ ಆಯಿತು. ಹಾಗಾಗಿ ಹಿಂದೂ ಎಂಬ ಶಬ್ದ ಅದು ಅತ್ಯುತ್ತಮವಾದಂತಹ ಒಂದು ಶಬ್ದದಿಂದ ಬಂದಂತಹ ಶಬ್ದ. ಹಾಗಾಗಿ ನಮ್ಮ ಪುರಾಣಿಕರು ಹೇಳಿದಾಗ ಹಿಂದವ ಸೋದರ ಸರ್ವೇ ಅಂತ, ನಾವೆಲ್ಲ ಸೋದರ ಭಾವವನ್ನು ಇಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೋಗಿ ಅಮೇರಿಕಾದಲ್ಲಿ ಹೇಳಿದರು. ನನ್ನ ಸಹೋದರ ಸಹೋದರಿಯರು ಅಂತ ಹೇಳಿದಾಗ ಎಲ್ಲರೂ ಕೂಡ ಅತ್ಯಂತ ಶ್ರೇಷ್ಠವಾದ ಸಂತ ಅಂತ ಹೇಳಿಬಿಟ್ರು. ಯಾಕಂದರೆ ಅಷ್ಟರವರೆಗೆ ಆ ಭಾವ ಇರಲಿಲ್ಲ. ಹಾಗಾಗಿ ಅಂತಹ ಉತ್ತಮ ಭಾವವನ್ನು ಬಿತ್ತಿದ್ದು ನಮ್ಮ ಈ ಹಿಂದೂ ದೇಶ, ಈ ಭಾರತ ದೇಶ. ಅಂತಹ ಉತ್ತಮ ದೇಶದಲ್ಲಿ ಅನೇಕ ಯತಿಗಳು, ಗುರುಗಳು ಬಂದು ಅನೇಕರನ್ನು ಉದ್ಧಾರ ಮಾಡಿದಂತಹ ನಾವು ಕಥೆಗಳನ್ನು ಕೇಳಿದ್ದೇವೆ. ಪ್ರಸ್ತುತ ಇವತ್ತೂ ಇದೆ. ಈಗ ಬೇಜಾರ ಸ್ವಾಮಿಗಳು ಒಂದು ರೀತಿಯಾದಂತಹ ದಾರಿಯನ್ನು ಕೊಟ್ಟು ಹೇಗೆ ಉದ್ಧಾರ ಮಾಡಿದರೋ ಅದೇ ರೀತಿ ನಮ್ಮ ಯೋಗಾನಂದ ಸ್ವಾಮಿಗಳು ಒಂದು ಉತ್ತಮ ದಾರಿಯನ್ನು ಮಾಡಿಕೊಟ್ಟರು. ಅವರನ್ನು ನಾನು ಯಾವಾಗಲೂ ಹೇಳೋದುಂಟು, ಯೋಗಾನಂದ ಅಂತ ಹೇಳೋದಕ್ಕಿಂತ ಯಾಗಾನಂದ ಸ್ವಾಮಿಗಳು ಅಂತ. ಯಾಗಾನಂದ ಸ್ವಾಮಿಗಳು ಹೇಳಿದರೆ ತುಂಬ ಸಂತೋಷ ಆಗೋದು ನನಗೆ. ಹಾಗಾಗಿ ಅವರನ್ನು ಯಾಗಾನಂದ ಸ್ವಾಮಿಗಳು ಅಂತ ನಾನು ಹೇಳ್ತಾ, ಯಾಕಂದರೆ ನಾನು ಒಮ್ಮೆ ಹೀಗೆ ಚರ್ಚೆ ಮಾಡುವಾಗ ಹೇಳಿದ್ದುಂಟು, ಮನೆ ಎಂಬ ಶಬ್ದಕ್ಕೆ ಸರಿಯಾದ ಹೆಸರನ್ನು ಕೊಟ್ಟವರು ಇಂಗ್ಲೀಷರು, ಸರಿಯಾದ ಹೆಸರು ಕೊಟ್ಟವರು ಇಂಗ್ಲೀಷರು ಅಂತ. ನಮ್ಮ ಸಂಸ್ಥೆಯಲ್ಲಿ ಅನೇಕ ಹೆಸರುಗಳಿವೆ.
ಗೃಹ ಅಂತ ಉಂಟು, ಗೇಹ ಅಂತ ಉಂಟು, ಸದನ ಅಂತ ಉಂಟು, ಸದ್ಮ ಅಂತ ಉಂಟು, ಅನೇಕ ಹೆಸರುಗಳನ್ನು ನಾವು ಹೇಳ್ತೇವೆ. ಆದರೆ ಆ ಎಲ್ಲ ಶಬ್ದಗಳಿಗಿಂತ ಅತ್ಯಂತ ಶ್ರೇಷ್ಠವಾದಂತಹ ಶಬ್ದ ಅಂತ ಕಾಣೋದು ಇಂಗ್ಲೀಷರು ಕೊಟ್ಟ ಹೋಮ್ ಎಂಬ ಶಬ್ದ. ಹೋಮ್ ಅಂದರೆ ಇಂಗ್ಲೀಷರು ಅನೇಕ ರೀತಿಯಾಗಿ ಭಾರತೀಯದ ಈ ಸಂಸ್ಕೃತದ ಪ್ರಭಾವವನ್ನು ಇಟ್ಟುಕೊಂಡು ತನ್ನ ಶಬ್ದಗಳನ್ನು ಉತ್ಪತ್ತಿ ಮಾಡಿದರು ಅಂತ ನಾನು ಹೇಳೋದು. ಅವರು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಆಗ ಹೋಮ ಆಗ್ತಾಯಿತ್ತು. ಹೋಮ ಆಗುವ ಮನೆಯೇ ಇದ್ದದ್ದು ನಮ್ಮ ಭಾರತದಲ್ಲಿ. ಹೋಮ ಇಲ್ಲದ ಮನೆ ಇರಲಿಲ್ಲ. ಹಾಗಾಗಿ ಮನೆಯಲ್ಲಿ ನಿತ್ಯವೂ ಹೋಮದ ಹೊಗೆಯನ್ನು ಕಂಡಂತಹ ಬ್ರಿಟಿಷರು ಅಥವಾ ಇಂಗ್ಲೀಷರು ತಮ್ಮ ಇದಕ್ಕೆ ಹೋಮ್ ಅಂತ ಕರೆದರು. ಹಾಗಾಗಿ ಮನೆ ಅಂದರೆ ಹೋಮ. ಹೋಮ ಇಲ್ಲದ ಮನೆಯೇ ಇಲ್ಲ. ಯಾಕಂದರೆ ನಾವು ಏನು ಹೇಳ್ತೇವೆ ಅಂದರೆ ಮನೆಯ ಒಡೆಯನ್ನು ಹೇಗೆ ಕರೀತೇವೆ ಸಂಸ್ಕೃತದಲ್ಲಿ? ಯಜಮಾನ ಅಂತ ಕರೆಯುತ್ತೇವೆ. ಯಜಮಾನ ಅಂದರೆ ಏನು? ಯಜ ಅಂದರೆ ಯಜ್ಞ. ಯಜ್ಞ ಮಾಡುವವನು ಯಜ್ಞವೇ ಅವನಿಗೆ ಮಾನವಾಗಿರುವುದು. ಹಾಗಾಗಿ ಯಜಮಾನ ಅಂತ ಶಬ್ದ ಒಬ್ಬ ಒಡೆಯನಿಗೆ ಬರಬೇಕಿದ್ರೆ ನಿತ್ಯ ಹೋಮ ಪ್ರವೃತ್ತಿ ಅವನಲ್ಲಿ ಇರಬೇಕೆ. ಹಾಗಾಗಿ ಅಂತಹ ಹೋಮ ಎಂಬ ಶಬ್ದವೇ ಮನೆಗೆ ಸರಿಯಾದಂತಹ ಹೆಸರು ಅಂತ ತೋರಿಸಿಕೊಟ್ಟಂತಹ ಸ್ವಾಮಿಗಳಿದ್ರೆ ನಮ್ಮ ಯೋಗಾನಂದ ಸ್ವಾಮಿಗಳು. ಯಾಕಂದರೆ ತನ್ನಲ್ಲಿ ಇಲ್ಲಿ ಹೋಮವನ್ನು ಅನೇಕ ಹೋಮಗಳನ್ನು ಮಾಡ್ತಾ ಜನರಲ್ಲಿ ಹೋಮ ಪ್ರವೃತ್ತಿಯೇ. ಇನ್ನು ಈ ವರ್ಷ ನಾವು ಕೊಂಡೆಯೂರಿನಲ್ಲಿ ಯಾವ ಯಾಗವನ್ನು ಕಾಣುವುದು, ಯಾವ ಯಾಗದಲ್ಲಿ ಭಾಗವಹಿಸುವುದು, ಯಾವ ಹೋಮವನ್ನು ಕಾಣುವುದು ಅಂತ ನಿತ್ಯ ಜನರಲ್ಲಿ ಹೋಮ ಪ್ರವೃತ್ತಿಯನ್ನೇ ಬೆಳೆಸಿದಂತಹ ಸ್ವಾಮಿಗಳಾದ್ದರಿಂದ ಆ ಏನು ಹೋಮ್ ಎಂಬಂತಹ ಗೃಹಕ್ಕೆ ಹೆಸರು ಬಿಡಿದ ಎಲ್ಲರೂ ಮನೆಯನ್ನು ಹೋಮ ಅಂತ ಕರೀಬೇಕು ಅಂತ ನಾನು ಹೇಳ್ತೇನೆ. ಮನೆ ಅಂದರೆ ಹೋಮ. ಅಂತಹ ಉತ್ತಮವಾದಂತಹ ಪ್ರವೃತ್ತಿಯನ್ನು ಲೋಕಮುಖಕ್ಕೆ ಗುರುಗಳು ಲುಪ್ತವಾದಾಗ ಕೊಟ್ಟರು. ಯಾವಾಗ ನಾವು ಜಾಗೃತಿ ಮಾಡಬೇಕು ಅಂತಂದರೆ ಆ ರೀತಿಯಾದಂತಹ ಸಂಸ್ಕಾರಗಳು ಜನರಲ್ಲಿ ಕಡಿಮೆಯಾದಾಗ ನಾವು ಅಲ್ಲಿ ಗುರುಗಳು ಜಾಗೃತರಾಗಬೇಕು. ಈಗ ನೋಡಿ ನಮ್ಮ ಬೇಜಾರು ಶ್ರೀಗಳು ಏನು ಮಾಡಿದ್ದಾರೆ ಅಂದರೆ ಹರಿಜನ ಕೇರಿಗೆ ಹೋಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಅಂತ. ಯಾವಾಗ ಅಸ್ಪೃಶ್ಯತೆ ಎಂಬುದು ತಾಂಡವವಾಡ್ತಿರುವಾಗ ಜನರಲ್ಲಿ ಎಲ್ಲರೂ ನಾವು ಹಿಂದೂಗಳೆಂಬಂತಹ ಭಾವ ಲುಪ್ತವಾಗಿರುವಾಗ ಆ ಅಭಾವದಲ್ಲಿ ಭಾವತ್ವವನ್ನು ತೋರಿಸಿದಾಗ ಅದು ಗುರುತ್ವ ಮೆರೀತದೆ. ಅದೇ ರೀತಿ ಈ ಅಭಾವದ ಸಂದರ್ಭದಲ್ಲಿ ಹೋಮದ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆಯಾದಾಗ ಅಂತಹ ಹೋಮದ ಪ್ರವೃತ್ತಿಯನ್ನು ಲೋಕಮುಖಕ್ಕೆ ಕೊಟ್ಟಂತಹ ಶ್ರೇಷ್ಠ ಸ್ವಾಮಿಗಳು ಅವರು ತನ್ನನ್ನು ತಾನು ಸಮಾಜಕ್ಕೆ ಅರ್ಪಿಸಿಕೊಂಡು ಯಾವ ರೀತಿ ಆಂತರಿಕವಾಗಿ ಉಪಾಸನೆ ಮಾಡ್ತಾರೋ ಬಹಿರಂಗವಾಗಿಯೂ ಕೂಡ ಜನರ ಬಳಿಗೆ ಹೋಗಿ ಆ ರೀತಿಯಾಗಿ ತನ್ನನ್ನು ಸಮಾಜ ಮುಖ್ಯಕ್ಕೆ ತರಿಸಿಕೊಂಡು ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಒಂದು ಮಾತು ಹೇಳಿದ, ಶಾಸ್ತ್ರವೂ ಶಾಸನವೂ ಒಂದೇ. ಸರಿಯಾದಂತಹ ಮಾತು. ಏನು ಅಂತಂದರೆ ಗಣೇಶರು ಒಂದು ಕಡೆಯಲ್ಲಿ ಹೇಳಿದರು, ಒಂದು ಧರ್ಮ ಸಾಧಿಸಿದಷ್ಟು ರಾಜಕಾರಣ ಸಾಧಿಸುವುದಿಲ್ಲ ಯಾವಾಗ. ಒಂದು ದೇಶದಲ್ಲಿ ಜನಗಳನ್ನು ರಕ್ಷಿಸಲಿಕ್ಕೆ ಪೊಲೀಸ್ ಪಡೆ ಇದೆ, ಮಿಲಿಟರಿ ಪಡೆ ಇದೆ. ಆದರೆ ಈಗ ನಮ್ಮ ಭಾರತದಲ್ಲಿ 125 ಕೋಟಿ ಜನಸಂಖ್ಯೆ ಉಂಟು ಅಂತ ಹೇಳೋಣ. 125 ಕೋಟಿ ಜನಕ್ಕೂ ಪೊಲೀಸ್ ಪಡೆಯೋ ಮಿಲಿಟರಿ ಪಡೆಯೋ ಯಾವ ರಕ್ಷಣೆಯನ್ನು ಅಷ್ಟು ಜನಕ್ಕೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಧರ್ಮ, ಒಂದು ಶಾಸ್ತ್ರ ಯಾವ ರೀತಿ ರಕ್ಷಣೆ ಕೊಡ್ತದೆ ನೋಡಿ. ನಾವು ಅದರಲ್ಲಿ ಎಲ್ಲವೂ ಕೂಡ ಇದು ಅಧರ್ಮ, ಇದು ಧರ್ಮ, ಹೀಗೆ ನೀವು ಜನರಿಗೆ ಹಿಂಸಿಸುವುದು ಅಧರ್ಮ, ಜನರನ್ನು ನಾವು ಅವರಿಗೆ ಉತ್ತಮವಾದಂತಹ ಸಹಾಯವನ್ನು ಮಾಡುವುದು, ಇದೇ ರೀತಿಯಾಗಿ ಆ ಕರ್ಮ ಪ್ರಪಂಚವನ್ನು ಲೋಕಕ್ಕೆ ನಾವು ಹೇಳಿಕೊಟ್ಟು ಇಂಥದ್ದು ಮಾಡಿದರೆ ಈ ಪಾಪ ಮಾಡಿದರೆ ಈ ನರಕದಲ್ಲಿ ಇಂತಹ ಶಿಕ್ಷೆ ನಿನಗೆ ಇಂಥ ಜನರಲ್ಲಿ ಆ ಭಾವವನ್ನು ಬೆಳೆಸಿದರೆ ಕೊಂದವನಿಗೆ ಕೊಲೆ ತಪ್ಪದು ಅಂತ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದರೆ ಜನರು ಇದು ಅರ್ಧಭಾಷ್ಯ ಆದರೂ ಜನರು ಆ ಧರ್ಮಕ್ಕೆ ಹೆದರಿ ನನಗೂ ಆ ರೀತಿಯಾದಂತಹ ಸ್ಥಿತಿ ಬಂದಿತ್ತು, ನಾನು ಆ ಸ್ಥಾನದಲ್ಲಿ ಆಲೋಚನೆ ಮಾಡೋಣ ಅಂತ ಹಿಂದೆ ಬಂದು ಅರ್ಧಭಾಷ್ಯ ಆದರೂ ಜನರು ಧರ್ಮವನ್ನು ಅರಸಿ ಸುಮ್ಮನಾಗ್ತಾರಂತೆ. ಹಾಗಾಗಿ ನಾವು ಇಡೀ ಜನರಿಗೆ ಲೋಕದಲ್ಲಿ ಅರ್ಧದಷ್ಟು 125 ಕೋಟಿ ಇದ್ದರೆ ಅದರ ಅರ್ಧದಷ್ಟು ಜನರನ್ನು ಇವತ್ತೂ ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಇದಿದ್ರೆ ಅದು ಧರ್ಮ ಮಾತ್ರ, ಬೇರೆ ಯಾವ ರೀತಿಯಾದಂತಹ ಯಾವುದೇ ರಾಜಕಾರಣದಿಂದ ಯಾವುದು ಸಾಧ್ಯ ಇಲ್ಲ.
ಧರ್ಮದಿಂದ ಮಾತ್ರ ಸಾಧ್ಯ. ಆ ರೀತಿಯಾದಂತಹ ಕರ್ಮ ವಾಸನೆಯನ್ನು ಹಿಂದೆ ನಮ್ಮ ಹಿಂದೂ ಪರಂಪರೆ ಕೊಟ್ಟಿದೆ. ಇಂಥ ತಪ್ಪು ಮಾಡಿದವನಿಗೆ ಇಂಥ ಶಿಕ್ಷೆ, ಇಂಥ ತಪ್ಪು ಮಾಡಿದವನಿಗೆ ಇಂಥ ಶಿಕ್ಷೆ ಅಂತ ಹೇಳಿ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹೇಳ್ತಾ ಜನಮಾನಸಕ್ಕೆ ಕೊಟ್ಟಿದೆ. ಹಾಗಾಗಿ ಇವತ್ತು ಕೂಡ ಅಂತಹ ತಪ್ಪನ್ನು ಯಾವಾಗ ಆ ಧರ್ಮದ ಪ್ರವೃತ್ತಿ ಜನರಲ್ಲಿ ಹಿಂದೆ ಬಂತು ಆಗ ಇಂತಹ ಗುರುಗಳು ಅಲ್ಲಿ ಆ ಧರ್ಮದ ಜಾಗೃತಿಯನ್ನು ಮಾಡಬೇಕು. ನಿನ್ನೆ ನಾನು ಬೆಂಗಳೂರಿಂದ ಬರುವಾಗ ಒಂದು ಅನುಭವ ಆಯಿತು ನನಗೆ. ಧರ್ಮದ ಪ್ರವೃತ್ತಿ ಇಲ್ಲದ್ರೆ ಏನಾಗ್ತದೆ ಅಂತ. ರಾತ್ರಿಯಲ್ಲಿ ಸ್ಲೀಪರ್ ಕೋಚ್ ಅದು, ಎಲ್ಲರೂ ನಿದ್ರಿಸಿ ಬರತಕ್ಕಂತಹ ಒಂದು ಬಸ್ಸು. ಒಬ್ಬ ಕಿಡಿಗೇಡಿ, ಚನ್ನರಾಯಪಟ್ಟಣದಲ್ಲಿ ಒಬ್ಬ ಕಿಡಿಗೇಡಿ ದೂರದಲ್ಲಿ ದೊಡ್ಡ ಒಂದು ಕಲ್ಲನ್ನು ಆ ಬಸ್ಸಿಗೆ ಬಿಸಾಡ್ತಾನೆ. ನಿದ್ದೆಯಲ್ಲಿ ಇರತಕ್ಕಂಥ ಒಂದು ವೃದ್ಧ ದಂಪತಿಗಳು ಮೇಲೆ ಮಲಗಿದ್ರು, ನಿದ್ರಾವಶದಲ್ಲಿದ್ದರು. ಒಮ್ಮೆಲೆ ಎದ್ದು ಬೊಬ್ಬೆ ಹಾಕಿ ಇಡೀ ಗ್ಲಾಸ್ ಅಷ್ಟು ಹೊಡೆದಿತ್ತು. ಪುಣ್ಯಕ್ಕೆ ಅವರ ಇದಕ್ಕೆ ಬೀಳಲಿಲ್ಲ, ಹಾಗಾಗಿ ಬದುಕುಳಿದು. ಇಂತಹ ಪ್ರವೃತ್ತಿಯನ್ನು ರಾತ್ರಿ ಯಾರು ಅಂತ ಗೊತ್ತಿಲ್ಲ. ಇಡೀ ಆ ಬಸ್ಸಿನ ಇವರೆಲ್ಲ ಇಳಿದು ನೋಡಿದಾಗ ಯಾರು ಅಂತ ಗೊತ್ತಿಲ್ಲ, ಯಾವ ಕಿಡಿಗೇಡಿ ಹೊಡೆದದ್ದು. ಇದು ಯಾವಾಗ ಆಗ್ತದೆ? ಧರ್ಮದ ವಾಸನೆ, ಕರ್ಮದ ವಾಸನೆ ನಮ್ಮಲ್ಲಿ ಇಲ್ಲದಿದ್ದಾಗ ಮಾತ್ರ ಇಂತಹ ಕಿಡಿಗೇಟತನ ಬರ್ತದೆ. ಒಂದು ವೇಳೆ ಧರ್ಮದ ವಾಸನೆ, ಕರ್ಮದ ವಾಸನೆ ನಮ್ಮಲ್ಲಿ ಇರ್ತಿದ್ರೆ, ನಮಗೆ ನಾನು ಈ ರೀತಿಯಾಗಿ ಕಲ್ಲನ್ನು ಹೊಡೆದು ಯಾರಿಗಾದರೂ ಹಿಂಸಿದರೆ ಅಂತಹ ಕರ್ಮ ನನ್ನನ್ನು ಬೆಂಬತ್ತಿ ಬರ್ತದೆ ಎಂಬಂತಹ ಒಂದು ಧರ್ಮ ಜಾಗೃತಿಯನ್ನು ಅವ ಮೂಡಿಸಿದರೆ ಅಂತಹ ತಪ್ಪು ಖಂಡಿತ ಮಾಡಲಿಕ್ಕಿಲ್ಲ. ಇಂಥದ್ದನ್ನು ನಾವು ಲೋಕಮುಖಕ್ಕೆ ಬೋಧಿಸಬೇಕಾದರೆ ಇಂತಹ ಸಮಾಜಮುಖಿ ಸ್ವಾಮಿಗಳು ಯಾವತ್ತೂ ಬೇಕು. ನಾನು ಯಾವತ್ತೂ ಹೇಳೋದುಂಟು, ಸಮಾಜಮುಖಿ ಸ್ವಾಮಿಗಳು ಇದ್ದರೆ ಧರ್ಮವನ್ನು ಉಳಿಸ್ತಾರೆ. ಧರ್ಮ ಉಳಿದರೆ ಮಾತ್ರ ದೇಶ ಉಳಿಯುವುದು. ಯಾವುದೇ ರೀತಿಯಾದಂತಹ ರಾಜಕಾರಣದ ದೇಶವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಧರ್ಮದ ಬೋಧನೆಗಳನ್ನು ಇಂತಹ ಸಭೆಯಲ್ಲಿ, ಈಗ ಸಭಾ ಕಾರ್ಯಕ್ರಮ ಅಂದರೆ ಎಲ್ಲರಿಗೂ ಒಂದು ರೀತಿಯಾದಂತಹ ಸಭೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಸಭಾ ಕಾರ್ಯಕ್ರಮವನ್ನು ಕುಂಠಿತಗೊಳಿಸುವ ಇಂತಹ ಸಭಾ ಕಾರ್ಯಕ್ರಮದಲ್ಲಿ ಗುರುಗಳ ಧರ್ಮ ಬೋಧನೆ ಆದರೆ ಮಾತ್ರ ಅಂತಹ ಸಭೆಯಿಂದ ಉತ್ತಮ ಸಂದೇಶಗಳು ಬಂದಾಗ ಜನರು ಅದನ್ನು ಆಚರಿಸ್ತಾರೆ. ಅದನ್ನು ಎಲ್ಲರೂ ರೂಢಿಸಿಕೊಂಡ್ರೆ ಮಾತ್ರ ಲೋಕ ಬೆಳಗುತ್ತದೆ. ಹಾಗಾಗಿ ಅಂತಹ ಕೇಡಿತನ ನಡೆಯದಂತೆ ಇಂತಹ ಗುರುಗಳು ಕೆಲವರು ಹೇಳೋದುಂಟು, ಗುರುಗಳು ಜಾಸ್ತಿ ಆಯಿತು ಅಂತ. ಇಲ್ಲ, ದೇವಸ್ಥಾನಗಳು ಜಾಸ್ತಿ ಆಯಿತು, ಗುರುಗಳು ಜಾಸ್ತಿ ಆಯಿತು, ಮಠಗಳು ಜಾಸ್ತಿ ಆಯಿತು, ಯಾವತ್ತೂ ಇಲ್ಲ. ಇನ್ನಿನ್ನೂ ದೇವಸ್ಥಾನಗಳು, ಗುರುಗಳು ಈ ನಮ್ಮ ನಾಡಿನಲ್ಲಿ ಹುಟ್ಟಲೇಬೇಕು. ಯಾಕಂದರೆ ಜನರು ತಪ್ಪಿದಾಗ ಬೋಧಿಸಲಿಕ್ಕೆ ದೇವಸ್ಥಾನದ ಸನ್ನಿಧಾನ ಹಾಗೂ ಗುರುಗಳ ಸಂದೇಶಗಳು ಯಾವತ್ತೂ ಬೇಕು. ಇದನ್ನು ನಾವು ಎಲ್ಲೆಲ್ಲಿ ಸಂದೇಶಗಳು ಸಿಗ್ತದೋ ಅದನ್ನು ಹುಡುಕಿಕೊಂಡು ಹೋಗೋಣ. ಇಂತಹ ವೇದಿಕೆಗಳು, ನಾವು ವೇದಿಕಾ ಶಬ್ದ ಬಂದದ್ದೇ ಸಂಸ್ಕೃತದಿಂದ. ವೇದಿಕೆ ಅಂದರೆ ನಿತ್ಯವೂ ಯಜ್ಞ ಆಗುವಂಥ ಯಜ್ಞ ವೇದಿಕೆ ಅಂತ ವೇದಿಕಾ ಶಬ್ದ ಬಂದದ್ದು ಅಲ್ಲಿಂದ. ಹಾಗಾಗಿ ವೇದಿಕಾ, ಇಂತಹ ಯಜ್ಞದ ಸಂದೇಶಗಳನ್ನು ಕೊಡ್ತಕ್ಕಂತಹ ಇಂತಹ ವೇದಿಕೆಗಳು ಮತ್ತೆ ಮತ್ತೆ ಮೂಡಲಿ. ಯೋಗಾನಂದ ಸ್ವಾಮಿಗಳಂತಹ, ಮಾಣಿಲ ಸ್ವಾಮಿಗಳಂತಹ ಗುರುಗಳು ಇನ್ನಷ್ಟು ಅಧಿಕವಾಗಿ ಇದಕ್ಕೆ ಬರಬೇಕು. ಜನರು ತಪ್ಪಿದಾಗ ಜನರಿಗೆ ಬೋಧಿಸಲಿಕ್ಕೆ ಉತ್ತಮವಾದಂತಹ ಆ ಅವಕಾಶಗಳು ಒದಗಬೇಕು. ಭಾರತ ದೇಶ ಅದು ಅತ್ಯುತ್ತಮವಾದಂತೆ ನಾನು ಯಾವ ಕಡೆಯಲ್ಲೂ ಹೇಳೋದುಂಟು. ಭಾರತ ದೇಶದಷ್ಟು ಸಂಸ್ಕೃತಿ, ಸಂದೇಶಗಳು, ಹುಡುಕಾಡಲಿಕ್ಕೆ ಇರುವಂತಹ ಶಾಸ್ತ್ರಗಳು ಬೇರೆ. ಅಲ್ಲಿ ಹೇಳಿದರೆ ಈಗ ನಿಮಗೆ ಬೈಬಲ್ ಒಂದು ಗ್ರಂಥ ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮಲ್ಲೆಲ್ಲ 18 ಪುರಾಣಗಳು, 4 ವೇದಗಳು, ಅದಕ್ಕೆ ಇರತಕ್ಕಂತಹ ವೇದಾಂಗಗಳು, ಅದಕ್ಕೆ ಇರತಕ್ಕಂತಹ ವ್ಯಾಖ್ಯಾನಗಳು, ಎಷ್ಟು ಹುಡುಕಿದ್ರು ಭಗವದ್ಗೀತೆ ಒಂದನ್ನು ನಾವು ರೂಢಿಸಿಕೊಂಡ್ರೆ ಸಾಕು. ನಾವು ವಿಶ್ವ ಮಾನವರಾಗಬೇಕು. ಭಗವದ್ಗೀತೆ ಒಂದನ್ನು ಸಾಕು. ಅದರ ಇಡೀ ಅರ್ಥವನ್ನು ಇದನ್ನು ನಾವು ರೂಢಿಸಿಕೊಂಡು ಜನಮಾನಸಕ್ಕೆ ಕೊಟ್ಟರೆ ದೊಡ್ಡದಾದಂತಹ ಒಂದು ಸಾಧನೆಯನ್ನು ಮಾಡುವ. ಹಾಗಾಗಿ ಅಂತಹ ಒಂದು ವಿಮರ್ಶೆ, ಚಿಂತನೆ, ನಾನು ಹೇಳಿದ್ದುಂಟು ಎಲ್ಲ ಇದರಲ್ಲಿ ವಿಜ್ಞಾನ, ಪಾಶ್ಚಾತ್ಯರ ವಿಜ್ಞಾನ ಅಷ್ಟು ದೊಡ್ಡ ಕೊಟ್ಟಿದ್ದಾರೆ, ಇಷ್ಟು ದೊಡ್ಡ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಭಾರತ ಏನು ಕೊಡಲಿಲ್ಲ ವಿಜ್ಞಾನಕ್ಕೆ ಅವರು ಕೊಟ್ಟದ್ದು. ನಾವು ಎರಪಿನಲ್ಲಿ ಹೋಗೋದು ಕೂಡ ಪಾಶ್ಚಾತ್ಯರು ಕೊಟ್ಟದ್ದು, ಅದು ಕೊಟ್ಟದ್ದು ಅಂತ ನಾವು. ಆದರೆ ಈಗಿನ ವಿಜ್ಞಾನಕ್ಕೆ ಭಾರತದಿಂದ ಕೊಡುಗೆ ಕಡಿಮೆ ಇರಬಹುದು. ಆದರೆ ಲೋಕಮುಖಕ್ಕೆ ಬ್ರಹ್ಮಜ್ಞಾನವನ್ನು ಕೊಟ್ಟಂತಹ ದೇಶ ಇದ್ದರೆ ಅದು ಭಾರತ ಮಾತ್ರ, ಬೇರೆ ಯಾವ ದೇಶವೂ ಇಲ್ಲ. ಲೋಕಮುಖಕ್ಕೆ ಅಂತಹ ಶ್ರೇಷ್ಠತೆಯನ್ನು ಈ ಭಾರತ ದೇಶ ಕೊಟ್ಟಿದೆ. ಹಾಗಾಗಿ ಅಂತಹ ಜ್ಞಾನವನ್ನು ನಾವು ಉಳಿಸಿಕೊಳ್ಳೋಣ. ಇಂತಹ ಗುರುಗಳ ಸಂದೇಶಗಳನ್ನು ಗಟ್ಟಿ ಮಾಡಿಕೊಳ್ಳೋಣ. ದೇವಸ್ಥಾನದ ಸನ್ನಿಧಾನಗಳನ್ನು ಗೌರವಿಸೋಣ. ಗುರುಗಳ ಸಂದೇಶಗಳನ್ನು ಮೈಯಲ್ಲಿ ರೂಢಿಸಿಕೊಳ್ಳೋಣ. ಗುರುಗಳನ್ನು ಗೌರವಿಸೋಣ ಅಂತ ಹೇಳ್ತಾ, ಇಂತಹ ಅವಕಾಶ ಕೊಂಡಿಯ ಊರಿನಲ್ಲಿ
ಕೊಂಡೇ ಊರು ಅಂದರೆ ಅದು ಕೊಂಡೇ ಹೋಗುದು, ಪಡೆದೇ ಹೋಗುದು ಅಂತ. ಪಡೆಯದೆ ಹೋಗುವ ಊರಲ್ಲ ಇದು, ಪಡೆಯುವ ಊರು. ಏನಾದರೂ ನೀವು ಇಲ್ಲದಿದ್ದರೆ ಪಡಿಲಿಕ್ಕಾಗಿ ಈ ಕೊಂಡೆಯವರಿಗೆ ಬನ್ನಿ. ಈ ಗಾಯತ್ರಿ ಕೊಡ್ತಾಳೆ, ನಿತ್ಯಾನಂದ ಸ್ವಾಮಿಗಳು ಇದಕ್ಕೆ ಸಂದೇಶ ಕೊಡ್ತಾರೆ, ನಮ್ಮ ಗುರುಗಳಾದಂತಹ ಯೋಗಾನಂದ ಸ್ವಾಮಿಗಳು ಕೊಡ್ತಾರೆ, ಅವರ ಗುರುಗಳಾದಂತಹ ಮಣಿನ ಸ್ವಾಮಿಗಳು ಸಂದೇಶಗಳನ್ನು ಕೊಡ್ತಾರೆ. ಇದನ್ನು ಯಾರೂ ಬಿಡಬೇಡಿ. ನಮ್ಮ ಮಧ್ವಾಚಾರ್ಯ ಹೇಳಿದ ಹಾಗೆ ಬಿಡಬೇಡಿ ಬಿಟ್ಟು ಕೆಡಬೇಡಿ, ಮಧ್ವ ಸಿದ್ಧಾಂತ ಪದ್ಧತಿ ಅಂತ ನಮ್ಮ ಪುರಂದರದಾಸರುದ್ದ ನಮ್ಮ ಮಧ್ವಾಚಾರ್ಯರ ಬಗ್ಗೆ ಹೇಳಿದ್ದಾರೆ. ಹಾಗೆ ನಾನು ಹೇಳೋದು ಬಿಡಬೇಡಿ ಬಿಟ್ಟು ಕೆಡಬೇಡಿ, ಯೋಗಾನಂದ ಸ್ವಾಮಿಯ ಸಿದ್ಧಾಂತದ ಪದ್ಧತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಶುಭವಾಗಿ. ಯಾಗ ರತ್ನಾಕರೆಂಬ ಬಿರುದನ್ನು ಕೂಡ ಪ್ರದಾನ ಮಾಡಿದ್ದಾರೆ. ಲೋಕಕ್ಕೆ ಸಮಸ್ತ ತ್ಯಾಗರಂದರು ಕೂಡ ಆಗಿದ್ದಾರೆ. ವಂದನೆಗಳು ಕಮಲಾದೇವಿ ಪ್ರಸಾದ್ ಆಸರಣ್ಣ ಅವರಿಗೆ. ಮುಂದೆ ಅದಾನಿ ಗ್ರೂಪಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಶ್ರೀ ಕಿಶೋರ್ ಆಳ್ವ ಇವರಿಂದ ಚುಟುಕಿನ ಸಂದೇಶ. ಕೈ ಮುಗಿಯೊಂದು ಅಂಚನೆ ವೇದಿಕೆ ಇಡ್ತಿನ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿಯರು, ಅಂಚನೆ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆ ಅವರು, ಅಂಚನೆ ಪ್ರೊಫೆಸರ್ ಪುರಾಣಿಕರೆ, ಅಂಚನೆ ಅಶೋಕ್ ಕೋಟ್ಯಾನ್ರೆ, ಅಂಚನೆ ಡಾಕ್ಟರ್ ಶ್ರೀಧರ್ ಭಟ್ರೆ, ಅಂಚನೆ ಮೋನ ಬಂಟ್ರಾಲ, ಅಂಚನೆ ವೇದಿಕೆ ಇಡ್ತಿನ ಮಾತಿ ಗಣ್ಯರೇ ಸಭಿಕೆರೆ. ಇಲ್ಲಿ ಬಾರಿ ಒಂದು ವಿಶೇಷ ದಿನ. ಇಂದು ನಾನು 2ನೇ ಸರ್ತಿ ಬರ್ಕೊಂಡು ಇಂದು ಕೇರಳ ಬಾರ್ಡರ್ ಹಿಡಿತದ್ದು ಒಂಜಿ ಬಾರಿ ಒಂದು ಪವಿತ್ರ ಸ್ಥಳ ನಿತ್ಯಾನಂದ ಸ್ವಾಮಿ ಆಶ್ರಮಲ. ಅಂಚನೆ ಸ್ವಾಮೀಜಿ ಇಡೀ ಮನೆಯ ಸ್ವಾಮೀಜಿನ ರಡ್ಡು ಶಿಷ್ಯ ನಾನು ಇಂಚಿಪ್ಪ ಕರಿಂಜೆಗೆ ಹೋದಿದ್ದಾನೆ ಮೂಡುಬಿದಿರ್ಗಾಯ್ತಲ್ಲ. ಅವಳ ಬಾರಿ ಒಂಜಿ ಶೋಕದ ಒಂಜಿ ವ್ಯವಸ್ಥೆ ಮಾಡ್ತದ್ದು, ಬಾರಿ ಒಂದು ಎಡ್ಡೆ ದೇವಸ್ಥಾನ, ಬಾರಿ ಒಂದು ಪವಿತ್ರ ಸ್ಥಳ ಅದು ಉದ್ಭವ ಆಗ್ತದೆ ಮೂಡುಬಿದ್ರಿಡು. ಅಂಚನೆ ಅದು ಕೂಡ ಶಿಷ್ಯ ನೆಟ್ಟೆ ಎಡ್ಡೆ ಕೆಲಸ ಮಾಡ್ತಾವೆ ದೇಗಂಡ ಇನಿ ಒಂಜಿ ರೆವಲ್ಯೂಷನ್ ಮನೋಲಿ ದೇಗಂಡ ಇನಿ ಪ್ರೊಫೆಸರ್ ಪುರಾಣಿಕ್ ಆರೇ ಒಂಜಿ ರೆವಲ್ಯೂಷನ್ ಫೋರ್ಸ್ ಸರ್ ನಮ್ಮ ಡಿಸ್ಟ್ರಿಕ್ಟ್ದ ಸೌತ್ ಕೇರಳ ರೀಜನ್ ನಮ್ಮ ಕರ್ನಾಟಕದ ಮನೋಲಿ ದೇಗಂಡ ನಿಷ್ಠುರ ದೇಗಂಡ ಏನು ಸ್ಟೂಡೆಂಟ್ ಲೀಡರ್ಶಿಪ್ ಯಾರು ವಯಸ್ಸು ಮುಂದಪ್ಪನಾಗ ನಾನು ತೊಗೊಂಡಿದ್ದಾರೆ. ಆರು ಒಂಜಿ ಡ್ಯಾನ್ ಡೆವಿಲ್ ಅಂತ ಮನೋಲಿ ಹಿಂದೂ ಸಮಾಜದ ಒಂಜಿ ರಕ್ಷಣೆಗೆ ಒಂಜಿ ಪುಡ್ದಿನ ಮನೋಲಿ. ಅಂಚನೆ ಪೇಜಾವಡ್ ಶ್ರೀಗಳು ದೇಗಣ ಇಂಕ್ ನಿಕಟವಾದ ಬೇರೆ ಬೇರೆ ವಿಷಯ ಎಂಕುಲು ಕ್ರಾಸ್ ನೆಟ್ಟಿತ್ತ ಇಂಕು ದೇಗಣ ಅದಾನಿ ಸಂಸ್ಥೆ ನಾನು ದುಮ್ ಲ್ಯಾಂಕ್ ಕೊಡುತ್ತೆ ಪವರ್ ಪ್ರಾಜೆಕ್ಟ್ ಇರ್ತದೆ ಅಂಚೆ ಇಂಕ್ಲೆಗಳ ಅರೆಗಳ ಚಕ್ಕಮಕ್ಕಿ ಬೇರೆ ಬೇರೆ ವಿಷಯ ಆಗುತ್ತೆ. ಬಟ್ ಆರು ರೆವಲ್ಯೂಷನ್ ದೇಗಂಡ ನಮ್ಮ ಇಂಡಿಯಾ ತುಂಡ ಆರು ಫಸ್ಟ್ VHP ಪ್ರೆಸಿಡೆಂಟ್ ಆದಿತ್ತಿನಾರು ಹೆಚ್ಚಿನ ಅಂಶ ವಿಶ್ವ ಹಿಂದೂ ಪರಿಷತ್ ಪ್ರೆಸಿಡೆಂಟ್ ಆದಿತ್ತಿನಾರು. ಅಂಚೆನೆ ಅನ್ಟಚಬಿಲಿಟಿ ನಮ್ಮ ಹಿಂದೂ ಸಮಾಜ ಮಸ್ತ್ ಬೆಲೆ ಮಸ್ತ್ ಒಂಜಿ ದುಮ್ ಹೋಗಿತ್ತು. ಸೋಷಲಿಸ್ಟ್ ಮಹಾತ್ಮ ಗಾಂಧಿ ಏನು ಟ್ರೈ ಮಾಡ್ತಾರೆ ಆರು ಒಂದು ಕಾಯಿನ್ ಮಾಡ್ತಾರೆ ಶಬ್ದ ಹರಿಜನ ಬಂದು ಹರಿನ ಜನಗಳು ಬಂದು. ಅಂಚೆನೆ ಬ್ರಾಹ್ಮಣರು ಶ್ರೇಷ್ಠ ಆದ ಅವು ಒಂಜಿ ಕೀರ್ತಿ ಇತ್ತಿನಾರ ಅವು ಪೇಜಾವರ ಸ್ವಾಮಿಗಳು. ಇನ್ನು ಯಾರು ಒಂದು ರೆವಲ್ಯೂಷನ್ ಮಾಡ್ತದ್ದು ಮಾತ್ರ ಒಂಜಿ ಯುನೈಟೆಡ್ ಅದ್ಕನ ಇದ್ದಾರೆ. ಅಂಚೆನೆ ನಮ್ಮ ಒಂಜಿ ತಿರುಗಿ ನೋಡಿ ಯಾಕಂಡ ಸ್ವಾಮಿ ವಿವೇಕಾನಂದ ತೂನಾಗ ಆರ್ಲ ಒಂಜಿ ರೆವಲ್ಯೂಷನರಿ ಆರು ವೆಸ್ಟಿಗೆ ಹೋದು ದೇಗಣ್ಣ ಪಿದೇ ಊರು ಅಮೇರಿಕಕ್ಕೆ ಹೋದ ಜನ ವೆಸ್ಟಿಗೆ ಹೋಗ್ಬಿನ ಒಂಜಿ ಮಲ್ಲ ಒಂದು ಸೋಷಿಯಲ್ ಒಂಜಿ ಬ್ಯಾನ್ ಆದಿತ್ತು. ಬಟ್ ಆರು ವೆಸ್ಟಿಗೆ ಹೋದು ಹಿಂದೂಸಮ್ ದಾದನ್ ಪಂಪನ ಒಂಜಿ ನಿರ್ಣಯ ತುಚ್ಪಾಯಿನ ಸ್ವಾಮಿ ವಿವೇಕಾನಂದ ಆರು ಒಂಜಿ ಟರ್ಮ್ ಬಂದಿದ್ದಾರೆ ಹೆಚ್ಚಿನ ಅಂಡ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹಿಂದೂಯಿಸಮ್ ಇಸ್ ದ ಮದರ್ ಆಫ್ ಆಲ್ ರಿಲಿಜಿಯನ್ಸ್ ಅಂತ ಬಂದು ಅವು ಅಪ್ಪೆ ಮಾತ್ರ ರಿಲಿಜಿಯನ್ಸ್ಗಳ. ಅಂಚೆನೆ ಭಗವದ್ಗೀತಾ ಸೇಕ್ರೆಡ್ ಟೆಕ್ಸ್ಟ್. ಆ ಭಗವದ್ಗೀತಾ ಸೇಕ್ರೆಡ್ ಟೆಕ್ಸ್ಟ್ ಎಂಜಿನ ಅನ್ಪಂಡ ಇಟ್ ಕವರ್ಸ್ ಬೈಬಲ್ ಇಜಿನ ನಮ್ಮ ಕುರಾನ್ ಮಾತದ ಒಂಜಿ ಅಧ್ಯಯನ ಇತ್ತಿನ ಒಂಜಿ ಇಂದು ಅಂಡ ಟೆಕ್ಸ್ಟ್ ಅಂಡ ಭಗವದ್ಗೀತಾ. ಇನ್ನೇ ಭಗವದ್ಗೀತೆ ಮಾತು ಎಂಚಿನ ಅಂಡ ನಮ್ಮ ದೇವಸ್ಥಾನ ಮಸ್ತ್ ಬೇತೆ ಬೇತೆ ಮಂತುಂದಪ್ಪ. ಬಟ್ ಎಲ್ಲ ಲೆಕ್ಕೋಡು ಐನ್ ₹1 ಇಜಿನ ಒಂದು 50 ಪೈಸೆಗಳನ್ನ ಭಗವದ್ಗೀತಾ ಮಾತ ಭಕ್ತರ ಕೊರೋಡು ಹಿಂದೂಯಿಸಮ್ ಸ್ಪ್ರೆಡ್ ಆಪುನೇ ಐಟ್ ಇನ್ನಿತ ಜೋಕ್ಲೆಗಾವಡಿಂದು ಅದಾಗ ಇಂಟರ್ನೆಟ್ ಬೇತೆ ಬೇತೆ ಹಿಂದೂ ಉಂಡು ಭಗವದ್ಗೀತೆ ಐಟ್ ಇತ್ತಿನ ಒಂಜಿ ಫಿಲಾಸಫಿ ಇಜಿನ ಐಟ್ ಒಂಜಿ ಇದನ್ನ ಡಿಸಿಪ್ಲಿನ್ ಆಫ್ ಸೈನ್ಸ್ ಅವು ವೈಟ್ಲ ತಿಕ್ಕಂಡು ಆ ಟೆಕ್ಸ್ಟ್ ತಿಕ್ಕಂಡು ಐಟ್ ಮಸ್ತ್ ನಂಗೆ ಒಂಜಿ ಅಧ್ಯಯನ ಮಲ್ಪಣ ಒಂಜಿ ವಿಷಯ ತಿಕ್ಕೊಂಡು ಅದು ನಿಜವಾದ ನಮ್ಮ ಪ್ರಚಾರ ಮಲ್ಪೊಡೆ ಇನ್ನಿತ ಜನರೇಷನ್. ಅಂಚೆನೆ ಇಲ್ಲಿ ಕಟೀಲ್ ಕ್ಷೇತ್ರದ ಹಸ್ರನಲ್ಲಿ ಒಳ್ಳೆಯದು. ಅಂಚೆನೆ ರೆಡ್ಡಿ ಸ್ವಾಮೀಜಿನಗಳು ದೇಗಣ್ಣಗಳು ನೆಟ್ಟೆ ಒಂಜಿ ಬೇತೆ ಬೇತೆ ಒಂಜಿ ಬ್ರಾಹ್ಮಣ ಸಂಬಂಧ ಆಯ್ತು ಮಾತ ಜಾತಿಗೆ ಒಂಜಿ ಸೇರ್ತೊಂಜಿ ಅಕ್ಕಳೊಂಜಿ ದುಂಬತ್ತದ ಎಕ್ಸಾಂಪಲರಿ ಒಂದು ತುಷ್ಪಾದೇರು ಅಂಚ ನಮ್ಮ ಏಪಲ್ ಹಾಕ್ಲಿಕ್ಕೆ ಸಪೋರ್ಟ್ ಮಾಡ್ಬೋದು. ಅವಳ
ಕೇರಳ ಇತ್ತೆ 2020 ಇಲ್ಲಿ ಅಯೋಧ್ಯದ ಒಂಜಿ ಮಂದಿರ ಭವ್ಯಾದ ನಿರ್ಮಾಣ ಆಪುಂಡು ಕೆಲವು ತೆಂಗೋಳ್ಡು ಅಂಚೆನೆ 2020 ಬೇತೆ ಬೇತೆ ಒಂಜಿ ಇದು ಪೇದವ ಶ್ರೀ ತೀರ್ಥಿತ್ತನಲ್ಲ ಆರ್ನ ಒಂಜಿ ಶಿಷ್ಯರ್ನಗಳು ಮಸ್ಯನೊಲ್ಲೇರು ಬೊಕ್ಕ ಇನಿ ಎಂಚಿನಾಥನ ಮಂಡ ಇದೆ ದಕ್ಷಿಣ ಕನ್ನಡ ದಯ ಪಂಡ ಬಂಡಾಗ ಒಂದು ನನ್ನ ಅನುಭವ ನಾನು ಇಕ್ಲಿಗೆ ಮುಲ್ತ ಕಾರ್ಯಕರ್ತರ ಹಚ್ಚದ್ದು ಏರು ಬತ್ತಡಲ್ಲ ಅಕ್ಲಿನ ಪೊಟ್ಲು ಎತ್ತಂಬೋದು ಚೇರಡು ಕುಲ್ಲದು ಐದು ಪೊಟ್ಲು ಒಂದೇ ಒಂಜಿ ಚೇರ್ ಕಾಲಿಂಚಿ ಮುಲ್ತುಲ್ಲಿ 2 ಸೈಡ್ಲ ಅಕ್ಲಿನ ಶಿಸ್ತು ಬದ್ಧವಾದ ಈ ಕ್ಷೇತ್ರ ಮಲ್ತೊಡು ಬಂಡಾಗ ಇಂಕ ಮಸ್ತ್ ಖುಷಿ ಅವತ್ತಂದೆ 17 ವರ್ಷಡು ಈ ಕ್ಷೇತ್ರ ಈತ ಅಭಿವೃದ್ಧಿ ಆತು ನನಗ ಈ ಕ್ಷೇತ್ರದ ಶಕ್ತಿಲ ಅಂಚನೆ ಸ್ವಾಮಿನ ಒಂಜಿ ಶ್ರಮಳ ಒಂಜಿ ಶಾಲೆ ಕಟ್ಟುನ ಆತನ ಒಂಜಿ ಗೋವುಡು ಪಾಲನೆ ಮಲ್ಪುನ ಅದು ಸುಲಭದ ಕೆಲಸ ಮಸ್ತ್ ಕಷ್ಟದ ಕೆಲಸ ಅಂಚನೆ ಈತ ಮಲ್ಲ ಕೆಲಸನು ಈ ಕ್ಷೇತ್ರದ ಸ್ವಾಮೀಜಿ ಬಂದು ಬಂದಾಗ ಅರೆಗೆ ಆಪಳ ತರ ಬಗ್ಗದೆ ಮಸ್ತ್ ಸಂತೋಷ ಆಗ್ಬೋದು ಈ ಕ್ಷೇತ್ರದ ಆಡಳಿತ ಎಲ್ಲ ಅಂಚನೆ ಕಾರ್ಯಕರ್ತೆಲ್ಲ ಅಕ್ಳು ಮಲ್ಪನ ಕೆಲಸದಲ್ಲೂ ಮಸ್ತ್ ಸಂತೋಷ ಆಗ್ಬಿಡು ಗಡ್ಡನೆ ಅದು ಮೋಹನ್ ದಾಸ್ ಸ್ವಾಮೀಜಿ ಅರಣ್ಯ ಶ್ರಮ ಬಾರಿ ಮಲ್ಲ ದಯಪಂಡಗ ನಾನು ಎದ್ದೇ ಧಾರ್ಮಿಕ ಸಭೆ ಕಾವಡು ಅತ್ತನ ದೇವಸ್ಥಾನ ಫೌಂಡೇಶನ್ ಶ್ರವಣಗಾಡು ಬ್ರಹ್ಮಕಲಶೋಗು ಎನ್ನ ಜೀವಮನೋಡು ಎದ್ದೇ ಬ್ರಹ್ಮಕಲಶ ಫೌಂಡೇಶನ್ ಶ್ರವಣ ಮಾತ್ರ ಪೋತೆ ಆ ಕ್ಷೇತ್ರಡು ಮಾನಿಲ್ಲದ ಸ್ವಾಮಿಲು ಉಳ್ಳೇ ನಿಘಂಟು ಇತ್ತಡೆಲ್ಲ ಆಣಿಗೆ ಮುಗಿಯುಜಾರಡ ಭತ್ತದ ಲಗ್ಗದ ಪೋಪಿನ ಸ್ವಾಮಿರತ್ತ ಉಳ್ಳಿಯಡ ಲಾಸ್ಟ್ ಮುಟ್ಟ ಮುಗಿತದೆ ಪೋಪಿನ ಏತ ರಾತ್ರಿ ಆಡಲ್ಲ ಆ ಲಗ್ಗದ ಪೋಪಿದೆ ರಡ್ಡನೆ ಅದು ಒಂಜಿ ಫೌಂಡೇಶನ್ ಸ್ಟೋನ್ ಒಂಜಿ ದೇವಸ್ಥಾನದ ಹಾಪುಂದು ನನಗ ಐತ ಬ್ರಹ್ಮ ಕಲಶ ಆಯ್ನಾಟ ಬೆರಿ ಬತ್ತೇರು ದಾದ ಆತನು ಹೆಂಚಿನ ಆತನು ದಾದ ಕಮ್ಮಿ ಉಂಟು ಒಂದು ಮಾತ ಅವು ಮಾತ ಎನ್ನಿನಗ ಆರು ಇನಿ ಇತ್ತ ಕೋಡಲ ಇಡೀ ದಿನ ಒಂದು ಫಂಕ್ಷನ್ ಇರ್ತಾರೆ ರಾತ್ರಿಗೆ ಇಲ್ಲಡೆ ಪೋತಿರ್ತೀರನ್ನ ಲೆಕ್ಕೋಡು ಇನಿ ಮಧ್ಯಾಹ್ನ ಫಂಕ್ಷನ್ ಊಳುಳ್ಳೇರು ನಾನು ರಾತ್ರಿ ಫಂಕ್ಷನ್ ಊಳುಳ್ಳೇದು ಗೊತ್ತಿದೆ ಅಣ್ಣ ಆ ದೇವರು ನನಗೆ ಆ ಶಕ್ತಿ ಕೊಡ್ತೇನೆ ವಾ ಫಂಕ್ಷನ್ಗೆ ಹೋದ ಅರಣ್ಯ ಕೇಳಲ್ಲ ಆ ಪರ್ಪೂಜಿ ಬಂದು ಪ್ರಚಾರ ಇಚ್ಚಿ ಖಂಡಿತ ಒಂಜ ರಡ್ಡ ಮೂಜ ದಿನಕ್ಕೂ ಫಂಕ್ಷನ್ ಹೋದು ಕಟ್ಟಿಲ್ಲು ಎದೇ ದಿನ ರಾತ್ರಿ ಪಗಲಿರ್ತದೆ ಆ ಸೇವೆ ಮಾಡ್ತಿದ್ದೀರಂತ ಅಂಚನೆ ಪ್ರತಿ ದೇವಸ್ಥಾನ ಇಲ್ಲ ಅರ್ನ ಕೆಲಸ ಭಾರಿ ಮಲ್ಲ ಕೆಲಸ ಇಂಚಿನ ಸ್ವಾಮೀಜಿನ ನಾನು ಭಾರಿ ಕಮ್ಮಿ ತೋತೀನಿ ಪಾಪ ನಿದ್ರೆಲ್ಲ ಇಚ್ಚಿ ಪುಡ್ಸೋತೆಲ್ಲ ಇಚ್ಚಿ ಬಂಜಿಗೆ ಮನಸ್ಸೆಲ್ಲ ಇಚ್ಚಿ ದಾಲ ಇಂಚಂದ ಒಂದು ಹಿಂದೂ ಒರಿಪಡು ಮನಪಿನ ಭಾವನೆಡು ಅದು ಮಸ್ತ್ ಬಂದ ಬರ್ತಾರೆ ಅರೆಗೆ ಆ ಕ್ಷೇತ್ರ ದೇವರು ಕೈಕಾಲು ಸುಖ ಕೊಡ್ದು ಆರೋಗ್ಯ ಕೊಡು ಪಡೆದ ನಾಟೋನ ரெண்டನೇ ಪುರಾಣಿಕರು ಆತ ಸುಲಭ ಆಗ್ತದೆ ಈತ ಪೆತ್ತಲನ್ನು ಅವ್ನು ಸಾಕೋಣ ಆತ ಸುಲಭ ಆಗ್ತದೆ ಒಂದೊಂದು ಪೆತ್ತೋಗ ಏತ ಖರ್ಚುಂಡು ಮನಪಿನ ಅರೆಗೆ ಗೊತ್ತು ಓಲಿ ಇಂತನ ಪೆತ್ತಲನ್ನ ಕೊಂಡು ಬರ್ತದೆ ಅಲ್ಪ ಪಾರ್ದು ಐನು ಒಂಜಿ ಬಾಲ್ಯಲಕ ತೂಪೇರು ಅವು ನಮ್ಮ ಹಿಂದೂ ಧರ್ಮಕ್ಕೆ ಭಾರಿ ಮಲ್ಲ ಒಂಜಿ ವಿಷಯ ಏರಗಳ ಪೊಚ್ಚಂದಿನ ಕೆಲಸನು ಪುರಾಣಿಕರು ಮತದಿರು ಬಂಡಾಗ ಅವ್ನು ನಂಗೆ ಮಸ್ತ ಸಂತೋಷ ವಿಷಯ ಅರೆಗೆ ನಾವು ಮಾತಾಡಲ್ಲ ಸಪೋಟಾದ ಉಪ್ಪೋಡು ಬಣ್ಣದ ಯಾಕೆಗಳು ಮಾತಾಡಲಿಕ್ಕೆ ರಡ್ಡನೆ ಪುರ್ತಾಂಡು ಮಸ್ತ್ ಲೇಟಾಂಡು ಒಂದು ವಿಷಯ ಪಣಿಯಾರ ಎಲ್ಲಿಂದ ದಿನೊಟ್ಟು ಗೆಜ್ಜೆಗಿರಿ ನಂದನೆ ಬಿತ್ತಳ್ಳು ಬ್ರಹ್ಮಕಲಶ ಸ್ಟಾರ್ಟ್ ಆಪುಡು ಭಾರಿ ಮಲ್ಲ ಒಂಜಿ ಫಂಕ್ಷನ್ ಕೋಟಿ ಚೆನ್ನರಿಗೆ ಜಾತಿ ಮತ ಭೇದ ದಾಲ ಇಜ್ಜಿ ಕೋಟಿ ಚೆನ್ನರಿಗೆ ಮಾತಾರಲ್ಲ ಒಂಜೆ ಆ ಫಂಕ್ಷನ್ ಮಾತಾರಲ್ಲ ಕಂಡನಿ ಬಡಿಯದಿ ಅಮ್ಮೇರ ಅಪ್ಪ
ಜೋಕುಲು ಮಾತ ಬತ್ತದು ಅಲ್ಲಿ ತಂಜ ಪ್ರಸಾದ ಸ್ವೀಕಾರ ಅಂತ ಬೋರ್ಡ್ ಪಡೆದು ನಿಕ್ಲಿನ ಮಾತಾಡಲ್ಲ ಯಾನಕ್ಕೇನು ಎಂಗೆ ಈ ಅವಕಾಶ ಕೊಡ್ತೇನೆ ಸ್ವಾಮೀಜಿಗೆ ಯಾನು ಅಡ್ಡ ಬುಡ್ದು ಅಂಚನೆ ಯಾರೊಟ್ಟಿಗೆ ಎತ್ತಿನ ಮಾತ ಕಾರ್ಯಕರ್ತರುಗಳ ಎನ್ನ ಸೊಲ್ಮೆಣಿ ಕಾಣಿದು ಎನ್ನರಟ್ಟು ಪಾತ್ರ ಮುಗಿಪು ಮಾಡಿ ಕ್ಷೇತ್ರದಲ್ಲಿ ನೆಲೆಸಿರುವ ದೇವಾನು ದೇವತೆಗಳಿಗೆ ವಂದಿಸುತ್ತಾ ಪರಮ ವಂದನೀಯ ಶ್ರೀ ಆಚಾರ್ಯವರ್ಯರೇ, ಪರಮ ಪೂಜನೀಯ ಸ್ವಾಮೀಜಿಯವರ ಚರಣಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ವಿಶಿಷ್ಟ ಗಣ್ಯ ವ್ಯಕ್ತಿಗಳೇ, ನೆರೆದಿರುವ ಭಕ್ತರೇ, ಈ ಪುಣ್ಯಕ್ಷೇತ್ರದಲ್ಲಿ ಬಂದು ನಿಂತು 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಸ್ವಾಮೀಜಿಯವರಿಗೂ ಇಲ್ಲಿಯ ಭಕ್ತರಿಗೂ ನನ್ನ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತಾಡಲು ಇಚ್ಛಿಸುವುದಿಲ್ಲ. ಆ ಭಗವಂತನು ತಮಗೆಲ್ಲರಿಗೂ ಆಯುರಾರೋಗ್ಯ ಸೌಭಾಗ್ಯಗಳನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ನಮ್ಮ ಸನಾತನ ಧರ್ಮವು ದೇಶ ವ್ಯಾಪ್ತಿಯಾಗಿ ಬೆಳಗಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಲೋಕ ಸಮಸ್ತ ನಿತ್ಯಾನಂದ ಗುರುವರರಿಗೆ ನಮಿಸಿಕೊಂಡು ಇಂದು ವೇದಿಕೆಯಲ್ಲಿರುವ ಪೂಜ್ಯ ಗುರುವರಿಯರಿರುವರಿಗೂ ಹಾಗೂ ಕಟೀಲು ಕ್ಷೇತ್ರದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿರುವ ಇಟ್ಟುಕೊಂಡು ಪ್ರಯಾಸವನ್ನು ಮಾಡಿದಂತೆ ಈ ವಿಶ್ವದಲ್ಲಿ ವಿವೇಕಾನಂದರ ನಂತರ ವಿಶ್ವವೇ ತಿರುಗಿ ನೋಡುತ್ತಿದ್ದರೆ ಅದು ವಿಶ್ವೇಶ್ವರ ತೀರ್ಥರನ್ನು ಮಾತ್ರ. ವಿಶ್ವೇಶ್ವರ ತೀರ್ಥರಿಗೆ ಈಗಾಗಲೇ ವಿಷ್ಣು ಸಾಹಿತ್ಯ ಒದಗಿದೆ ಎಂದು ಭಾವಿಸುತ್ತಾ ನಮ್ಮ ಗುರುಗಳು ಆಗಾಗ್ಗೆ ಇಲ್ಲಿ ನಡೆಸುತ್ತಿರುವ ಯಾಗಾದಿಗಳಲ್ಲಿ ನಾವು ನೀವನ್ನು ಮುಗಿಸುತ್ತೇನೆ. ಜೈ ಹಿಂದ್. സുന്ദര കന്നഡ എനിക്ക് ಗೊತ್ತಿಲ್ಲ. അതുകൊണ്ട് ഞാൻ മലയാളത്തിൽ മാതാടും, നിങ്ങൾക്ക് മനസ്സിലാവുമെന്ന് വിചാരിക്കുന്നു. ബഹു പര്യായങ്ങൾ രക്ഷകനായി നിലകൊണ്ട് പ്രവർത്തിച്ച സംപൂജ്യ സ്വർഗീയ ബൈജാവശ്രീ ആനന്ദ നയനങ്ങളാൽ നമ്മയെല്ലാം ദർശിച്ചുകൊണ്ട് നമ്മിൽ കടാക്ഷം ചൊരിയുന്ന പൂജനീയ സന്യാസിവര്യന്മാരെ, മറ്റും വേദിയിലുള്ള ബഹുമാന്യരായ വ്യക്തികളെ, അമ്മമാരെ, സദസ്സിലുള്ള മഹാനുഭാവന്മാരെ, ഏവർക്കും എൻ്റെ പ്രണാമം. ഈ ഒരു സമയത്ത് നമ്മുടെ ചെവി കേൾക്കുന്നതിൻ്റെ കുറച്ച് അതിൻ്റെ ടേസ്റ്റ് കുറഞ്ഞിട്ടുണ്ടാവും. കാരണം വയറ് കരഞ്ഞുകൊണ്ടിരിക്കുകയാണ്. എങ്കിൽ കൂടി 2 വാക്ക് മാത്രം പറഞ്ഞുകൊണ്ട് ഞാൻ നിർത്തുകയാണ്. ഇന്ന് പ്രതിഷ്ഠാ ദിനമാണ്, ഒരു പിറന്നാളാണ്, ഉത്സവ ദിവസമാണ്. ഇവിടെയെല്ലാം ചൈതന്യം അനർഗളമായി പ്രവഹിച്ചു കൊണ്ടിരിക്കുകയാണ്. നാം അതെല്ലാം എടുത്തുകൊണ്ടിരിക്കുകയാണ്. ഈ ഒരു സമയത്ത് നമ്മുടെ സന്ദേശം എന്തായിരിക്കണം? എനിക്ക് തോന്നുന്നത്, നമുക്കറിയാം, ഗവൺമെൻറ്റിനെല്ലാം ക്വാർട്ടർ ഇയർ, കാൽവർഷ കണക്ക്, അർദ്ധവാർഷിക കണക്ക്, വീണ്ടും 9 മാസം കണക്ക്, 12 മാസം ഫൈനൽ ഇയർ കണക്കുണ്ട്. അതേപോലെ കഴിഞ്ഞ വർഷം നാം ഇവിടെ വന്നപ്പോൾ നാം എന്തെല്ലാം ചിന്തിച്ചിരുന്നു? ആശ്രമത്തിന് വേണ്ടി സമയം കൊടുക്കണം, ആശ്രമത്തിന് വേണ്ടി പ്രവർത്തിക്കണം, സ്വാമിജികൾ പറയുന്ന കാര്യങ്ങളെല്ലാം പുറത്തേക്ക് കൊണ്ടുപോകണം, ഇവിടുത്തെ ഗോശാലയ്ക്ക് വേണ്ടി പ്രവർത്തിക്കണം. അങ്ങനെ പല കാര്യങ്ങളും നാം വിചാരിച്ചിരിക്കും. ആ വിചാരിച്ച കാര്യങ്ങളെല്ലാം എത്രത്തോളം നിറവേറ്റി എന്ന് നാം സ്വയം കണക്ക് നോക്കുക. ആ ദിവസമാണിന്ന്. കഴിഞ്ഞ വർഷം എന്തെല്ലാം തീരുമാനിച്ചു ആശ്രമത്തിന് വേണ്ടി, എന്തെല്ലാം ആശ്രമത്തിന് ചെയ്തു, എന്തെല്ലാം ചെയ്യാൻ കഴിഞ്ഞില്ല, എന്തുകൊണ്ട് കഴിഞ്ഞില്ല എന്ന് കണക്ക് നോക്കി അടുത്ത കൊല്ലത്തേക്കുള്ള ഒരു ബഡ്ജറ്റ് ഞാനതെല്ലാം നികത്തിക്കൊണ്ട് ആശ്രമത്തിന് വേണ്ടി, സ്വാമിജി പറയുന്ന കാര്യങ്ങൾക്ക് വേണ്ടി ഇനിയും സമയം കൊടുത്ത് പ്രവർത്തിക്കുമെന്ന് ഒരു മനസ്സിൽ സങ്കല്പമെടുക്കുന്ന ഒരു ദിവസമായി നാം ഇന്നെടുക്കാം.
അതോടൊപ്പം തന്നെ നമ്മുടെ ആന്തരിക ഘടനകളിലുള്ള മാറ്റങ്ങൾക്ക് വേണ്ടി നാം സ്വയം പ്രവർത്തിക്കണം. ഇവിടുന്ന് ഉൾക്കൊള്ളുന്ന സന്ദേശങ്ങൾ ഞാൻ പറഞ്ഞതുപോലെ ഇവിടെ ഒരു പ്രത്യേക വേവ് തരങ്ങൾ അത് ഉൾക്കൊണ്ടുകൊണ്ട് നാമും മെല്ലെ 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 ഒരു നല്ല വ്യക്തിയായി, ദൈവഭക്തിയോടൊപ്പം രാഷ്ട്രഭക്തിയുള്ള ഒരു വ്യക്തിയായി, ഒരു സജ്ജനമായി നാം പരിണമിക്കണം. അങ്ങനെ പരിണമിക്കുന്ന ഒരു വേദിയാകട്ടെ, സമയമാകട്ടെ, ഒരു സുന്ദരമായ ശുഭമുഹൂർത്തമാകട്ടെ ഈ സമയമെന്ന് മാത്രം പറഞ്ഞുകൊണ്ട് ഇവിടെ നിർത്തുന്നു. സ്വാമിയേ ശരണമയ്യപ്പ. ಅಡ್ಡಬರಂದು ಅಂಚನೆ ಎನ್ನ ಆರಾಧ್ಯ ದೇವರಾಯನ ಅಂಬಾರ ಶ್ರೀ ಸದಾಶಿವ ಸ್ವಾಮಿ ಕೈ ಮುಗಿದು ಕ್ಷೇತ್ರ ಸಾನ್ನಿಧ್ಯ ದೇವರಾಯನ ಗಾಯತ್ರಿ ದೇವಿಗಳ ಅಂಚನೆ ನಿತ್ಯಾನಂದ ಸ್ವಾಮಿಗಳ ಅಡ್ಡಬರಂದು ವೇದಿಕೆ ಈ ಧರ್ಮಸಭೆತ ವೇದಿಕೆಡೆ ಆಸೀನರಾಯನ ಗುರುಪಿಳೇರು ಪಾದಚರಣಗೂ ಅಡ್ಡಬರಂದು ಅಂಚನೆ ಕಟ್ಟಿಳಿದ ಹಸಣ್ಣರು ಬ್ರಹ್ಮಶ್ರೀ ಹಸಣ್ಣರಿಗೆಲ್ಲ ವಂದನೆಯನ್ನು ಸಲ್ಲಿಸುವುದು. ಈ ಧರ್ಮಸಭೆಟ್ಟು ಸೇರಿದ ಭಕ್ತರೇ ಅಭಿನಂದನೆ ಸಲ್ಲಿಸುವುದು. ಅಂಚನೆ ಇಂಥ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಹಿಡಿತನ ಗಣ್ಯಾತಿ ಗಣ್ಯರೇ, ನಿಖಿಲೆ ಮಾತಾ ಎನ್ನ ಸೊಲ್ಮೇಲು ಬಂದುಲೆ ಇನ್ನಿತ ಈ ಪೊರ್ಲದ ಕಾರ್ಯಕ್ರಮಗಳು ಈ ನಿತ್ಯಾನಂದ ಸ್ವಾಮಿಗಳ ಬಕ್ಕ ಗಾಯತ್ರಿ ದೇವಿನ ಪ್ರತಿಷ್ಠಾ ವರ್ಧಂತ್ಯೋತ್ಸವ ಕಾರ್ಯಕ್ರಮಗಳು ಭಾಗವಹಿಸನ ಭಾರಿ ಸಂತೋಷ ಆತಂದೆ. ಈ ಕಾರ್ಯಕ್ರಮಗಳು ಭಾಗವಹಿಸನ ಒಂಜಿ ಪುಣ್ಯ ದಿಕ್ಕಿನಕ್ಕೆ ಅಭಿನಂದನೆ ಸ್ವಾಮಿನಿಗೆ ಅಭಿನಂದನೆ ಸಲ್ಲಿಸವೆ. ಅಂಚೆನೆ ಈ ಕ್ಷೇತ್ರದ ತುಂಬುಲ ಸ್ವಾಮಿಲಿ ಇಂಚಿನ ಕಾರ್ಯಕ್ರಮ ಮಲ್ಪೇರ ಐಕೆ ನಮ್ಮ ಮಾತೆಲ್ಲ ಕೈ ಜೋಡಿಸಾದ ಎಡ್ಡ ರೀತಿಯಲ್ಲಿ ನಡಪಾದ ಕೊಡೊಂದು ನಿಗಲ ಕೇಳೊಂದು ಎಂಕಿ ಅವಕಾಶ ಕೊನೆ ಸೊಲ್ಮೆಣಸಂತ ಒಂದು ಎಣ್ಣರ ಪಾತ್ರ ಅಂತ. ಜೈ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಿಗೆ ಮತ್ತು ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಓರ್ವ ವೈದ್ಯರಾಗಿ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿ 10 ಹಲವು ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಕೊಡುಗೆಯನ್ನು ನೀಡಿ ಸೇವೆಯನ್ನು ಸಲ್ಲಿಸುತ್ತಾ, ನಮ್ಮ ಈ ಆಶ್ರಮದಲ್ಲಿ ಇರುವಂಥ ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಕೂಡ ತನ್ನನ್ನು ವಿವಿಧ ರೀತಿಯಲ್ಲಿ ತೊಡಗಿಸಿಕೊಂಡು ಸೇವಾ ಹಿ ಪರಮೋ ಧರ್ಮ ಎಂಬಂತೆ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶ್ರೀಧರ್ ಭಟ್ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮಕ್ಕೆ ಮುನ್ನಡೆ ಇಡ್ತಾ ಇದ್ದೇನೆ. ಶ್ರೀ ಗಾಯತ್ರಿ ನಮಃ. ಶ್ರೀ ನಮೋ ಭಗವತಿ ನಿತ್ಯಾನಂದಾಯ. ಶ್ರೀ ನಿತ್ಯಾನಂದ ಯೋಗಾಶ್ರಮ ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠಂ, ಕೊಂಡೆಊರು, ಉಪ್ಪಳ, ಕಾಸರಗೋಡು ಜಿಲ್ಲೆ. ಪ್ರತಿಷ್ಠಾ ವರ್ಧಂತಿಯ ಈ ಶುಭ ಸಂದರ್ಭದಲ್ಲಿ ಪ್ರಸಿದ್ಧ ವೈದ್ಯರು, ಸಾಮಾಜಿಕ ಧಾರ್ಮಿಕ ಸಂಘಟಕರು, ಮುಂದಾಳುಗಳು ಆಗಿರುವಂಥ ಡಾಕ್ಟರ್ ಶ್ರೀಧರ್ ಭಟ್ ಉಪ್ಪಳ ಇವರನ್ನು ಸನ್ಮಾನಿಸಿ ಸಮರ್ಪಿಸಲಾದ ಸನ್ಮಾನ ಪತ್ರ. ಆದರಣೀಯರೇ, ಬಂಟ್ವಾಳ ತಾಲೂಕು ಸಾಲತ್ತೂರು ಗ್ರಾಮ ಪಂಚಾಯತಿನ ಮಾವೆಯಲ್ಲಿ ಶ್ರೀ ಈಶ್ವರ ಭಟ್ ಮತ್ತು ಶ್ರೀಮತಿ ಶಂಕರಿ ಅಮ್ಮ ದಂಪತಿಗಳ ಸುಪುತ್ರನಾಗಿ ದಿನಾಂಕ 6-10-1945 ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದ ತಾವು ವೈದ್ಯಕೀಯ ಪದವಿ ಗಳಿಸಿ ಗ್ರಾಮೀಣ ಪ್ರದೇಶವಾದ ಉಪ್ಪಳದಲ್ಲಿ ತಮ್ಮ ವೈದ್ಯ ವೃತ್ತಿ ಜೀವನವನ್ನು 1971 ಆರಂಭಿಸಿದರು. ರೋಗ ಶುಶ್ರೂಷೆಗೆ ಅತ್ಯಂತ ಕಡಿಮೆ ಸೇವಾ ಶುಲ್ಕ ಪಡೆಯುತ್ತಿರುವ ತಾವು ಇಂದಿಗೂ ಬಡವರ ವೈದ್ಯರಾಗಿ ಜನಮಾನಸದಲ್ಲಿ ಖ್ಯಾತರಾಗಿದ್ದೀರಿ. ತಮ್ಮ ಮನೆ ಮಕ್ಕಳೆಲ್ಲರೂ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದ ತಾವು ಮುಜಗಾವಿನ ಶ್ರೀ ಭಾರತಿ ನೇತ್ರ ಚಿಕಿತ್ಸಾಲಯದ ಮೂಲಕ ಅನೇಕ ಕಡೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸಿ ನೇತ್ರ ತೊಂದರೆಯ ಬಹಳಷ್ಟು ಮಂದಿಗೆ ಕಣ್ಣಾದಿರಿ. ತಮಗೆ ವೈದ್ಯೋ ನಾರಾಯಣೋ ಹರಿ ಎಂಬ ಉಕ್ತಿಯು ಅನ್ವರ್ಥವಾಗುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವಂಥ ತಾವು ಶಿಥಿಲಗೊಂಡಿದ್ದ ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಜೀರ್ಣೋದ್ಧಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವುಗಳಿಗೆ ಕಾಯಕಲ್ಪ ನೀಡಿದ ರೂವಾರಿಗಳಾಗಿದ್ದೀರಿ. ಸಂತನಕದ ಹರಸು ಸಂಕಲ ದೈವ ಕ್ಷೇತ್ರದ ಅಧ್ಯಕ್ಷರಾಗಿರುವ ತಾವು ಕೊಂಡೆಊರಿನಲ್ಲಿ ಫೆಬ್ರವರಿ 2019 ನಡೆದ ಅತ್ಯಪೂರ್ವವಾದ ವಿಶ್ವಜಿತ್ ಅತಿರಾತ್ರ ಸೋಮಯಾಗದ ಪ್ರಧಾನ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದೀರಿ. ಕೊಂಡೆಊರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡು ಕಾರ್ಯಕರ್ತರಿಗೆ ಆದರ್ಶಪ್ರಾಯರಾಗಿದ್ದೀರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸರ್ವರನ್ನು ಸಮಾನವಾಗಿ ಕಾಣುವ ತಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್,
ಮುಂತಾದ ಧಾರ್ಮಿಕ ಸಂಘಟನೆಗಳ ಮೂಲಕ ಕಾಸರಗೋಡು ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಸಂಘಟನೆಯ ಬೆಳವಣಿಗೆಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೀರಿ. 75ರ ಇಳಿವಯಸ್ಸಿನಲ್ಲಿ 25ರ ತರುಣನಾಗಿ ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಎಂಬ ಧ್ಯೇಯವಾಕ್ಯದಂತೆ ಸೇವಾ ಚಟುವಟಿಕೆಗಳಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡಿರುವ ತಾವು ಪ್ರೇರಣಾದಾಯಿಯಾಗಿದ್ದೀರಿ. ಶ್ರೀಯುತರೇ, ಸರಳತೆಯ ಸಾಕಾರವಾಗಿರುವ ತಮ್ಮನ್ನು ವೇದಮಾತೆ ಶ್ರೀ ಗಾಯತ್ರಿ ದೇವಿ, ಭಗವಾನ್ ನಿತ್ಯಾನಂದ ಗುರುದೇವರ ಪ್ರತಿಷ್ಠಾ ವರ್ಧಂತಿಯ ಈ ಶುಭ ಸಂದರ್ಭದಲ್ಲಿ ಮಾಳಿಂದ ಸ್ವಾಮೀಜಿಗಳ ಹಾಗೂ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳ ಕ್ಷೇತ್ರ ಕಟೀಲ್ನ ಅಸ್ರಣ್ಣರವರ ಉಪಸ್ಥಿತಿಯಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಗೌರವಿಸಲು ಅತ್ಯಂತ ಸಂತೋಷಪಡುತ್ತದೆ. ಆಡಳಿತ ಮಂಡಳಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವರು. ಧನ್ಯವಾದ. ಸ್ವಾಮಿ ದೇವರು ಹಾಗೂ ಅರ್ಸಣ್ಣರು ಹಾಗೂ ವಿಧಿನ ಎಲ್ಲ ಅತಿಥಿ ಗಣ್ಯರು ಹಿರಿಯರಾದಂಥ ಶ್ರೀಧರ್ ಭಟ್ ದಂಪತಿಗಳನ್ನು ನಮ್ಮೆಲ್ಲರ ಪರವಾಗಿ ಎಲ್ಲರೂ ಕೂಡ ಅವರಿಗೆಂದು ಕರತಾಡನದೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅನಿಸಿಕೊಳ್ಳುತ್ತಾ ಇದ್ದೇವೆ. ಹರಿನಾಳದಾಸ ಆಸ್ರಣ್ಣವರು ಗೌರವದ ಶಾಲನ್ನು ಒದಿಸಿ ಹಾಗೂ ಕಮಲದೇವಿ ಪ್ರಸಾದ್ ಆಸ್ರಣಿಗರು ಜೊತೆಯಾಗಿ ಅವರಿಗೆ ಗೌರವದ ಶಾಲನ್ನು ಒದಿಸಲಿದ್ದಾರೆ. ಮಾಳ್ಯ ಶ್ರೀಗಳು ಪೇಟವನ್ನು ತೊಡಿಸಿ ನಮ್ಮ ಆಶ್ರಮದ ಕಾರ್ಯಕರ್ತರು ಸಭಾಕರ್ಮಾಧ್ಯಕ್ಷರಾದ ಮೌನ ಭಂಡಾರಿ ಅವರು ಪುಷ್ಪಹಾರವನ್ನು ಸಮರ್ಪಿಸಿ ಪುಷ್ಪಗಳನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಸನ್ಮಾನ ಪತ್ರವನ್ನು ನೀಡಿ ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ಗೌರವಿಸಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನಲ್ಲಿ ಹಲವಾರು ವರ್ಷಗಳ ಅದರ ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡು ಈ ವರ್ಷ ನಡೆಯುವಂಥ ಎಲ್ಲ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ನಿತ್ಯಾನಂದ ಯೋಗಾಶ್ರಮದ ಎಲ್ಲ ಕಾರ್ಯ ಚಟುವಟಿಕೆಗಳು ಕೂಡ ಒಂದು 75ರ ಇಳಿ ವಯಸ್ಸಿನಲ್ಲಿ ಕೂಡ 25ರ ತರುಣರಂತೆ ಸೇವಾ ಚಟುವಟಿಕೆಗಳು ತೊಡಗಿಸಿಕೊಂಡಂಥ ಶ್ರೀಧರ್ ಭಟ್ ದಂಪತಿಗಳಿಗೆ ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ಗೌರವದ ಅಭಿನಂದನೆಗಳ ಸನ್ಮಾನ. ಅದೇ ರೀತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇವರನ್ನು ಗೌರವಿಸಲಿದ್ದಾರೆ. ದಯವಿಟ್ಟು ಆದಷ್ಟು ಬೇಗನೆ ತಮ್ಮ ಹೆಸರು ಉಪ್ಪಳ, ಸೇವರತ್ನ UM ಭಾಸ್ಕರ, ಶ್ರೀ ಕಮಲಾಕ್ಷ, ಶ್ರೀ ಶಂಕರನಾರಾಯಣ ಭಟ್ ಕಜಾಯಿ, ವೆಸ್ಟ್ ಕೋಸ್ಟ್ ಬಜಾಲು, ವೆಸ್ಟ್ ಕೋಸ್ಟ್ ಡ್ರಗ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಮಂಗಳೂರು, ನಾರಾಯಣ್ ಭಟ್ ಸೇಂತಾರು, ಕೃಷ್ಣ ವಿದ್ಯಾಲಯ ಎಡಿಗೌ, ರಾಮಚಂದ್ರ ಬಳ್ಳಾರಿ. ಪೆರಿಗಾಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು, ಈ ಒಂದು ಕೊಂಡೆಯವರು ಯೋಗಾಶ್ರಮ ನಡೆದಂಥ ಶ್ರೀಧರ್ ಭಟ್ ಇವರ ಸನ್ಮಾನ ಕಾರ್ಯಕ್ರಮದಲ್ಲಿ ಊರಿನ ಹಲವಾರು ಸಂಘ ಸಂಸ್ಥೆಗಳು ಜೊತೆಗೂಡಿಕೊಂಡಿದ್ದಾರೆ. ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ, ಶ್ರೀ ಸದಾಶಿವ ದೇವಸ್ಥಾನ ಅಂಬಾರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಜ್ಬೈಲು, ಶ್ರೀ ಮಹಾವಿಷ್ಣು ದೇವಸ್ಥಾನ ದಡ್ಡಂಗಡ್, ಶ್ರೀ ಭಾರತೀಯ ಚಿಕಿತ್ಸಾಲಯ ಮುಜಂಗಾಂವ್, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು, ಶ್ರೀ ಅರಸು ಸಂಗೊಲ ದೈವಗಳ ಕ್ಷೇತ್ರ ಸಂತಡ್ಕ, ಶ್ರೀ ಶಾಸ್ತಾಬೇಶ್ವರ ನಾಗಬ್ರಹ್ಮ ಕ್ಷೇತ್ರ ಪೆರಿಂಗಡಿ, ಲಯನ್ಸ್ ಕ್ಲಬ್ ಮಂಜೇಶ್ವರ ಉಪ್ಪಳ, ಸೇವರತ್ UM ಭಾಸ್ಕರ, ಶ್ರೀ ಕಮಲಾಕ್ಷ, ಶ್ರೀ ಶಂಕರನಾರಾಯಣ ಬಜಾಲ್, ವೆಸ್ಟ್ ಕೋಸ್ಟ್ ಡ್ರಗ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಮಂಗಳೂರು, ನಾರಾಯಣ್ ಭಟ್ ಕ್ಷೇತ್ರ ಶ್ರೀಕೃಷ್ಣ ವಿದ್ಯಾಲಯ ಸಡಿಕಾವ್, ರಾಮಚಂದ್ರ ಬಳ್ಳಾಲ್. ಅದೇ ರೀತಿಯಲ್ಲಿ ಪೆರಿಯಂಗಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ್, ಖ್ಯಾತ ಜ್ಯೋತಿಷರತ್ನ CV ಪೊದ್ವಾಳ್ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ನಿತ್ಯಾನಂದ ಯೋಗಾಶ್ರಮ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಭಿನಂದಿಸಿದಂಥ ಎಲ್ಲ ದೇವಸ್ಥಾನಗಳ ಸಂಘ ಸಂಸ್ಥೆಗಳ ಭಾರವಾಹಿಗಳಿಗೆ ಕೂಡ ನಮ್ಮ ನಿತ್ಯಾನಂದ ಯೋಗಾಶ್ರಮದ ಪರವಾಗಿ ಗೌರವಪೂರ್ವಕವಾದಂಥ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಶ್ರೀಧರ್ ಭಟ್ ಇವರ
ಪುತ್ರ ಮತ್ತು ಸೊಸೆ ಇದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾವು ಮೆಲ ಯೋಗಾಶ್ರಮದ ಪರವಾಗಿ ನಾವು ವಿನಿಸಿಕೊಳ್ಳುತ್ತಿದ್ದೇವೆ. ಅವರ ದಯವಿಟ್ಟು ಅವರು ಕೂಡ ವೇದಿಕೆ ಬರಬೇಕು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸದಸ್ಯರಾದಂಥ ವೈ ಭರತ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಎಲ್ಲರೂ ಕೂಡ ಅವರ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಿಕೊಳ್ಳುತ್ತಿದ್ದೇವೆ. ಬಹಳಷ್ಟು ಕಾರ್ಯ ಒತ್ತಡಗಳಿದ್ದರೂ ಕೂಡ ಈ ಒಂದು ಯೋಗಾಶ್ರಮದ ಮೇಲೆ ಬಹಳ ಸ್ವಾಮೀಜಿ ಮೇಲೆ ಭಕ್ತಿಯಿಂದ ಗೌರವದಿಂದ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾನ್ಯ ವಿಧಾನಸಭಾ ಸದಸ್ಯರು, ಮಂಗಳೂರು ಉತ್ತರ ಕ್ಷೇತ್ರ. ಇವರಿಂದ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಗವದ್ಭಕ್ತರೇ, ಬಂಧುಗಳೇ, ಈ ದಿವಸ ಇಷ್ಟು ದಿವಸ ನಾನು ಸನ್ಮಾನ ಸಮಾರಂಭಗಳಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದೇನೆ ಇವತ್ತು. ಯಾಕಂದರೆ ಪರಮ ಪೂಜ್ಯ ಗುರುಗಳು ಮೊನ್ನೆ ಹೇಳಿದರು, ನಾವು ಸನ್ಮಾನ ಮಾಡ್ತೇವೆ, ನೀವು ಸ್ವೀಕರಿಸಬೇಕು ಅಂತೇಳಿ ನನಗೆ ಬಹಳ ಭಾವಪುರುಷ ಆಯಿತು. ಅಂದರೆ ಪರಮ ಪೂಜ್ಯ ಸ್ವಾಮೀಜಿಯವರು ಗುರುಗಳು ಬಹಳ, ನಾನು ವಿಶ್ವ ಹಿಂದೂ ಪರಿಷತ್ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಸುಮಾರು ಹಲವಾರು ವರ್ಷಗಳಿಂದ ಜನಸೇವೆಯನ್ನು ಮಾಡ್ತಾ ಬಂದೇನೆ. ಲಯನ್ಸ್ ಕ್ಲಬ್ ಕೂಡ ಹೇಳ್ಬೋದು ನೀವು, ಹೊರದೇಶದಿಂದ ಬಂದು. ಆದರೆ ಈ ಲಯನ್ಸ್ನಲ್ಲಿರುವಂಥ ಒಂದು ಗುಣ, ಅದರಿಂದಾಗಿ ನಾನು ಈ ಪ್ರದೇಶದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ನೆರೆ ಪರಿಹಾರಕ್ಕೆ ಒಂದು 10 ಮನೆಗಳನ್ನು, ಪ್ರತಿ ವರ್ಷ 1 ಮನೆಗಳನ್ನು, ಮತ್ತು ಹಲವಾರು ಕಾರ್ಯಕ್ರಮ, ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಹೀಗೆ ಅಲ್ಲ. ಹಾಗೆ ನಾನು ಪ್ರಾರಂಭದಲ್ಲಿ ಸಂಘದ ಪರಿವಾರದ ಒಡನಾಟಕ್ಕೆ ಬಂದ ನಂತರ ಮತ್ತು ಈ ಪ್ರದೇಶದಲ್ಲಿ ಇರುವಂಥ ವಿಶ್ವ ಹಿಂದೂ ಪರಿಷತ್ನ ಒಂದು ಏಕಾತ್ಮತ ಮಾಸವನ್ನು ಮಾಡಿದಂತಹದ್ದು ಒಂದು ನನಗೆ ಭಾಳ ಸಂತೋಷ ವಿಷಯ. ಅಂದರೆ 1 ತಿಂಗಳ ಕಾಲ 30 ಸನ್ಯಾಸಿಗಳನ್ನು ನಮ್ಮ ಏಕಾಭಜನಾ ಮಂದಿರದಲ್ಲಿ ದಿನ ಬರೆಸಿ ಅವರ ಸೇವೆಯನ್ನು ಮಾಡುವಂಥ ಅವಕಾಶ, ಹಾಗೆ ತಂದೆಯಾದ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂಥ ಒಂದು ನನಗೆ ಬಂತು. ಮತ್ತು ಈ ಪ್ರಥಮವಾಗಿ ಪರಮ ಪೂಜ್ಯ ಬೇಜಾರು ಶ್ರೀಗಳು, ನಾನು ನನ್ನ ಲೇಖನದಲ್ಲಿ ಬರ್ತಿದ್ದೆ ಇತ್ತೀಚೆಗೆ ಅವರ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ, ಐಲ ಕ್ಷೇತ್ರಕ್ಕೆ ಬಂದಾಗ 1984ರಲ್ಲಿ ಅಲ್ಲಿ ಮೂರ್ತಿ ಭಗ್ನವಾಗಿತ್ತು. ಆ ಸಂದರ್ಭದಲ್ಲಿ ಅವರು ಒಂದು ಹೇಳಿದರು, ಇದು ಸರಿಯಲ್ಲ, ಕೂಡಲೇ ನೀವು ಕಾರ್ಯಪ್ರತರಾಗಬೇಕು, ಕೂಡಲೇ ಈ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ 1,000 ರೂಪಾಯಿ ದೇಣಿಗೆಯನ್ನು ಕೊಟ್ಟರು. ಭಾಳ ವಿಶೇಷವಾದ ಸಂಗತಿ. ಅದೇ ಸುವರ್ಣ ಮಂತ್ರಾಕ್ಷತೆಯನ್ನು ನಾವು ವಹಿಸಿಕೊಂಡು ಕೇವಲ 6 ತಿಂಗಳಲ್ಲಿ ಈ ಬ್ರಹ್ಮಕಲಶವನ್ನು ನೆರವೇರಿಸಿದೆವು. ತದನಂತರ ಅಲ್ಲಿ ಆ ಸಂದರ್ಭದಲ್ಲಿ ನಮಗೆ ತಂತ್ರಿಗಳು ಕೂಡ ಇರಲಿಲ್ಲ. ಅಸ್ರಣ್ಣವರು, ಗೋಪಾಲಕೃಷ್ಣ ಅಸ್ರಣ್ಣವರು ಮತ್ತು ಅವರ ಬಂಧುಗಳು ಮತ್ತು ಹಯಗ್ರೀವ ತಂತ್ರಿಗಳಿದ್ದರು ಆ ಕಾಲದಲ್ಲಿ. ಇಂತಹ ಒಂದು ಪುಣ್ಯ ಸುಯೋಗ ನಮಗೆ ನಮ್ಮ ಪೂರ್ವ ಜನ್ಮದ ಸುಕೃತ ಫಲ. ಹಾಗೆ ನಮ್ಮ ಹಿಂದಿನ ವಿಷಯ ಹೇಳಿದರೆ, ನಾವು ಸಾಲೆತ್ತೂರು ಒಂದು ಶಾಲೆಗೆ ಹೋಗಿದ್ದೆವು. ಅಲ್ಲಿ ನಮಗೆ 4 ಮೈಲು ದಿನಕ್ಕೆ ನಡಿಗೆಯಾಗಿ ಬರ್ತಿತ್ತು. ಆದರೂ ಕೂಡ ನನಗೆ ನನ್ನ ವಿದ್ಯೆಯನ್ನು ನಮ್ಮ ತಂದೆಯವರು ಕೂಡ ಹೇಳಿಕೊಟ್ರು. ಹಾಗೆ ಡಬಲ್ ಪ್ರಮೋಷನ್ ಪಡೆದು ಬಿಟ್ಲು ಹೈಸ್ಕೂಲ್ಗೆ ಹೋಗುವಾಗ 1 ವರ್ಷ ಕಮ್ಮಿ ಆಯಿತು. ಹಾಗೆ ನನ್ನ 1 ವರ್ಷ ಹೆಚ್ಚು ಮಾಡಿ 45 ಆಗಿತ್ತು. ಹಾಗೆ ಮುಂದೆ ಸೂಕ್ತ ಮಾರ್ಗದರ್ಶನದ ಕಾರಣವೇನೋ ನಾನು ಮಂಗಳೂರಲ್ಲಿ LSS ಕಾಲೇಜಿನಲ್ಲಿ PUC ಮಾಡಿ, ಆನಂತರ ನನಗೆ ಮೆಡಿಕಲ್ ಹೋಗುವಂಥ ಒಂದು ವಿಶೇಷವಾದ ಒಂದು ಆಕಾಂಕ್ಷೆ ಇತ್ತು. ಆದರೆ ಈಗಿನ ಈ ರಿಸರ್ವೇಷನ್ ಇತ್ಯಾದಿಗಳಿಂದಾಗಿ ನನಗೆ ಹೋಗುವ ಭಾಗ್ಯ ಇರಲಿಲ್ಲ. ಹಾಗೆ ಯಾರು ಹೇಳಿದರು, ಮಾರ್ಗದರ್ಶನ ಇರಲಿಲ್ಲ ಆ ಕಾಲದಲ್ಲಿ, ನೀವು ಧಾರವಾಡಕ್ಕೆ ಹೋದರೆ ಫಸ್ಟ್ PUC ಮಾಡಿದರೆ ಡೈರೆಕ್ಟ್ MPUC ಹೋಗ್ಬೋದು ಅಂತ ಹೇಳಿ ಆ ಪ್ರಯತ್ನವನ್ನು ಮಾಡಿದೆ.
1 ವರ್ಷ ಮಾಡಿದೆ, 2 ಹಾಗೆ ದೀರ್ಘ ಹೋರಾಟದ ಮೂಲಕ ನಮ್ಮ ಎಲ್ಲ ಕ್ಷೇತ್ರಗಳ ನಮ್ಮ ವೈದ್ಯಕೀಯ ವೃತ್ತಿಯನ್ನು ನಿರ್ವಹಿಸಿ ನಮ್ಮ ಹಿರಿಯ ವೈದ್ಯರೊಬ್ಬರಿದ್ದರು ಪಯ್ಯುಳಿಕೆಯವರು, ಅವರು ಹೇಳಿದರು ನೀವು ಇಲ್ಲಿ ಬನ್ನಿ, ಉಪ್ಪಳದಲ್ಲಿ ಬನ್ನಿ, ಒಳ್ಳೆಯ ಅವಕಾಶ ಇದೆ ಅಂತೇಳಿ. ಬಂದ ನಂತರ ನಾವು ಹಿಂತಿರುಗಿ ನೋಡಲಿಲ್ಲ. ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಶಾಲೆ ಮತ್ತು ಅಧ್ಯಯನ ಇರ್ಬೋದು, ಮತ್ತು ಇದಕ್ಕೆಲ್ಲ ಸಂಘದ ಪ್ರೇರಣೆ. ವಿಶ್ವ ಹಿಂದೂ ಪರಿಷತ್ನಲ್ಲಿ ನಾನು ಗ್ರಾಮೀಣ ಅಧ್ಯಕ್ಷನಾಗಿ, ಒಂದು ಜಿಲ್ಲಾ ಅಧ್ಯಕ್ಷನಾಗಿ 10 ಹಲವು ವರ್ಷ ಮಾಡಿ ನನ್ನ ವೃದ್ಧಾಪ್ಯ ಅಂತೇಳಿ ಹೇಳಿಕೊಂಡು ಸ್ವಲ್ಪ ನಾನು ಹಿಂದೆ ಬರಬೇಕು ಬಂತು. ನನಗೆ ತೊಂದರೆ ಇಲ್ಲ, ಅದು ಕೂಡ ನಾನು ನಿರಂತರವಾಗಿ, ನನಗೆ 73 ವರ್ಷ ಆದರೂ ಕೂಡ ಇನ್ನೂ ಕೂಡ ಪರಮಪೂಜ್ಯ ಸ್ವಾಮೀಜಿಯವರು ನೀವು ಬರಬೇಕು, ಇಲ್ಲಿ ನಿಮ್ಮ ಸೇವೆ ಅಗತ್ಯ ಉಂಟು ಅಂತೇಳಿ ನಮ್ಮನ್ನು ಆಹ್ವಾನಿಸಿದರು. ಅಂದರೆ ಆಹ್ವಾನಿಸಿದಲ್ಲ, ಅಪ್ಪಣೆಗೊಳಿಸಿದರು. ಅವರ ಅಪ್ಪಣೆ ಪ್ರಕಾರ ನಾನು ಇಲ್ಲಿ ಬಂದು ನಕ್ಷತ್ರೇಶ್ವರಿ ಇರ್ಬೋದು, ಸೋಮಯಾಗ ಇರ್ಬೋದು, ಅದು ಹಲವಾರು ಕಾರ್ಯಕ್ರಮಗಳಲ್ಲಿ. ಹಾಗೆ ಕೊಂಡೆಬೂರಿನ ಹೆಸರಿದ ಕೂಡಲೇ ಮೊನ್ನೆ ಇದು ಕೋಟಿನಾಮ ದೀಕ್ಷೆಯ ಸಂದರ್ಭದಲ್ಲಿ ಕೊಡಮಣಿತಾಯ ಕಟ್ಟೆಯಿಂದ ಪಾದಯಾತ್ರೆ, ಅಂದು ದೀಪ ಬೆಳಗು ಒಂದು ನಮಗೆ ಸುಯೋಗ ಲಭಿಸಿತು. ಪರಮ ಪೂಜ್ಯ ಮಾಲಿನ ಸ್ವಾಮಿಗಳಿದ್ದರು, ಮತ್ತು ಅಲ್ಲಿಯ ಮುಕ್ತೇಶ್ವರರಿದ್ದರು, ಮತ್ತು ಎಲ್ಲ ಚಿನ್ಮಯ ಮಿಷನ್ನ ಸ್ವಾಮಿಗಳಿದ್ದರು. ಅವರೊಟ್ಟಿಗೆ ನನಗೆ ಕೂಡ ಹೂವಿನೊಟ್ಟಿಗೆ ಹೂವಿನ ಒಂದು ಹಗ್ಗ, ಆ ರೀತಿ ಅಲ್ಲಿ ಕೂಡ ಒಂದು ದೀಪ ಬೆಳಗುವ ಅವಕಾಶ, ಪಾದಯಾತ್ರೆ ಅವಕಾಶ, ಮತ್ತು ಇತ್ತೀಚೆಗೆ ನಾನು ಹೆಸರಿನಲ್ಲಿ ಹೋಗಿ ಆ ಒಂದು ದೀಕ್ಷೆಯನ್ನು ಇದು ಮಾಡಿ ಬ್ರಹ್ಮಾರ್ಪಣೆ ಬಿಟ್ಟು ಒಂದು 5,000 ಶರಣ್ಯ ಜಂಬಿಗೆ ಗೌರಿ ನಾರಾಯಣ ನಮಸ್ತುತೆ ಎಂಬ ಈ ಮಂತ್ರವನ್ನು 5,000 ಜಪ ಮಾಡಿ ಅಲ್ಲಿ ಸಮರ್ಪಿಸ್ತೇನೆ. ಈ ಎಲ್ಲ ಪುಣ್ಯಗಳು ನಮ್ಮ ಪೂರ್ವ ಜನ್ಮದ ಬಂದಿದೆ. ನಮ್ಮ ಪರಮ ಗುರುಗಳಿದ್ದಾರೆ, ಪರಮೇಶ್ವರ ಗುರುಗಳಿದ್ದಾರೆ, ಇವರಿಂದೆಲ್ಲ ಬಂದದ್ದು. ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ. ಹಾಗೆ ಈ ಸನ್ಮಾನಕ್ಕೆ ನಾನು ಅರ್ಹನೋ ಗೊತ್ತಿಲ್ಲ, ಆದರೂ ಪರಮ ಪೂಜ್ಯ ಗುರುಗಳು ನಮ್ಮನ್ನು ಗುರುತಿಸಿದ್ದಾರೆ. ನಿನ್ನ ಸೇವೆ ಇನ್ನೂ ಬೇಕು ನನಗೆ ಅರ್ಪಣೆ ಕೊಡಿಸಿದ್ದಾರೆ. ಆ ರೀತಿಯಲ್ಲಿ ನಮಗೆ ಹಿಂದಿನ ಭಾಳ ವರ್ಷ ಹಿಂದೆ ನಮಗೆ ಕೊಲ್ಲಿ ಸ್ವಾಮೀಜಿಯವರು, ಹಾಗೆ ಮತ್ತು ನಮ್ಮ ಬೋಡಿಯೂರು ಸ್ವಾಮಿಗಳು, ಪರಮ ಪೂಜ್ಯ ಪಾಮಠ ಸ್ವಾಮಿಗಳು, ಮತ್ತು ನಮ್ಮ ಕುಲಗುರುಗಳು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಅವರ ಅಪ್ಪಣೆ ಮೇರೆಗೆ ನಾನು ಒಂದು 580 ಕ್ಯಾಂಪ್ಗಳನ್ನು, ವಿಷಯ ಹೇಳಿದಷ್ಟೇ, 580 ಕಣ್ಣಿನ ಕ್ಯಾಂಪ್ಗಳನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಕೂಡ ಒಂದು ಕ್ಯಾಂಪ್ ಮಾಡಬೇಕು. ಅವ್ರಿಗೆ ಸಮಯ ಹೊಂದೇ ಆಗಲಿಲ್ಲ, ಆದರೂ ಮಾರ್ಚ್ 15ಕ್ಕೆ ಮಾಡ್ತೇನೆ ಅಂತ ಒಂದು ನಾನು ಅವ್ರ ಹತ್ರ ಕೇಳಿಕೊಂಡಿದ್ದೇನೆ. ಹಾಗೆ ಈ ಎಲ್ಲ ನನ್ನ ಅವಕಾಶ ಒದಗಿಸಿದಂಥ ಮತ್ತು ಈ ಸಂವಾದ ಮಾಡಿದಂಥ ಎಲ್ಲ ನಮ್ಮ ಸಹೃದಯರಿಗೂ, ಕೊಂಡೆಯೂರು ಮಠದ ಭಕ್ತರಿಗೂ, ಶರಣ ಬಂಧುಗಳಿಗೂ ಎಲ್ಲರಿಗೂ ಕೂಡ ನನ್ನ ಕೃತ ಅರ್ಪಿಸ್ತಾ ನನ್ನ ನಮಸ್ಕಾರವಾಗಿ ಸ್ವಾಗತದ ಗೌರವವನ್ನು ನೀಡಲಿದ್ದಾರೆ. ಅದೇ ರೀತಿಯಲ್ಲಿ ಇವರೊಂದಿಗೆ ಬಂದಿದ್ದಾರೆ ಮಂಗಳೂರು ಉತ್ತರ ವಿಧಾನಮಂಡಲ ಬಿಜೆಪಿ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಾದಗಳನ್ನು ಬೇಡುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ನಮ್ಮ ನಿತ್ಯಾನಂದ ಯೋಗಾಶ್ರಮ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ನೆರವಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಬಂಧು ಭಗಿನಿಯರೇ, ಬಹುಶಃ ಲೇಟಾಗಿ ಬಂದದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಮೋನಪ್ಪಣ್ಣ ಲೇಟಾಗಿ ಆದರೂ ತೊಂದರೆ ಇಲ್ಲ, ಬಯಸ್ಕೊಳ್ಳಿಕ್ಕುಂಟು, ಈಗ ಲೇಟ್ ಬಂದಿದೆ ಯಾಕಂತ. ಆದರೂ ಸಹ ಪ್ರೀತಿಯಿಂದ ಅವ್ರು ಕರೀತಾರೆ, ಯಾವಾಗ ಸಹ ಸ್ವಲ್ಪ 2 ಬೈದರೂ ಸಹ ತೊಂದರೆ ಇಲ್ಲ. ಆದರೂ ಇಲ್ಲಿಂದ ಆಶ್ರಮದಲ್ಲಿ ಆಗುತ್ತಿರುವಂಥ ಕೆಲಸ, ಯಾವ ರೀತಿಯ ವ್ಯವಸ್ಥೆಗಳು ಸ್ವಾಮೀಜಿಯವರು ಇಲ್ಲಿ ಮಾಡ್ತಾರೆ ಎಂಬಂಥ ಮಾಹಿತಿ ನಮಗೂ ಸಹ ಉಂಟು ಅಲ್ಲಿ. ಹಾಗಾಗಿ ಇಲ್ಲಿ ಒಂದು ಆಶೀರ್ವಾದ, ಅದು ಲೇಟ್ ಆದರೂ ತೊಂದರೆ ಇಲ್ಲ, ಒಂದು ಅಟ್ಲೀಸ್ಟ್ ಒಂದು ಆಶೀರ್ವಾದನ ತೆಗೆದುಕೊಂಡು ಹೋಗುವಂಥ ನಾನು ಬಂದಿದ್ದೆ. ಕೆಲಸದ ಒತ್ತಡದಿಂದಾಗಿ ಬೇಗ ಬರಲಿಕ್ಕೆ ಆಗಲಿಲ್ಲ, ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಧಾರ್ಮಿಕ ಸಭೆಯಲ್ಲಿ ಸ್ವಾಮೀಜಿಯರ ಮಾತುಗಳುಂಟು, ನಮ್ಮ ಪುರಾಣಿಕರು ಸಹ ಬಹುಶಃ ಮಾತಾಡಿದರೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇವರೆಲ್ಲ ಮಾತಾಡಿದ ಮೇಲೆ ನಮಗೇನು ಸಹ ಧಾರ್ಮಿಕ ವಿಚಾರದಲ್ಲಿ ಮಾತಾಡುವಂಥ ಪ್ರೌಢಿಮೆ ಇಲ್ಲ, ಶಕ್ತಿ ಸಹ ಇಲ್ಲ. ಪ್ರೀತಿಯಿಂದ ಕರೆದಿದ್ದರೆ ಹಾಗಾಗಿ ಬಂದಿದ್ದೇನೆ. ಏನಾಗಲಿ, ಧಾರ್ಮಿಕ ಸಭೆಯಲ್ಲಿ ಬಹುಶಃ ನಾವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಮತ್ತು ಧಾರ್ಮಿಕತೆಗೆ ಎಲ್ಲೋ ಒಂದು ಕಡೆ ಅವಲಂಬಿತವಾಗಿರುವುದನ್ನು ನಾವು ನೋಡ್ತಾ ಬಂದಿದೆ. ಧರ್ಮದಲ್ಲಿ ರಾಜಕೀಯ ಬರಬಾರ್ದು ಅಂತ ಹೇಳ್ತಾರೆ, ಅದು ಸರಿ. ಆದರೆ ರಾಜಕೀಯದಲ್ಲಿ ಧರ್ಮದ ಅಗತ್ಯ ಬಹಳ ಉಂಟು ಅನ್ನೋದು ಸಹ ನಾವೆಲ್ಲರೂ ಬಲ್ಲವರೇ. ಎಲ್ಲೋ ರಾಜಕಾರಣಿಗಳ ತಪ್ಪು ಮಾಡಿದಾಗ ಧರ್ಮದಂಡದಿಂದ 2 ಬಡಿದ್ರೆ ಮಾತ್ರ ರಾಜಕಾರಣಿಗಳು ಸರಿ ಆಗ್ತಾರೆ ಎಂಬುದು ಸಹ ನಾವು ನೋಡಿಕೊಂಡೇ ಬಂದಿದ್ದೇವೆ ಇಷ್ಟ ತನಕ. ನನ್ನ ವೈಯಕ್ತಿಕವಾಗಿ ಶಾಸಕನಾಗಿ ಅಲ್ಲ, ಒಬ್ಬ ವೈದ್ಯನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಸಮಾಜನ ನೋಡುವಾಗ ಎಲ್ಲೋ ಒಂದು ಕಡೆ ನಮಗೆ ಸಹ ಹೆದರಿಕೆ ಆಗೋದುಂಟು. ನಮ್ಮ ಸಮಾಜ ಎತ್ತ ಕಡೆಗೆ ನಡೀತಾ ಉಂಟು, ಎತ್ತ ಕಡೆ ಹೋಗ್ತಾ ಇದೆ. ನಮ್ಮ ಭವಿಷ್ಯವೇನು, ಸಮಾಜದ ಭವಿಷ್ಯವೇನು, ಹಿಂದೂಗಳ ಭವಿಷ್ಯವೇನು ಅನ್ನುವಂಥ ಸಣ್ಣ ಹೆದರಿಕೆ ಕೆಲವು ಸರಿ ಆಗ್ತದೆ. ದಿನನಿತ್ಯದ ಪೇಪರನ್ನು ಓದಿದಾಗ ಅಥವಾ
ದೇಶದ್ರೋಹಿಗಳ ಘೋಷಣೆಗಳನ್ನು ಕೇಳಿದಾಗ ಸಣ್ಣಕ್ಕೆ ಮನಸ್ಸಲ್ಲಿ ಹೆದರಿಕೆ ಆಗುವುದುಂಟು. ಆದರೆ ಇಂತಹ ಧಾರ್ಮಿಕ ಕಾರ್ಯಕ್ರಮ ಎಷ್ಟು ಜಾಸ್ತಿ ಆಗ್ತವೋ, ಧಾರ್ಮಿಕತೆ ಎಷ್ಟು ಜನರಲ್ಲಿ ಎಚ್ಚೆತ್ತುಗೊಳಿಸುವಂಥ ಕೆಲಸ ನಮ್ಮಿಂದ ಆಗ್ತದೆ, ಬಹುಶಃ ದೇಶ ಪ್ರೇಮ ಸಹ ಅದರಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ. ಈಗಿರುವಂಥ ಪರಿಸ್ಥಿತಿಯಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತುಂಟು. ಭಾರತ್ ಮಾತಾಗೆ ಜೈ ಅಂತ ಹೇಳಿದರೆ ನಮ್ಮನ್ನು ಕೋಮವಾದಿಗಳಂತ ಹೇಳ್ತಾರೆ, ಭಾರತ್ ತೇರೆ ತುಗುಡೆ ಕರೆಗೆ ಅಂತ ಹೇಳಿದರೆ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಅದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸುವ ಹಿಂದೂಗಳು ಸಹ ಮುಂದೆ ಬರೋದನ್ನು ಸಹ ಈ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಬಹುಶಃ 5-10 ವರ್ಷಗಳಾದ ಮೇಲೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ, ಇಂಥ ವ್ಯವಸ್ಥೆಗಳನ್ನು ಮಾಡಬೇಕಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಅವಶ್ಯಕತೆ ಇರ್ತದೆ. ಧರ್ಮದ ಬಗ್ಗೆ ಮಾಹಿತಿ ಇಲ್ಲದ, ಧರ್ಮದ ಬಗ್ಗೆ ಪ್ರೇಮವಿಲ್ಲದಂಥ ಕಾರ್ಯಕರ್ತರು ಅಥವಾ ಹುಡುಗರು ಮನೆಯಲ್ಲಿ ಹುಟ್ಟಿದರೆ ಅಥವಾ ಇದ್ದರೆ ಮುಂದಕ್ಕೆ ಸ್ವಲ್ಪ ಹಿಂದೂ ಸಮಾಜಕ್ಕೆ ಸಮಸ್ಯೆ ಆಗಬಲ್ಲಂಥ ಸಾಧ್ಯತೆಗಳು ಉಂಟು. ಇಲ್ಲಿರುವಂಥ ನಮ್ಮ ಮಾತೆಯರು, ತಾಯಂದಿರು ಯಾರೆಲ್ಲ ಇದ್ದೀರಿ, ಬಹುಶಃ ನಾನು ಹೇಳುವುದಿಷ್ಟೇ, ಮನೆಯಲ್ಲಿರುವಂಥ ಮಕ್ಕಳಿಗೆ ಸ್ವಲ್ಪ ಧರ್ಮದ ಬಗ್ಗೆ, ಧಾರ್ಮಿಕತೆ ಬಗ್ಗೆ, ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ರಾಮಾಯಣ ಮಹಾಭಾರತದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದು. ನಾವೆಲ್ಲರೂ ಸಹ ಮುಂದೆ ನಮ್ಮ ಸಮಾಜವನ್ನು ಕಟ್ಟಬೇಕಂತ ದೊಡ್ಡದಾದ ಜವಾಬ್ದಾರಿ ನಮ್ಮ ಮೇಲಿದೆ. ಮುಂದೆ ಬರುವಂಥ ನಮ್ಮ ಭವಿಷ್ಯತ್ನ ಭಾರತ ಹೇಗೆ ರೂಪಿಸಿಕೊಳ್ಳಬೇಕಿದೆ ಎಂಬುದರ ಬಗ್ಗೆ ಸಹ ಇಂಥ ಧಾರ್ಮಿಕ ಚಾವಣಿಗಳಲ್ಲಿ ಅದರ ಬಗ್ಗೆ ಚರ್ಚೆ ಆದರೆ ಮಾತ್ರ ಸಾಧ್ಯ ಅನ್ನೋ ನನ್ನ ನಂಬಿಕೆ. ನಾವೆಲ್ಲರೂ ಸಹ ಸೇರಿ ಹಿಂದೂ ಧರ್ಮವನ್ನು, ಹಿಂದೂ ನಂಬಿಕೆಗಳನ್ನು ಎತ್ತಿ ಹಿಡಿದು ಕಟ್ಟುವಂಥ ಕೆಲಸವನ್ನು ಮಾಡುವ ಅಂತ ಹೇಳ್ತಾ ಸ್ವಾಮೀಜಿಗಳ ಕ್ಷೇತ್ರದ ಅಧಿದೇವತೆಯಾದಂಥ ಗಾಯತ್ರಿಯನ್ನು ಸ್ಮರಿಸಿ, ವಿಶೇಷವಾಗಿ ಇವತ್ತು ಪ್ರತಿಷ್ಠಾ ವರ್ಧಂತೋತ್ಸವದ ಈ ಶುಭ ಸಂದರ್ಭದಲ್ಲಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ, ನನ್ನ ಜೀವನದಲ್ಲಿ ಕಟೀಲು ತಾಯಿಯನ್ನು ನಾನು ಭಾಳಷ್ಟು ಪ್ರೀತಿ ಮಾಡುವವ ಯಾಕೆ ಅಂತ ಹೇಳುವಂಥ ಸಂದರ್ಭೋಚಿತವಾಗಿ 2 ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಪೇಜಾವರ ಶ್ರೀಗಳು ನಮ್ಮ ಇಬ್ಬರು ಶಿಷ್ಯಂದರು ಮತ್ತು ನನಗೆ ಭಾಳ ಪ್ರೀತಿಯವರು ಮತ್ತು ಆದರಣೀಯರು ಮತ್ತು ಎಲ್ಲ ರೀತಿಯ ನಮಗೆ ಮಾರ್ಗದರ್ಶಕರು. ಪೇಜಾವರ ಮಠ ಇನ್ನು ಯಾವತ್ತಿದ್ರೂ ಈ 3 ಕ್ಷೇತ್ರಕ್ಕೆ ಅದೊಂದು ಗುರು ಸಂದೇಶವನ್ನು ಕೊಡತಕ್ಕಂಥ ನೆಲೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಕಟೀಲು ತಾಯಿಯ ಸನ್ನಿಧಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ನಾನು ಮಂಗಳೂರಿನಿಂದ ನಡ್ಕೊಂಡು ಹೋಗ್ತಾ ಇದ್ದೆ ಭಾಳಷ್ಟು ವರ್ಷದ ಹಿಂದೆ. ಆ ಸಂದರ್ಭದಲ್ಲಿ ನಾನು ತಾಯಿಯಲ್ಲಿ ಬೇಡ್ತಾ ಇದ್ದದ್ದು ಈ ದೇಶಕ್ಕೆ ಒಳ್ಳೆಯದಾಗಲಿ, ಈ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ. ಮತ್ತು ನಮ್ಮ ಹಿಂದುತ್ವದ ಪರಂಪರೆಗಳು, ಸಂಪ್ರದಾಯಗಳು, ಆಚಾರ ವಿಚಾರಗಳು ಈ ಕಲಿಯುಗದಲ್ಲಿ ಉಳಿಬೇಕು, ಉಳಿಯುವಂಥ ಪ್ರಯತ್ನಕ್ಕೆ ಶಕ್ತಿ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಪೂಜ್ಯರಾದಂಥ ಕಮಲಾಪ್ರಸಾದ್ ಅಶ್ರನರು ಒಂದು ದಿವಸ ಕರೆದು ಪ್ರಸಾದ ಕೊಟ್ಟರು. ಅಷ್ಟರವರೆಗೆ ನಾನು ತಾಯಿಯಲ್ಲಿ ಅದನ್ನು ಮನಸ್ಸಲ್ಲಿ ಅಂತರಾಳದಲ್ಲಿ ಹೇಳ್ತಾ ಇದ್ದೆ. ಅವ್ರ ಹತ್ರ ಒಂದು ದಿವಸ ಹೇಳಿದೆ. ಅದಕ್ಕೆ ಅವರು ಸಂದರ್ಭ ಉಂಟು ಅಂತ ಒಂದು ಮಾತನ್ನು ಹೇಳಿದರು. ಆ ಪ್ರಕಾರ ಮತ್ತೆ ನನ್ನ ಜೀವನದಲ್ಲಿ ನಾನು ಕಟೀಲಲ್ಲಿ ಏನೇ ಕಷ್ಟ ಬಂದರು, ಯಾರ ಕಷ್ಟ ಬಂದರು, ಏನು ಅವರ ದುಃಖ ದುಮ್ಮಾನ ಇದ್ದರೂ ನಾನು ಕಟೀಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಪ್ರಸಾದ ಅರ್ಶನರ ಕೈಯಿಂದ, ಹರಿನಾರಾಯಣ ಅರ್ಶನರು, ಅನಂತ ಅರ್ಶನರ ಕೈಯಿಂದ ಪ್ರಸಾದ ಆ ಭಕ್ತರಿಗೆ ಕೊಡ್ತಾ ಇದೆ. ಅದು ಅನುಗ್ರಹ ಆಗ್ತಾ ಇತ್ತು. ಇವತ್ತು ಈ ಕ್ಷೇತ್ರದಲ್ಲಿ ಗಾಯತ್ರಿಯನ್ನು ಪ್ರತಿಷ್ಠಾಪನೆ ಮಾಡಿ, ಮಾಣಿಲ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ, ಆ ಕಟೀಲಿನ ಗುರುಮಠದಲ್ಲಿ ಕಟೀಲಿನ ಆ ಮಹಾದೇವಿಯ ಸಾನ್ನಿಧ್ಯವನ್ನು ಪುಷ್ಟೀಕರಣಗೊಳಿಸಿ ಇವತ್ತು ಈ 3 ಆಶ್ರಮವನ್ನು ಬೆಳೀಲಿಕ್ಕೆ ಕಾರಣೀಭೂತರಾಗಿರತಕ್ಕಂಥ ಪ್ರಸಾದ ಅರ್ಶನರು ಮತ್ತು ಅನಂತ ಅರ್ಶನರು, ಹರಿನಾರಾಯಣ ಅರ್ಶನರು ಮತ್ತು ಅರ್ಶನರನ್ನ ಪೂರ್ವಜರನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇರ್ತೇವೆ. ಎರಡನೇದಾಗಿ ಪೇಜಾವರ ಶ್ರೀಗಳು ನಮಗೆ ಭಾಳಷ್ಟು ಪ್ರಿಯ ಗುರುಗಳು. ನಾನು ಭೂತೇಶಾನಂದ ಮಹಾರಾಜರಿಂದ ದೀಕ್ಷೆ ತಗೊಂಡು ಶ್ರೀ ಗುರುಗಳ ಹತ್ರ ಹೋಗಿದ್ದೆ. ಭೂತೇಶಾನಂದ ಮಹಾರಾಜರು ರಾಮಕೃಷ್ಣ ಮಿಷನ್ನಲ್ಲಿರುವವರು, ನಾನು ರಾಮಕೃಷ್ಣ ಮಿಷನ್ನಲ್ಲೇ ಇರಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ನನಗೆ ನಿತ್ಯಾನಂದರು ಒಂದು ಪುಸ್ತಕ ಕೊಟ್ಟು ಹೇಳಿದರು, ನೀನು ಅವಧೂತನಾಗಿಯೇ ಇರು ಅಂತ ಹೇಳಿದರು. ಆವತ್ತಿನಿಂದ ಮತ್ತೆ ನಾನು ರಾಮಕೃಷ್ಣ ಮಿಷನಲ್ಲಿ ಇರತಕ್ಕಂಥ ಪರಿಸ್ಥಿತಿ ಬರಲಿಲ್ಲ. ಪೇಜಾವರ ಶ್ರೀಗಳ ಮಾರ್ಗದರ್ಶನದಂತೆ ಸಮಾಜಕ್ಕೆ ಹತ್ರ ಇದ್ದು, ನಮ್ಮ ಜೊತೆಯಲ್ಲೇ ಇದ್ದು, ನಿಮಗೆ ಸರಿಯಾದ ಮಾರ್ಗದರ್ಶನ ಮತ್ತು ಸರಿಯಾದ ರೀತಿಯ ಸಂದೇಶವನ್ನು ನಾನು ಆಗಾಗ ಕೊಡ್ತಾ ಇರ್ತೇನೆ, ನೀವು ನಮ್ಮ ಜೊತೆಯಲ್ಲಿ ಇರುತ್ತಾ ಅರಸಿದ್ರು. ಆವತ್ತಿನಿಂದ ಪೇಜಾವರ ಶ್ರೀಗಳು ಮತ್ತು ನಮ್ಮ ನಂಟು ಬೆಳೀತಾ ಬಂತು. ನನ್ನ ಇಬ್ಬರು ಶಿಷ್ಯಂದರು ಅದನ್ನು ಅನುಕರಣೆ ಮಾಡ್ತಾ ಬಂದರು. ಒಂದು ದಿವಸ ಇತ್ತೀಚೆಗೆ 1 ತಿಂಗಳ ಮೊದಲು ಪೂಜ್ಯರು ಆರೋಗ್ಯವಂತರಾಗಿದ್ದರು. ನಾನು ಮಠಕ್ಕೆ ಹೋಗಿದ್ದೆ.
ಮಧ್ಯಾಹ್ನದ ಹೊತ್ತು ಹೋದಾಗ ಅವರು ಭಿಕ್ಷೆ ತಗೊಳ್ಬೇಕು ಅಂತ ಹೇಳಿದರು. ಏನು ಮಾಡಿದರೂ ಕೇಳಲಿಲ್ಲ. ಮತ್ತು ನನಗೆ ಭಿಕ್ಷೆಯ ವ್ಯವಸ್ಥೆ ಮಾಡಿದರು. ಭಿಕ್ಷೆಯ ವ್ಯವಸ್ಥೆ ಮಾಡಿ ಅವರು ನಾನು ಭಿಕ್ಷೆ ಮಾಡ್ತಾ ಇರುವಾಗ ಅವರು ಬಂದು ಆ ಪೂಜೆಯಿಂದ ಬಂದು ನೇರ ಬಂದು ನನ್ನ ಹತ್ರ ಕೂತ್ಕೊಂಡು ಅವರೇ ನನಗೆ ಬಡಿಸಿದರು. ನಾನು ಇದನ್ನು ಯಾವತ್ತೂ ನಾನು ಮರೆಯದ ಕ್ಷಣ ಆಗಿದ್ದೇನೆ. ಗುರುಗಳು ನಮ್ಮಂಥ ಜನಸಾಮಾನ್ಯರ ಯತಿಗಳ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇತ್ತು. ಸಮಾಜದಲ್ಲಿ ಇಂಥ ಯತಿಗಳು ಅಲ್ಲಲ್ಲಿ ಹಿಂದುತ್ವವನ್ನು ಉಳಿಸಿಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನುವಂಥ ಅವರ ಹೃದಯ ವಿಶಾಲತೆ ಭಾಳಷ್ಟು ನಾನು ಕಂಡಂಥ ಸ್ಥಿತಿ. ಅದೇ ರೀತಿ ಕಡೀಲಿಗೆ ಹೋದಾಗ ಅರ್ಶನರು ತೋರಿಸಿದಂಥ ಪ್ರೀತಿ ಇವತ್ತು ನಮ್ಮ ಮೂರು ಕ್ಷೇತ್ರದ ಮೇಲೆ ಅವರು ಇರ್ತಕ್ಕಂಥ ಪ್ರೀತಿ ಮತ್ತು ಅವರ ಬಾಂಧವ್ಯದ ಸೆಲೆ ಇವತ್ತು ಈ ಗಾಯತ್ರಿಯನ್ನು ಪುಷ್ಟಿಗೊಳಿಸಿ ಸಾನ್ನಿಧ್ಯದಲ್ಲಿ ಆ ಮಾತಾಯಿಯ ಸಾನ್ನಿಧ್ಯ ಪುಷ್ಟಿಯಾಗಲಿಕ್ಕೆ ಕಾರಣ ಆಗಿದೆ. ಮತ್ತೊಂದು ಮಾತನ್ನು ಹೇಳಿದರು, ಶಾಸ್ತ್ರ ಮತ್ತು ಶಾಸನ ಇದು ಎರಡನ್ನು ಉಳಿಸಲಿಕ್ಕೋಸ್ಕರ ನಾವು ಹಿಂದುತ್ವದ ಬ್ರಹ್ಮತ್ವದ ಉಳಿವೇ ನಮ್ಮ ಜೀವಿತದ ಪ್ರಶ್ನೆ. ಕೊನೆ ಹಂತದವರೆಗೆ ಈ ಯಾಗ ಯಜ್ಞಾದಿಗಳ ಮೂಲಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತದೆ, ಕರ್ಮಶುದ್ಧಿ, ಭಾವಶುದ್ಧಿ, ಮನಶುದ್ಧಿ ಮಾಡಲಿಕ್ಕೆ ಚೇತನೆ ಇರುವಂಥದ್ದು ಯಾಗ ಯಜ್ಞಾದಿಗಳು, ಹರಿನಾಮ ಸಂಕೀರ್ತನೆಗಳು. ಇದನ್ನು ಯಾವತ್ತೂ ನಾವು ಕಡೆಗಣಿಸುವಂತಾಗಿ ಇಲ್ಲ. ಸಮಾಜದಲ್ಲಿ ಇದನ್ನು ತೀರಲಿಕ್ಕೆ ಇನ್ನಷ್ಟು ನಾವು ಪ್ರಯತ್ನಗಳನ್ನು ಮಾಡ್ತೇವೆ. ಇಬ್ಬರೂ ಶಿಷ್ಯಂದರಿಗೆ ಅದೇ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇಬ್ಬರೂ ಶಿಷ್ಯಂದರು ಇನ್ನಷ್ಟು ಕೀರ್ತಿವಂತರಾಗಬೇಕು, ನಮ್ಮಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಅವರಿರಬೇಕು ಅನ್ನೋದೇ ನಮ್ಮ ದೇವತಾ ಪ್ರಾರ್ಥನೆ. ನಿರಂತರ ಕಟೀಲ್ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ವೇದಿಕೆಯಲ್ಲಿ ಇವತ್ತು ಶ್ರೀಧರ್ ಭಟ್ರನ್ನು ಸನ್ಮಾನಿಸಿ ಗುರುತಿಸಿದ್ದೀರಿ. ಅವರ ವ್ಯಕ್ತಿತ್ವ, ಸಜ್ಜನಿಕೆ ಮತ್ತು ಆ ಸೌಜನ್ಯ, ಅವರು ನಮ್ಮ ಕೊಂಡೆಯವರಲ್ಲಿ ಮಾಡತಕ್ಕಂಥ ಸೇವೆ ಮಾತ್ರ ಅಲ್ಲ, ಹಿಂದೂ ಧರ್ಮದ ಎಲ್ಲ ಭಜನಾ ಮಂದಿರಗಳಲ್ಲಿ ಬೇರೆ ಬೇರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಾಗ ಕೂಡ ಶಿಸ್ತು ಮತ್ತು ಒಬ್ಬ ಸ್ವಯಂ ಸೇವಕನಾಗಿ ಇವತ್ತು ಕೂಡ ಆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರು. ಅವರ ಕುಟುಂಬಕ್ಕೆ ಸರ್ವೇಶ್ವರಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು, ನೆಮ್ಮದಿಯನ್ನು, ಅವರ ಮಕ್ಕಳಿಗೆ, ಅವರ ಮನೆತನಕ್ಕೆ ಇನ್ನಷ್ಟು ಕೀರ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಅಭ್ಯಾಗತರಿಗೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತರಾಗತಕ್ಕಂಥ ನೆಲೆಯಲ್ಲಿ ಈ ದೇಶ, ರಾಷ್ಟ್ರ ಉಳಿಬೇಕು ಅಂತಾದರೆ ನಮ್ಮ ಧರ್ಮದ ಆಚಾರಗಳು ಉಳಿಬೇಕು. ಅದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಬಿಂಬಿತವಾಗತಕ್ಕಂಥ ಮನೋಭಾವಗಳನ್ನು ಬೆಸೆಯತಕ್ಕಂಥ ಧೀಮಂತಿಕೆ ಈ ದೇಶದಲ್ಲಿ ಬರಲಿ. ಆ ಶಕ್ತಿಯನ್ನು ಭಗವತಿ ಸದಾ ಅನುಗ್ರಹಿಸಿ ಅಂತ ಪ್ರಾರ್ಥಿಸಿ, ಪರಮಪ್ರಿಯರಾದಂಥ ಶಿಷ್ಯರು ಈ ಕ್ಷೇತ್ರದಲ್ಲಿ ಇಬ್ಬರು ಅನವರತ ಸಮಾಜಕ್ಕೋಸ್ಕರ ಅವರ ತುಡಿತ ಇದೆ. ಆ ತುಡಿತದ ಹಿಂದೆ ಮುಂದಿನ ಯೋಚನೆಗಳಿದೆ. ಆ ಯೋಜನೆಗಳಿದೆ. ಅದು ಸಮರ್ಪಕವಾಗಿ ಬಳಸಿಕೊಳ್ಳಿಕ್ಕೆ ಆ ಮಾದೇವಿ ಸದಾ ಅವರಿಗೆ ಶಕ್ತಿ ಕೊಡಲಿ. ಇಬ್ಬರು ಶಿಷ್ಯಂದರ ಕೀರ್ತಿ ಇನ್ನಷ್ಟು ಬೆಳಗಲಿ. ಆಧ್ಯಾತ್ಮದ ಮೂಲಕ ಹಿಂದುತ್ವಕ್ಕೆ ಮಾತ್ರ ಅಲ್ಲ, ಮಾನವೀಯ ಮೌಲ್ಯಕ್ಕೆ ಎಲ್ಲ ಸದ್ಗುಣಶೀಲತೆಯನ್ನು ಬೆಸೆಯತಕ್ಕಂಥ ಧೀಮಂತಿಕೆಯನ್ನು ಸದಾ ಈ ಕ್ಷೇತ್ರದ ಮೂಲಕ ಆ ಮಾದೇವಿ ಅನುಗ್ರಹಿಸ್ತಾ ಇದ್ದಾಳೆ ಅನ್ನೋದಕ್ಕೆ ನಾನು ಈ ಸಭೆಯನ್ನು ನೀವು ನೋಡುವಾಗಲೇ ಗೊತ್ತಾಗುತ್ತೆ. ಇಷ್ಟು ಯಾಗಾದಂಥ ಈ ಪುಣ್ಯಭೂಮಿ, ಸ್ವಾಮೀಜಿಯವರು ಅವರ ಕಾರ್ಯಕರ್ತರ ಪರಿಶ್ರಮ, ಶಿಸ್ತು, ಸಂಯಮ ಮತ್ತು ಸೌಜನ್ಯ, ಈ ಕ್ಷೇತ್ರದ ಧೀಮಂತಿಕೆ, ಆ ವೇದಿಕೆ ಎದುರು ಕೂತ್ಕೊಂಡಂಥ ನಿಮ್ಮಲ್ಲಿ ಅಂಥ ಋಣಾತ್ಮಕವಾದಂಥ ಶಕ್ತಿ ದೂರೀಕರಿಸಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ದಿವ್ಯ ಸಾನ್ನಿಧ್ಯದ ನೆಲೆ ಮತ್ತು ಸೆಲೆ ಈ ಸಾನ್ನಿಧ್ಯದಲ್ಲಿ ಇರುವುದರಿಂದ ಇನ್ನಷ್ಟು ಇದು ವಿಶ್ವವ್ಯಾಪಿಯ ಭಕ್ತರನ್ನು ಈ ಕಡೆಗೆ ಆಕರ್ಷಿಸಿ ವಿಶ್ವಶಾಂತಿಯನ್ನು ಕೊಡತಕ್ಕಂಥ ನೆಲೆ ಅನ್ನುವಂಥ ಕೀರ್ತಿಯಲ್ಲಿ ಮುಂದೆಯೂ ಬೆಳಗಲಿಕ್ಕಿದೆ. ಆ ನಿತ್ಯಾನಂದ ವಿದ್ಯಾಪೀಠದ ಅವಧೂತರ ಆ ಶ್ರೀರಕ್ಷೆಯ ಧೀಮಂತಿಕೆ ಇನ್ನಷ್ಟು ಕ್ಷೇತ್ರದಲ್ಲಿ ಬೆಳಗಿ ಬರಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ ಚಿಂತನ್. ಅನುಗ್ರಹದ ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ ಮಾಟ ಶ್ರೀಗಳ ಗುರುಗಳ ಚರಣವನ್ನು ವಂದಿಸುತ್ತಾ, ವೇದಿಕೆಯಲ್ಲಿರುವ ಅಸರಣರನ್ನು ನಮಿಸುತ್ತಾ, ಎಲ್ಲ ಅತಿಥಿ ಅಭ್ಯಾಗದಲ್ಲಿ ಸೇರಿರುವಂತಹ ಸದ್ಗುರುದೇವಿಗಳೇ, ಹಸಿವೆ ಆದರೂ ನೀವು ಎದ್ದೇಳುವುದಿಲ್ಲ. ಅದು ಇಲ್ಲಿನ ಚಟುವಟಿಕೆ ಮತ್ತು ನಮ್ಮನ್ನೆಲ್ಲ ಮೇಲೆ ಇಟ್ಟಿರುವಂಥ ಪ್ರೀತಿ. ಹಾಗಾಗಿ ಹೆಚ್ಚು ಹಿಂಸೆ ಕೊಡುವುದು ನನಗೂ ಇಷ್ಟ ಇಲ್ಲ. ಆದರೆ ಕಾರ್ಯಕರ್ತನ ಸೂಚನೆ ಬಂದಿದೆ, ಹಿಂದೆಲ್ಲ ವೇದಿಕೆಯಲ್ಲಿ ಸರಿ ಮಾತಿಲ್ಲ, ಈಗ ಸ್ವಲ್ಪ ಆದರೂ ಮಾತಾಡಬೇಕು. ಆದರೂ ಅವರ ಮಾತನ್ನು ನಿಮ್ಮ ಮಾತನ್ನು ತೂಗಿಸಿಕೊಂಡು ನಿಮ್ಮ ಭಾವನೆಯನ್ನು ಗುರುತಿಸಿಕೊಂಡೇ ಮಾತಾಡ್ತೇವೆ. ಮಕ್ಕಳೆಲ್ಲ ಉಂಟು ಹೊಟ್ಟೆ ತುಂಬಿಸಿದ್ದಾರೆ, ಇನ್ನು ಮಕ್ಕಳಂತೆ ನೀವಾಗೋದು ಬೇಡ. ಅದು ಎರಡು ಮಾತು. 16 ವರ್ಷಗಳ ಹಿಂದೆ ಗುರುಗಳು ಆಶ್ರಮ ಕೊಟ್ಟು ಬಿಟ್ಟುಬಿಟ್ಟಿದ್ದಾರೆ. ಆಕಾಶದಿಂದ ಬಿದ್ದಂತಹ ಮಳೆಯು
ಬರಡಾಗಿರುವ ಭೂಮಿಯನ್ನು ನೆನೆಸಿದಾಗ ಅಲ್ಲಿ ಗಿಡಗಳೆಲ್ಲ ಚಿಗುರೊಡೆಯುತ್ತದೆ. ಹಾಗೆಯೇ ಅದಕ್ಕೆ ಯಾರಾದರೂ ಕೃಷಿಕನೊಬ್ಬ ರಸಗೊಬ್ಬರ ತುಂಬಿದ ಕೂಡಲೇ ಅದರ ಬೆಳವಣಿಗೆ ವಿಶೇಷವಾಗಿ ಇರ್ತದೆ. ಹಾಗೆ ಈ ಒಂದು ಮಠ ಪ್ರಕೃತಿಯ ಅಂದರೆ ಭಗವತ್ ಕೃಪೆಯ ಒಂದು ಅನುಷ್ಠಾನ ಸಾಧನೆಯೋ ಇಂತಹ ಸತ್ಕರ್ಮಗಳೆಲ್ಲದರ ಮೂಲಕ ಆದರೆ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಎಂಬ ರಸಗೊಬ್ಬರದಿಂದ ಈ ಆಶ್ರಮ ಬೆಳೀತಿದೆ. ಮುಂದೆ ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಿ ನಡೆಯುವಂತಹ ಧಾರ್ಮಿಕ ಯಾವುದೇ ಕಾರ್ಯಕ್ರಮದಲ್ಲಿ ಶಾಸ್ತ್ರದ ಸ್ಪರ್ಶವನ್ನು ಎಲ್ಲಾದರೂ ಇಟ್ಟುಕೊಂಡಿದ್ದರೆ ಅದಕ್ಕೆ ಕಾರಣ ನಮ್ಮ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದ ಆಸರಣರು, ಅನಂತ ಪದ್ಮನಾಭ ಆಸರಣರು, ಕಮಲಾದೇವಿ ಪ್ರಸಾದ ಆಸರಣರು, ಹರಿನಾರಾಯಣ ದಾಸ ಆಸರಣರು ಎಷ್ಟು ಪ್ರೀತಿಯಿಂದ ಮೂರು ಇವತ್ತು ಈಗ ಮಠದಲ್ಲಿ ಇದ್ದಾರೆ. ಇವರು ಪ್ರಸಾದ ಆಸರಣರು ಈಗ ಚೆನ್ನೈಯಲ್ಲಿ ಇರಬೇಕಿತ್ತು, ಇವತ್ತು ಮೊನ್ನೆ ಹೇಳಿದ್ದಾರೆ ಬರುವುದಿಲ್ಲ ಅಂತ. ಆದರೆ ನಿನ್ನೆ ಬೆಳಗ್ಗೆ ಫೋನ್ ಮಾಡಿ ಹೇಳ್ತೇನೆ ನಾನು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೇನೆ, ಇಲ್ಲಿ ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಹರಿಯಾಸರಣರು ಸದ್ಯ ಬ್ರಹ್ಮಕಲಶದ ಉಸ್ತುವಾರಿ ಎಷ್ಟು ಒತ್ತಡಗಳು ನೀವು ಹೋದವರೆಲ್ಲ ಕಂಡಿರ್ಬೋದು. ಅವರು ಒಂದೇ ಒಂದು ವೇದಿಕೆ ಹತ್ತಲಿಲ್ಲ, ಇಲ್ಲಿಗೆ ಬರದಿರ್ಲಿಕ್ಕೆ ಆಗೋದಿಲ್ಲ. ವೇದಿಕೆಯಲ್ಲಿ ಬಂದು ಬೇಗನೆ ಹೋಗುವವರು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಂಟು ಇಲ್ಲಿದೆ. ಹಾಗಾಗಿ ನಿಮ್ಮೆಲ್ಲರ ಈಗ ಸಭೆಯನ್ನು ನೋಡುವಾಗ ವೇದಿಕೆಯಲ್ಲಿರುವವರಿಗೂ ಅನ್ನಿಸುವುದು ಇಷ್ಟೇ, ವೇದಿಕೆಯಲ್ಲಿ ಸಭೆಯಿಂದ ಇಲ್ಲಿ ನೋಡುವಾಗಲೂ ಇವರೆಲ್ಲ ಒಂದು ಯಾವುದೋ ಒಂದು ಕಾಣದ ಒಂದು ಬಂಧನ. ಹಾಗಾಗಿ ಚಟುವಟಿಕೆ ಮುಂದೆ ನಮ್ಮ ಗುರಿ ಬಹಳ ದೊಡ್ಡದು. ಸಮಾಜದಲ್ಲಿ ಅನೇಕ ಕೊರತೆಗಳಿದೆ. ಆ ಕೊರತೆಗಳು ಹಿಂದೆಯೂ ಇತ್ತು. ಒಂದಿಷ್ಟು ಸಜ್ಜನರ ಜಾಗೃತ ಸಮಾಜದಿಂದ ಅದನ್ನು ಸುಧಾರಿಸುವ ಪ್ರಯತ್ನ ನಿರಂತರ ನಡೆದಿದೆ. ಒಂದಿಷ್ಟು ಆಕ್ರಮಣ ನಡೆದಿದೆ. ಅದಕ್ಕೆ ಮತ್ತೆ ಪುನಃ ಸಮಾಜವನ್ನು ಕಟ್ಟುವ ಕೆಲಸವೂ ನಡೆದಿತ್ತು. ಈಗಲೂ ಅಷ್ಟೇ ನಮ್ಮ ಸಮಾಜಕ್ಕೆ ಹಲವು ಸವಾಲುಗಳಿರ್ಬೋದು. ಅದಕ್ಕೆ ಪರಿಹಾರ ನಾವೆಲ್ಲ ಒಂದೊಂದು ಹೆಜ್ಜೆ ಮುಂದೆ ಬಂದರೂ ಸಾಕು. ನಾವು ಆ ಹೆಜ್ಜೆ ಮುಂದೆ ಬಂದರ ಪರಿಣಾಮ ಇವತ್ತು ಈ ಮಠ ಇಷ್ಟು ಬೆಳವಣಿಗೆ ಕಂಡಿದೆ. ಈಗ ಸದ್ಯದಲ್ಲಿ ಇರುವಂಥ ನಮ್ಮ ಯೋಜನೆ ಮತ್ತೆ ನಮ್ಮ ಗೋಶಾಲೆಗೆ ದೊಡ್ಡದು ಮಾಡಬೇಕು ಅಂತ. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಗೋವುಗಳಿಗೆ ಅದಕ್ಕೆ ಆಶ್ರಯ ಸರಿಯಾಗಿ ಒದಗಿಸಲು ಕಷ್ಟವಿರೋ ಕಾರಣ ಎಲ್ಲರೂ ಕಟುಕರಿಗೆ ಕೊಡಲಿಕ್ಕೆ ಇಚ್ಛೆ ಇಲ್ಲ, ಅನ್ಯರಿಗೆ ಮಾಡಲಿಕ್ಕೆ ಇಚ್ಛೆ ಇಲ್ಲ, ಮನೆಯಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ, ದಾರಿಯಲ್ಲಿ ಬಿಟ್ಬಿಡ್ತಾರೆ. ಸಹಜವಾಗಿ ಹಿಡ್ಕೊಳ್ಳುವವರ ಕೈಗೆ ಹಿಡ್ಕೊಂಡು ಅದು ಕತ್ತಿಯ ಬಾಯಿಗೆ ಸೇರುತ್ತದೆ. ಇಲ್ಲಿಯ ಹಿಂಸೆಗಳ ಬಗ್ಗೆ ಗಮನಿಸ್ಬೋದು. ಇಲ್ಲಿ ಹಿಂಸೆ ಮಾಡೋದು, ಗೋವನ್ನು ಹತ್ಯೆ ಮಾಡಿ ಮಾಂಸ ತಿನ್ನಬೇಕು ಎಂಬಂಥ ವಿಕೃತಿ ಮಾತ್ರವಲ್ಲ, ಅದಕ್ಕಿಂತ ಇನ್ನಷ್ಟು ಕ್ರೂರ ವಿಕೃತಿ ಅಂದರೆ ಅದರ ಕಿವಿ ಕತ್ತರಿಸುವುದು, ಅದರ ಕಾಲು ಕತ್ತರಿಸುವುದು, ಅದರ ಕೆಚ್ಚಲು ಕತ್ತರಿಸುವುದು, ಅದರ ಗಂಟಲನ್ನು ಸ್ವಲ್ಪ ಸೀಳಿ ಮೈಕ್ರೋಫೋನ್ ಇಡು ಊರಿಗೆ ಕೇಳಿಸುವುದು. ಇದು ಕಾಸರಗೋಡಿನಲ್ಲಿ ಗೋವಿನ ಮೇಲೆ ನೀಡುವಂತಹ ಅತ್ಯಂತ ದುರಂತಮಯ ದುರಾಕ್ರಮಣ. ಆ ಗೋವಾದರೂ ಮಾಡಿದ ತಪ್ಪೇನು? ನಾವಾದರೂ ಇಲ್ಲಿ ಗೋವನ್ನು ಸಂರಕ್ಷಣೆ ಮಾಡೋಣ ಅಂದರೆ ಸಾವಿರ ಸವಾಲುಗಳು. ಮನೆಯಲ್ಲಿ ಸೌಕರ್ಯ ಕಡಿಮೆ, ಹಟ್ಟಿ ಇದ್ದವರು ಹಟ್ಟಿಯಲ್ಲಿ ಸಾಗಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಮಯದಲ್ಲಿ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಸಮಾಜವನ್ನು ಸೇರಿಸಿಕೊಂಡು ಮಾಡಬೇಕೆಂದು ಯೋಜನೆ ಮಾಡಿದ್ದೇವೆ. ಈ ವರ್ಷ ಕಾಸರಗೋಡು ಜಿಲ್ಲೆಯಲ್ಲಿ ಎಷ್ಟೇ ಗೋವುಗಳಿದ್ದರೂ ಭಾರತೀಯ ತಳಿಯ ಗೋವುಗಳು, ಅದರಲ್ಲಿ ಕಾಸರಗೋಡಿನ ಇಲ್ಲಿನ ಜಾತಿಯ ಗೋವುಗಳನ್ನು ಒಂದನ್ನು ಸಹ ನಿರಾಶ್ರಿತರಾಗಿ ಬಿಡುವಂತೆ ಅಥವಾ ಗತಿಯಿಲ್ಲದೆ ಯಾರಿಗೂ ಒಪ್ಪಿಸುವಂಥ ಸನ್ನಿವೇಶ ಬರಬಾರದು. ನಾವೆಲ್ಲ ದೊಡ್ಡ ಒಂದು ಗೋಶಾಲೆಯನ್ನು ಮಾಡೋಣ ಅಂತ ಯೋಜನೆ ಮಾಡಿದ್ದೇವೆ. ಆ ಗೋಶಾಲೆಗೋಸ್ಕರ ಈಗ 70 ಸೆನ್ಸ್ ಜಾಗ ಈಗಾಗಲೇ ಖರೀದಿಗೆ ಅಡ್ವಾನ್ಸ್ ಮಾಡಿದೆ. 40 ಲಕ್ಷ ಇನ್ನೂ ಕೊಡಲಿಕ್ಕಿದೆ. ಅಲ್ಲದೆ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಜಾಗವನ್ನು ಕೊಡುವರಿದ್ದಾರೆ. ಒಟ್ಟು 2 ಕೋಟಿಯ ಜಾಗ ಮತ್ತು ಕಟ್ಟಡದ ಗೋಶಾಲೆಯ ಯೋಜನೆ ಮಾಡಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ನಮ್ಮ ಯೋಜನೆ ಹೀಗಿದೆ: ವರ್ಷಕ್ಕೆ 1,000, ಒಂದು ವರ್ಷಕ್ಕೆ 1,000 ಗೋ ಭಕ್ತರು ಕೊಡಬೇಕು. ನಿಮ್ಮ 1,000ದಿಂದ ಎಷ್ಟು ಗೋಗಳ ಸಾಕು ಹೊಣೆಯನ್ನು ಈ ಮಠ ವಹಿಸಿಕೊಳ್ತದೆ. ಹಾಗಾಗಿ 1,000 ಕೊಡುವುದು ನಿಮಗೆ ಯೋಚನೆ ಮಾಡುವಾಗ ಅತ್ಯಂತ ಸುಲಭ, ಆದರೆ ಗೋವಿನ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ. ಹಾಗಾಗಿ ಮುಂದಿನ ಯೋಜನೆಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಎಂಬಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೇವೆ. ಇಲ್ಲೇ ಒಂದು 10 ಎಕರೆ ಜಾಗದಲ್ಲಿ ವಿಶಾಲವಾದ ಗೋಶಾಲೆ ನಿರ್ಮಾಣ ಆಗಬೇಕು. ಗೋವುಗಳು ಸ್ವಚ್ಛಂದವಾಗಿ ತಿರುಗಾಡಬೇಕು. ವ್ಯವಸ್ಥಿತ ಗೋಶಾಲೆ ಆಗಬೇಕು. ಕಾರ್ಯಕರ್ತರ ತಂಡ ಇದೆ. ಗೋಸೇವೆ ಮಾಡಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಆದರೆ ಆರ್ಥಿಕತೆಯ ಕೊರತೆ ಮಾತ್ರ ಬಹಳಷ್ಟು ಕಾಡ್ತಾ ಇದೆ. ಇದು ಕೇರಳ ಆಗಿ ಹೋಯಿತು. ಕರ್ನಾಟಕ ಆದರೆ ನೀವೆಲ್ಲ ನಮ್ಮ ಜೊತೆಗೆ ಬಹಳಷ್ಟು ಸರ್ಕಾರದ ಬೆಂಬಲ ಸಿಗ್ತಿತ್ತು. ಅಲ್ಲಿ ಕೇಂದ್ರ ಸರ್ಕಾರದಿಂದಲೂ ಬೆಂಬಲ ಸಿಗಲಿಕ್ಕೆ ಕೇರಳ ಆಗಿ ಹೋಯಿತು. ಕರ್ನಾಟಕಕ್ಕೆ ಇದು ಕೇರಳ ಆಗಿ ಹೋಯಿತು. ಕೇರಳಕ್ಕೆ ಇದು ಗಡಿ ರಾಜ್ಯವಾದ ಕರ್ನಾಟಕದ ಕನ್ನಡಿಗರಾಯಿತು. ಒಟ್ಟಿನಲ್ಲಿ ಯಾವ ರೀತಿಯಲ್ಲಿ ಗಮನಿಸಿದರೂ ದೊಡ್ಡ ಸವಾಲುಗಳೇ ಸವಾಲು.
ಗೋ ಸಂರಕ್ಷಣೆಗೂ ಧಾರ್ಮಿಕ ವಿಚಾರದ ಸಂರಕ್ಷಣೆಗೂ ದೊಡ್ಡ ಸವಾಲಾಗಿರೋ ಜಾಗದಲ್ಲಿ ಅನಿವಾರ್ಯವಾಗಿ ಇಂತಹ ಒಂದು ಕೆಲಸ ಆಗಲೇಬೇಕಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಬೆಂಬಲ ಬೇಕು. ಸದ್ಯ ಇದೊಂದು ಜೊತೆಗೆ ಮಠದಲ್ಲಿ ಆಯುರ್ವೇದದ ಚಿಕಿತ್ಸಾ ಶಿಬಿರವನ್ನು ವಾರದಲ್ಲಿ ಒಂದರಂತೆ ಬರುವ ತಿಂಗಳಿಂದ ಶುರು ಮಾಡುವವರಿದ್ದೇವೆ. ಬುಧವಾರ ದಿವಸ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಡಾಕ್ಟರ್ ಗೋಪಿನಾಥ್ ಎಂಬುವರು ಅವರ ನೇತೃತ್ವದಲ್ಲಿ ತುಂಬ ನೂರಾರು ವೈದ್ಯರ ತಂಡ ಇದೆ. ಬೇರೆ ಬೇರೆ ವಿಭಾಗದಲ್ಲಿ ಆಯುರ್ವೇದದಲ್ಲಿ ಪಳಗಿಸಿಕೊಂಡವರು ಅನೇಕ ರೋಗಗಳಿಗೆ ಶಮನ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಅದರ ಬಳಕೆಯನ್ನು ನೀವು ಬಳಸ್ಕೊಳ್ಬಹುದು. ಒಟ್ಟಿನಲ್ಲಿ ಆ ವ್ಯವಸ್ಥೆಯನ್ನು ಜೋಡಿಸುವುದಲ್ಲದೆ ಈ ಸಮಾಜಕ್ಕೆ ಏನೇನು ಅಗತ್ಯ ಉಂಟೋ ಅದನ್ನೆಲ್ಲ ಜೋಡಿಸುವ ಕೆಲಸವನ್ನು ಮಾಡುವಲ್ಲಿ ನೀವೆಲ್ಲ ಬೆಂಬಲಿಸಬೇಕು. ಹಾಗೆ ಇವತ್ತು ನಮ್ಮ ಸಮಾಜಕ್ಕೆ ತುಂಬ ಕೊಡುಗೆ ಕೊಟ್ಟಂತಹ ಡಾಕ್ಟರ್ ಶ್ರೀಧರ ಭಟ್ರು ಮಗುವಿನ ಹಾಗೆ ಅವರ ಮಾತು ಕೇಳಿರಬಹುದು. ಅವರು ಬಾಕಿ ಸಮಯಗಳಲ್ಲಿ ನಮ್ಮ ಜೊತೆಗಿರುವಾಗ ಅವರು ಹೇಗೆ ವ್ಯವಹರಿಸ್ತಾರೆ ಕೇಳಿರಬಹುದು. ನಾವು ಸಣ್ಣದಿರುವ ಉಪ್ಪಳಕ್ಕೆ ಕಾಲಿಟ್ಟಾಗ ಅವರ ಮುಖವನ್ನು ನೋಡಿದ್ದೇವೆ. ಬಡವರ ವೈದ್ಯರು ಅವರು ಹೋದಾಗ ಹಣವಿಲ್ಲದ್ದು ಚಿಂತೆ ಇಲ್ಲ, ಔಷಧ ಸಿಗುವುದಿದ್ದರೆ ಡಾಕ್ಟರ್ ಶ್ರೀಧರ ಭಟ್ರಿಂದ. ಇಷ್ಟು ಮಾತ್ರವಲ್ಲ, ಅವರು ಲಯನ್ಸ್ ಕ್ಲಬ್ ಇರಬಹುದು, ರಾಘವೇಶ್ವರ ಭಾರತಿ ಶ್ರೀಗಳವರ ಚಿಕಿತ್ಸಾಲಯದಲ್ಲಿ ಇರಬಹುದು, ಅಥವಾ ಇಲ್ಲಿ ಅರಸು ಸಂಕುಲ ದೈವಸ್ಥಾನ ಇರ್ಬೋದು, ಧಾರ್ಮಿಕ ಕ್ಷೇತ್ರಗಳು ಎಲ್ಲೇ ಇರಲಿ. ಈಗ ಅವರಿಗೆ ಪ್ರಾಯ 73 ಅಂತ ಅವರು ಹೇಳಿದಾಗಲೇ ನಮ್ಗೆ ಗೊತ್ತಾಗುತ್ತದೆ ವಿನಃ ಅವರಿಗೆ ಅಷ್ಟು ಪ್ರಾಯ ಮನಸ್ಸಿಗೆ ಆಗಿಯೇ ಇಲ್ಲ. ಆದ ಕಾರಣ ಇವತ್ತಿಗೂ ದಿನದಲ್ಲಿ ಕ್ಲಿನಿಕ್ ಯಾವಾಗ ಓಪನ್ ಇದೆ ಅಂತ ನೀವು ಅವರ ಕ್ಲಿನಿಕ್ ಹೋದರೆ ಗೊತ್ತಾಗ್ಬೋದು. ಅವರು ಬಂದೇ ಮಾಡಿರುವುದು. ಅವರು ಈ ದೇವಸ್ಥಾನ ಧಾರ್ಮಿಕ ಕೆಲಸಗಳ ಜೀರ್ಣೋದ್ಧಾರದಲ್ಲಿ ಅವರು ಪ್ರಾಯ ಜೀರ್ಣ ಆದರೂ ಮನಸ್ಸು ಜೀರ್ಣೋದ್ಧಾರ ಆಗಿದೆ. ಹಾಗಾಗಿ ಅವರು ಮರಳಿ ಸಮಾಜದ ಕೆಲಸಕ್ಕೆ ಉತ್ಸುಕರಾಗಿದ್ದಾರೆ. ಅಂಥವರಿಂದಲೂ ಒಳ್ಳೆ ಪ್ರೇರಣೆ ಪಡ್ಕೊಳ್ಳೋಣ. ಒಟ್ಟಿನಲ್ಲಿ ಇಂತಹ ಈ ಮಠದ ಚಟುವಟಿಕೆಯಲ್ಲಿ ಈವರೆಗೆ ಬೆಂಬಲಿಸಿದ ನಿಮ್ಮ ಬೆಂಬಲ ಮುಂದೆಯೂ ಸಿಕ್ಕಿದಲ್ಲಿ ಈ ಹಿಂದೂ ಸಮಾಜಕ್ಕೆ ಏನೇನು ಅಗತ್ಯಗಳಿದೆಯೋ ಅದನ್ನೆಲ್ಲ ಒಗ್ಗೂಡಿ ನಾವು ಸರಿ ಮಾಡಿಕೊಂಡು ಅಭಿವೃದ್ಧಿಪಡಿಸಿಕೊಂಡು ಹೋಗೋಣ. ನಮ್ಮ ಧಾರ್ಮಿಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ಹಾಗೆ ನೀವೆಲ್ಲ ಮತ್ತೆ ಬೆಂಬಲಿಸಿಕೊಳ್ಬೇಕು ಅನ್ನೋಂಥ ಮಾತಿನೊಂದಿಗೆ ಕೃಷ್ಣ ಅಂತ. ಗೋ ಸೇವೆ ಬಗ್ಗೆ, ಗೋ ಸಂರಕ್ಷಣೆ ಬಗ್ಗೆ ಇಲ್ಲಿ ಯೋಗಾನಂದ ಶ್ರೀಗಳವರಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ವಾನಪ್ಪ ಭಂಡಾರಿ ಅವರಿಂದ ಅಧ್ಯಕ್ಷ ಮಾತು. ಮುಂದಕ್ಕೆ ಧನ್ಯವಾದ ಅಶೋಕ್ ಕುಮಾರ್ ಮಾಡು ಮತ್ತು ಗಾಯತ್ರಿ ಹಾಗೂ ನಿತ್ಯಾನಂದ ಗುರುಗಳನ್ನ ಸ್ಮರಿಸ್ತಾ ವೇದಿಕೆಯಲ್ಲಿರುವಂತಹ ಪರಮ ಪೂಜರಿಗೂ ಕೂಡ ಪಡಮಡುತ್ತಾ ಇಂದಿನ ಶ್ರೀ ನಿತ್ಯಾನಂದ ಯೋಗಾಶ್ರಮದ ವರ್ಧಂತ್ಸವ ಕಾರ್ಯಕ್ರಮ ಜೊತೆಯಲ್ಲಿ ವಾರ್ಷಿಕ ಚಂಡಿಕಾ ಯಾಗ, ಹಾಗೆ ಇಲ್ಲಿನ ಅತ್ಯಂತ ಹಿರಿಯ ಸ್ವಯಂ ಸೇವಕ ಅಂತ ಹೇಳ್ಬೋದು, ಮಾರ್ಗದರ್ಶಕ ಕೂಡ ಡಾಕ್ಟರ್ ಶ್ರೀಧರ ಭಟ್ ಅವರ ಸನ್ಮಾನ ಕಾರ್ಯಕ್ರಮ, ಈ 3 ಕಾರ್ಯಕ್ರಮಗಳ ಜೊತೆಯಾಗಿ ಇಲ್ಲಿ ನಡೆದಿವೆ. ಈ ವೇದಿಕೆಯಲ್ಲಿ ಇದ್ದದ್ದು ನಮಗೆ ಆಶೀರ್ವಚನ ಮಾರ್ಗದರ್ಶನ ನೀಡಿದಂತಹ ಪರಮ ಪೂಜ್ಯ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ, ಮಾಣಿಲ ಶ್ರೀಧಾಮ ಇವರಿಗೆ ಇಲ್ಲಿ ಸೇರಿದ ಸಮಸ್ತ ಬಂಧುಗಳ ಪರವಾಗಿ ಪ್ರಣಾಮಪೂರ್ವಕ ಧನ್ಯವಾದವನ್ನು ಅರ್ಪಿಸಿಕೊಳ್ತೇನೆ. ಅಂತೆಯೇ ಒಂದರ ನಂತರ ಒಂದರಂತೆ ಸಮಾಜಮುಖಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ನಮ್ಮೆಲ್ಲರನ್ನ ಅದನ್ನು ತೊಡಗಿಸಿಕೊಳ್ಳುವಂತಹ ಈ ಆಶ್ರಮದ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರಣಾಮಗಳ ಜೊತೆಯಲ್ಲಿ ಧನ್ಯವಾದನ ಅರ್ಪಿಸಿಕೊಳ್ತಾ ಇದ್ದೇನೆ. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವರು ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮಾರ್ಗದರ್ಶನ ಮತ್ತು ಅವರ ಉಪಸ್ಥಿತಿ ಇದ್ದುಕೊಂಡು ಎಲ್ಲ ಯೋಜನೆಗಳನ್ನು ಪೂರ್ಣವಾಗಿ ಯಶಸ್ವಿಗೊಳಿಸಲು ನಮ್ಮ ಜೊತೆಯಲ್ಲಿ ಕೈ ಜೋಡಿಸುವಂಥ ಕಟೀಲ್ನ ಅನುವಂಶಿಕ ಅರ್ಚಕರಾದಂತಹ ಶ್ರೀ ಹರಿನಾರಾಯಣ ಆಶ್ರಣ ಹಾಗೂ ಬ್ರಹ್ಮಶ್ರೀ ಕಮಲಾದೇವಿ ಪ್ರಸನ್ನ ಆಶ್ರಣ ಅವರು ಕೂಡ ವೇದಿಕೆಯಲ್ಲಿ, ಅವರಿಗೆ ಕೂಡ ಇಲ್ಲಿ ಸೇರಿದ ಎಲ್ಲ ಬಂಧುಗಳ ಪರವಾಗಿ ಧನ್ಯವಾದನ ಅರ್ಪಿಸಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಂಗಳೂರಿನ ಜನಪ್ರಿಯ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಶ್ರೀ ಕಿಶೋರ್ ಆಳ್ವ, ಶ್ರೀ ಚಿತ್ತರಂಜನ್ ಗರೋಡಿ, ಹಾಗೆ